ದಿಯಾ ಎಸ್, ಪ್ರಾಧಾನ್ಯ ಎಸ್, ದಿವಿತ್ ಪೂಜಾರಿ, ತನ್ಮಯ್ ಎಂ ಸೋಮಯಾಜಿ, ಪ್ರಯಾಗ್ 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 ಅನನ್ಯ, ರಾಶಿ ಶೆಟ್ಟಿ, ಆರಾಧ್ಯ ಶೆಟ್ಟಿ, ಇಂಚರ, ಸಾನ್ವಿ ರವೀಂದ್ರ ನಾಯಕ್, ನಿಶ್ವಾನ ಶೆಟ್ಟಿ, ಅನನ್ಯ, ಪ್ರಾಧಾನ್ಯ ಎಸ್, ಪ್ರಾಧಾನ್ಯ, ಸಾನ್ವಿ ರವೀಂದ್ರ ನಾಯಕ್, ಪ್ರಯಾಗ್, ನಿಶ್ವಾನ ಶೆಟ್ಟಿ. ಸೀನಿಯರ್ ವಿಭಾಗದ ಸ್ಪರ್ಧಾಳುಗಳು ವಿನಮ್ರ ಇಡ್ಕಿಡು, ಸನ್ನಿಧಿ ಪೂಜಾರಿ ಕಾರ್ಕಳ, ಪ್ರಥಮ್ ಅಮೀನ್, ಸ್ವಸ್ತಿಕಾ ಪಿ, ಯಶ್ವಿಕಾ ಆರ್ ಶೆಟ್ಟಿಗಾರ್, ಸ್ಫೂರ್ತಿ ಭಂಡಾರಿ, ಪ್ರಜ್ಞಾ ಕುಲಾಲ್, ಯಶಿಕಾ, ಭಾಗ್ಯಶ್ರೀ, ತ್ರಿಷಾ ಪೂಜಾರಿ, ರಚಿತಾ, YN ರವೀಂದ್ರ ಕುಲ್ಯ ದಯವಿಟ್ಟು ವೇದಿಕೆಗೆ ಬಂದು, ಸಲಹೆಗಾರರು ಕಾರ್ಯದಂತರು ದಯವಿಟ್ಟು ವೇದಿಕೆ ಬರಬೇಕು. ದೀಕ್ಷಿತ್ ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಬೇಕಾದ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಉತ್ತಮವಾದ ತೀರ್ಪನ್ನು ನೀಡಿ ನಮ್ಮೊಂದಿಗೆ ಗೌರವಿಸಿದ್ದಾರೆ YN ರವೀಂದ್ರ ಇವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬಹಳ ಇನ್ನೊಂದು ಉತ್ತಮವಾದ ತೀರ್ಪುಗಾರರನ್ನು ನೀಡಿದ್ದಾರೆ. ವರ್ಣ ಕುಟೀರ ಕಲಾ ಶಿಕ್ಷಣ ಸಂಸ್ಥೆ ಪುತ್ತೂರು, ಇಲ್ಲಿ ಸುಗಮ ಸಂಗೀತ ಶಿಕ್ಷಕಿಯಾಗಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಎಕ್ಸಾಮ್ ಆಗಿದೆ. ವಿದೂಷಿ ನಾರಾಯಣಿ ಸತ್ಯಶಂಕರ್ ಬಳ್ಳವ ಇವರ ಶಿಷ್ಯೆ, ಪ್ರಸ್ತುತ ಉಪ್ಪಿನಂಗಡಿಯಲ್ಲಿ ಇರುವಂತಹವರ, ಇವರಿಗೆ ಈ ಒಂದು ಗೌರವದ ಶಾಲಿನ ಗೌರವವನ್ನು ನೀಡ್ತಾ ಇದ್ದೇವೆ, ಶಾಲು ಸ್ಮರಣಿಕೆಯ ಗೌರವವನ್ನು ನೀಡ್ತಾ ಇದ್ದೇವೆ. ಅನುಷಾ ಇವರು ಗೌರವದ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಮುಂದೆ ಸಹ ನಮ್ಮಲ್ಲಿ ಇರಬೇಕಾಗಿ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ತೀರ್ಸದರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯಾತಿ ಗಣಿತರಿಗೆ ಇವತ್ತಿನ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ತಾವೆಲ್ಲರೂ ಕಡೆ ತನಕ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೇವಾ ಪ್ರತಿಷ್ಠಾನದ ವತಿರ್ದಿನಿ ವಿಜಯ ಸಿಂಧೂರ ಸಾಹಸ ಬಂದಂಚಿನ ಕಾರ್ಯಕ್ರಮ ವಿಶೇಷವಾದ ಮುರಣೆ ನಡೆತಿನಂಚಿನಂಜಿ ನಮ್ಮ ಭಾರತದ ಸೇನೆದೊಂಜಿ ವೀರ ಸಾಹಸ ಆಪರೇಷನ್ ಸಿಂಧೂರದ ಆ ಒಂದು ಕಾರ್ಯಕ್ರಮ ಆಣಿದ ಒಂಜಿ ಶೌರ್ಯದ ಒಂಜಿ ನಿಮಿತ್ತವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವತಿರ್ದಿನಿ ಬೇತೆ ಕಾರ್ಯಕ್ರಮ ಜೋಕ್ಲೆಗೋಸ್ಕರ ಆಯೋಜನೆ ಮಾಡ್ತದೆ. ಅದೊಟ್ಟಿಗೆ ಆ ವಿಜಯ ಸಿಂಧೂರ ಸಾಹಸ ಬಕ ಆಪರೇಷನ್ ಸಿಂಧೂರದ ಒಂದು ನೆನಪಿಗೋಸ್ಕರ ಇನ್ನು ಸಿಂಧೂರ ಬಂಪನಂಚಿನ ಒಂದು ದೈನ್ ನಡ್ಪಣ ಮುಖಾಂತರವಾದ ಆ ಕಾರ್ಯಕ್ರಮವನ್ನು ವಿಶೇಷವಾದ ಆಚರಣೆ ಮಾಡ್ತಂದಲ್ಲ. ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಸಂಸದರಲ್ಲ ಬಕ ಈ ಆಪರೇಷನ್ ಸಿಂಧೂರದ ಬಗ್ಗೆ ಆಯ್ತು ಒಂಜಿ ನಮ್ಮ ಸರ್ವ ಪಕ್ಷದ ಒಂಜಿ ನಿಯೋಗ ಐಟೊಂದು ಸದಸ್ಯರಾದ ಬೇತೆ ಜಗತ್ತದ ಬೇತೆ ದೇಶ ಹೋದು ಆಪರೇಷನ್ ಸಿಂಧೂರದ ಬಗ್ಗೆ ಬಕ್ಕ ಪಾಕಿಸ್ತಾನದ ಆ ಒಂಜಿ ಕಪಟ ನೀತಿದ ಬಗ್ಗೆಲ್ಲ ಜಗತ್ತಿಗೆ ತೆರೆಪಂಚಿನ ಕೆಲಸ ಬಾರಿ ಪೊರ್ಲುಡು ಕಾರ್ಯಮಂತ್ರಿ ನಮ್ಮ ಸಂಸದರ ನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮೊಟ್ಟಿಗೆ ಅವರಿಗೆ ನಿಖಲ ಮಾತೆಲ್ಲ ಪರವಾದ ಪ್ರೀತಿಪೂರ್ವಕವಾದಿ ಸ್ವಾಗತ ಮಾಡ್ತಾರೆ. ಅವರಿಗೇ ನಮ್ಮನೆ ನಮ್ಮ ಈ ಭಾಗದ ಪ್ರತಿಯೊರೆಗಳ ಚಿರಪರಿಚಿತ ಇರಲ್ಲ ಅಂಚನೆ ದಕ್ಷಿಣ ಕನ್ನಡ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾಧ್ಯಕ್ಷ ಎಲ್ಲ ಅದು ಪುಣಂಚಿನಾರು ಸಾಮಾಜಿಕವಾದ ಧಾರ್ಮಿಕವಾದ ಬೇತೆ ಕಾರ್ಯಕ್ರಮದ ಒಟ್ಟಾದ ಕೆಲಸ ಮಂತೊಂದು ಪುಣಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಕಾರ್ಯಕ್ರಮಗಳ ಮಾರ್ಗದರ್ಶನ ಕೊಡ್ಪುಣಂಚಿನ ಸತೀಶ್ ಕುಂಪಾಲ ನಮ್ಮೊಟ್ಟಿಗೆ ಅರೆಗಳ ನಿಖಲ ಮಾತೆಲ್ಲ ಬರೋದು
ಅದಕ್ಕೆ ನಮ್ಮ ಮಂಡಲದ BJPದ ಅಧ್ಯಕ್ಷರ ಜಗದೀಶ್ ಶಾಲು ಕೋಯ್ತವೆಲ್ಲ ಅರೆಗ್ಲ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಿದ್ದಿಲ್ಲ ಅದಕ್ಕೆ ಪ್ರಕೋಷ್ಠದ ಸಂಚಾಲಕರ ಸತೀಶ್ ಕರ್ಕರ್ ಅದಕ್ಕೆ ನಮ್ಮ ಪ್ರಮುಖವಾದ ಪರಿಸರ ಪ್ರೇಮಿ ಅಂಚಿನ ಉಪಾಧ್ಯಕ್ಷರ ಮಾಧವನ್ ಅರೆಗ್ಲ ಈ ಸಂದರ್ಭ ಸ್ವಾಗತ ಮಂತೊಂದು ಬೈದಿನಂಚಿನ ಮಾತ ನಮ್ಮ ಈ ಭಾಗದ ನಮ್ಮ ಕೌನ್ಸಿಲರ್ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಅಂಚಿನ ಪುರುಷೋತ್ತಮ್ ಗಟ್ಟಿಲೇರು ಅಂಚಿನ ನಮ್ಮ ಪ್ರವೀಣ್ ಸುವರ್ಣ ಅದಕ್ಕನೆ ಮಾತ ಮಹಿಳಾ ಮೋರ್ಚಾದ ಅಧ್ಯಕ್ಷರ ಮಾಧವ OBC ಮೋರ್ಚಾದ ಅಧ್ಯಕ್ಷರ ಗಣೇಶನ್ನಾಗಿ ಮಾತೆರೆಗಳ ಈ ಸಂದರ್ಭ ಸ್ವಾಗತ ಮಂತೊಂದು ಈಗೊಂಜಿ ಸಿಂಧೂರದ ಏನು ಮುಲ್ಪ ಇತ್ತೆ ನಡೆದಿಲ್ಲ ಕಾರಣ ಸೋಮೇಶ್ವರ ಇವೊಂಜಿ ಅಂಗನವಾಡಿ ಕೇರಳದ ದೈನಡ್ಪುನ ಪ್ರಯುಕ್ತವಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬೇರ್ನ ಜನ್ಮದಿನಾಚರಣೆ ಆಚರಣೆದ ಪರವಾದ ಇನಿ ಏಕ್ ಪೇರ್ ಮಾಕಿನ ಪನ್ಪುನ ರೀತಿಡಿನಿ ನಮ್ಮ ಮೂಲಂಜಿ ನೇರಳದ ದೈನ ನಮ್ಮ ಸಂಸದೆಯರು ಅಂಚನೆ ರಾಜ್ಯ ಕಾರ್ಯದರ್ಶಿಲಾಯಿನ ಬ್ರಿಜೇಶ್ ಚೌಟ್ರು ನೇನು ನಡಿಯರುಳ್ಳೇರು ಅಂಚೆ ಅವೇ ರೀತಿ ನಮ್ಮ ಜಿಲ್ಲೆದ ಅಧ್ಯಕ್ಷರೇನ ಸತೀಶ್ ಕುಂಪಲ್ರುಳ್ಳೇರು ಅಂಚೆನೆ ಮಂಡಲದ ಅಧ್ಯಕ್ಷರನ್ನ ಜಗದೀಶ್ ಕುವೆತ್ ಬೈಲುಳ್ಳೇರು ಅವೇ ರೀತಿ ಎಂಗೆಲ್ಲ OBC ಮೋರ್ಚಾದ ಅಧ್ಯಕ್ಷರೈನ ಗಣೇಶ್ ಮೇರ್ಲೊಳ್ಳೇರು ಅವೇಲಕ ವಿವಿಧ ಮೋರ್ಚಾದ ಅಂಚೆನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರೈನ ಮಾಧವಿ ಅಂಚೆನೆ ಕೌನ್ಸಿಲರ್ ನಾಯಕರು ಬೈದನಂಚಿನ ಮಾತೆಗಳನ್ನ ಒಂದೇ ಪಾತ್ರೆಡು ಸ್ವಾಗತ ಮಂತೊಂದು ಈ ಒಂಜಿ ಇನ್ನಿತ ದೈನೆ ನಡೆದು ಎಡ್ಡ ರೀತಿಯ ಫಲ ಕೊರ್ಪುಣಂಚಿನ ಭಾಗ್ಯನು ಆ ಮುಖಾಂಬಿಕಪ್ಪೆ ಕೊರಡು ಬಣ್ಣದ ಪ್ರಾರ್ಥನೆ ಮಾಡಿ ಭಾರತ್ ಮಾತಾ ಕಿ ಅದಕ್ಕೆ ಮನ್ಪಡು ಪಂಡದಕ್ಕೆ ಏನೊಂದು ಬಾರಿ ಬರ್ಲದ ತೀರ್ಪುಗಾರರ ಕುರಿತು ತೀರ್ಪನ್ನು ಕೊರನಂಚಿನ ಮೂಜಿ ಜನ ತೀರ್ಪುಗಾರರಿಗೆ ಜೋರಾಯಿನ ಕೈದಾಟಿದ ಹೊರಟು ವರ ಶುಭಾಶೀರ್ವಾದವನ್ನು ಮಲ್ಪುಗ ಇನ್ನಿತ ಕಾರ್ಯಕ್ರಮದ ತೀರ್ಪುಗಾರ ನಂಚಿನ ಸುರೇಶ್ ಪಾಡೋರ ಕಲ್ಲು ಅವೇ ರೀತಿ ಯತೀಶ್ ಅವೇ ರೀತಿ ವಿಶ್ವನಾಥ್ ಇಲ್ಲೇ ಮೂರು ಜನಗಳ ಸೊಲ್ಮೇಲೆ ಸಂದೇಹ ಬಂದದ್ದು ಸಂಸದರೇ ಇತ್ಯಾದಿ ನಮ್ಮ ಚಾವಡಿ ನಮ್ಮೊಟ್ಟಿಗೆ ಸೇರೊಂದೇರೆ ತೊಕ್ಕೊಟ್ಟು ಬಳ್ಳಾಲ ತಾಲೂಕದ ವಿಜಯ ಸಿಂಧೂರ ಸಾಹಸ ಭಾರತೀಯ ವೀರ ಸೈನಿಕರ ಮಹಾಸಭಕ್ಕೆ ಜೈಕಾರನ್ನು ಪರಂದು ಗಾನಂ ಚಿತ್ರಂ ನುಡಿ ಸಬರ್ಧ ಕಾರ್ಯಕ್ರಮ ಬತ್ತಿಂచిన ಮಾತ ಗಣ್ಯ ಬಿನ್ನೆರಡೆ ಮೋಕ್ಯಡು ಸ್ವಾಗತವನ್ನು ಮಲ್ತದ್ದು ದುಂಬುದ ನಿರೂಪಣೆನ ಕೃಷ್ಣ ಪೊನ್ನೆತೋಡು ಮೇರೆ ಮಲ್ಪಡು ಪಂಡದು ವಿನಂತಿನ ಮಲ್ತದ್ದು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ ಪರಮ ಪಾವನ ವಾಹಿನಿಯಂಚಿತ್ತಿನ ಶ್ರೀ ಮೂಕಾಂಬಿಕಾ ದೇವಿನ ಪಾದ ಪದ್ಮೊಳಿಗೆ ಮುಂಡ ಒಂದು ಮಾಗಣ್ಯದ ಸೋಮನಾಥ ದೇವಿಯರನ್ನು ಭಕ್ತಿದ ಉಡಳ್ಳು ನೆನವರಿಕೆ ಮಲ್ತೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತಗೋಟು ಒಂದಿತ ನೆರಳು ನಡಪನ ಜೊತೆನ ವಿಜಯ ಸಿಂಧೂರ ಸಾಹಸ ಪಂಪ್ರಚಿತ್ರ ಶೀರ್ಷಿಕೆದ ಅಡಿಟ್ ಅರುಳು ನಂಚಿತ್ರ ಯುವ ಪ್ರತಿಭೆಗಳಿಗೆ 8ನೇ ಮಂತ್ರ ಚಿತ್ರ ಸ್ಪರ್ಧದ ಅಕೇರಿದ ಸಮಾರೋಪದ ಕಚ್ಚುಗಾದ ನಮ್ಮ ಮಾತ ಬತ್ತು ಸೇರೊಂದ ಈ ಪುರ್ಲ ಅವಸರಡು ನಮ್ಮೊಟ್ಟಿಗೂ ಮಾನಾದಿಗಿದ ಮನ್ಲ ಬಿನರಾಯನ ಚಿತ್ರ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂಚನೆ ಸನ್ಮಾನ್ಯ ಶ್ರೀ ಸತೀಶ್ ಕೊಂಪಳ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಅಂಚನೆ ಸನ್ಮಾನ್ಯ ಶ್ರೀ ಜಗದೀಶ್ ಆಳ್ವಾ ಕೋತಬೇಲ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂಚನೆ ಸನ್ಮಾನ್ಯ ಶ್ರೀ ಮಧುಸೂದನ್ ಅಯ್ಯರ್ ಗುರುಕಾರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕುಲ್ಯ ಅಂಚನೆ ಸನ್ಮಾನ್ಯ ಶ್ರೀ ಸತೀಶ್ ಕರ್ಕೇರ ನಿರ್ದೇಶಕರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತುಕೋಟು ಅಂಚನೆ ಶ್ರೀಮತಿ ಸರೋಜಿನಿ ಗುರುಕಾರ್ತಿ ಮಾತೃಮಂಡಳಿ ಕೊಲ್ಯ ಮಠ ಅಂಚನೆ ಸನ್ಮಾನ್ಯ ಶ್ರೀ ಪ್ರವೀಣ್ ಸುವರ್ಣ ಮಾಲಕರು ಶ್ರೀ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಬಂದರ್ ಮಂಗಳೂರು ಅಂಚನೆ ಸನ್ಮಾನ್ಯ ಶ್ರೀ ಜಯಂತ್ ಕೊಂಡಾಣ ಗುರುಕಾರ ಶ್ರೀ ಕೃಷ್ಣಾಷ್ಟಮಿ ಉತ್ಸವ ಸಮಿತಿ ಕೊಂಪಳ ಮಿತ್ರ ಚಾವಲ್ಡ್ ಜಯಂತ್ ಕೊಂಡಾಣ ಓಲಗ ಅವಡಕೇನು ಅಂಚನೆ ಸಮಿತಿದ ಗುರುಕಾರಂಜಿನ ಜೀವನ್ ಕುಮಾರ್ ಕೋಟು ಅಂಚನೆ ವಿಜಯ ಸಿಂಧೂರ ಸಾಹಸ ಅಂದಿತ ಪ್ರಧಾನ ಸಂಚಾಲಕರಾಯನ ಚಿತ್ರ
ಪ್ರವೀಣ್ ಬಸ್ತಿ ಉಪಸ್ಥಿತ ರೂಪುಡಪಣದ ವಿನಯಿತ ಮಲ್ತೊಂದು ವಿಜಯ ಸುಂದರ ಕಾರ್ಯಕ್ರಮದ ಸುರುತ ಪಚ್ಚೆಗಾದೆ ಭಾರತ ಮಾತಿನ ಪಾದ ಪದ್ಮಳಿಗೆ ಮುಂಡ ಅವನ ಚಿತ್ರ ಒಂದೇ ಮಾತರಂ ಪದ್ಧತ ಹೊರಟು ಕಾರ್ಯಕ್ರಮಕ್ಕೆ ಸುರುತ ಪಚ್ಚೆ ದೇವರುಳ್ಳ ವಿಶ್ವನಾಥ್ ಎಲಿಯಾರ್ ಪದವು ಆರ್ನ ಪೊರ್ಲ ಸರಿ ಕಟ್ಟುಡು ಒಂದೇ ಮಾತರಂ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದಾ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಖಲ ಖಲ ನಿನಾದಕ ರಾಲೆ ಕೋಟಿ ಕೋಟಿ ಭುಜೈದೃತ ಖರ ಖರವಾಲೆ ಅಬಲಾ ಕೆ ನೊಮಾಯೆ ತೋ ಬಲೆ ಬಹುಬಲಧಾರಿಣಿಂ ನಮಾಮಿ ತಾರಿಣಿಂ ರಿಪುದಲವಾರಿಣಿಂ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತುಮಿ ಪ್ರಾಣ ಶರೀರ ಬಾಹುತೆ ತುಮಿ ಮಾ ಶಕ್ತಿ ಹೃದಯ ತುಮಿ ಮಾ ಭಕ್ತಿ ತೋಮಾರಾಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತುಮ್ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭೋಲೋ ಭಾರತ್ ಮಾತಾ ಕಿ ನರ ನಾಡಿಯಲ್ಲಿ ದೇಶಭಕ್ತಿಯ ಸಿಂಚನವನ್ನು ಧಾರೆ ಎರೆಯುವಂಥ ಬಹಳ ಸುಂದರವಾದಂಥ ಗೀತೆಯನ್ನು ಪ್ರಸ್ತುತಪಡಿಸಿದಂಥ ವಿಶ್ವನಾಥ ಎಲಿಯಾರ್ ಪದವು ಅವರಿಗೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ
ಗುಡಿಯಲ್ಲಿ ಇರುವಂತಹ ದೇವರು ನಮ್ಮನ್ನು ಸದಾ ರಕ್ಷಿಸುವಂತೆ ಗಡಿಯಲ್ಲಿ ಇರುವಂತಹ ದೇವರು ಅಂತ ಹೇಳಿದರೆ ಅದು ಸೈನಿಕರು. ಅಂತಹ ದೇವರನ್ನು ಸೈನಿಕರನ್ನು ಮತ್ತೆ ಮತ್ತೆ ನಾವು ನೆನಪಿಸುತ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸಬೇಕು ಎನ್ನುವಂತಹ ವಿಜಯ ಸಿಂಧೂರ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಹಮ್ಮಿಕೊಳ್ಳುತ್ತಾ ಬಂದಿದೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಶಬ್ದ ಸುಮನಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಣೇಶ್ ಕಾಪಿಕಾಡು. ಹಲವಾರು ವರ್ಷ ಈ ಭಾಗಡು ಒಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ಪಂಜಾತ್ ರಾಷ್ಟ್ರೀಯ ಚಿಂತನೆದೊಟ್ಟಿಗೆ ಮಸ್ತ್ ಕಾರ್ಯ ಮಂತನ್ ಬೈದ ನಮಗೆ ಬರೋ ಗೊತ್ತು. ಆಪರೇಷನ್ ಸಿಂಧೂರ ಪಂಡ ಅವು ನಮ್ಮ ಹೆಮ್ಮೆ. ಈ ದೇಶದ ಪ್ರತಿ ನಾಗರಿಕಗಳ ರೈತ ಬಗ್ಗೆ ಗೊತ್ತು ಪಡು ಈ ಜೋಕ್ಲಗಿ ದೇಶ ಪ್ರೇಮ ಬೆಳೆಸಿನಂಚಿನ ಈ ಕಾರ್ಯಕ್ರಮ ಇನ್ನು ಆಪರೇಷನ್ ಸಿಂಧೂರ ಸಾಹಸ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಅವೆಲ್ಲಕನೆ ಸಂಗೀತ ಸ್ಪರ್ಧೆಡು ಒಂಜಾತಿ ಸಿಂಧೂರ ಸಾಹಸದ ಬಗ್ಗೆ ಜೋಕಳಿಗೆ ಒಂಜಾತಿ ಗೊತ್ತಾವಡು ಅಕ್ಕಡ ದೇಶ ಪ್ರೇಮದ ಕಿಚ್ಚು ಬೆಳೆಡು ಬಂದು ನೆಟ್ಟಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನಿ ಒಂಜಿ ಅದ್ಭುತವಾದ ಕಾರ್ಯಕ್ರಮ ಇನಿ ಮಂತೊಂದು ಬೈದನು. ಕಾರ್ಯಕ್ರಮ ಮುಕ್ತಾಯದ ಸಮಾರೋಪ ಸಮಾರಂಭದ ಗದ್ದಿಗಡ ನಮ್ಮ ವೇದಿಕೆಡು ನಮ್ಮ ಪೂರೆಲ್ಲ ಆಸೀನರಾದಲ್ಲ. ಈ ಒಂದು ಸಮಾರೋಪ ಸಮಾರಂಭದ ಗದ್ದಿಗದ ಇನಿತ ವಿಜಯ ಸಿಂಧೂರ ಗೌರವ ಪಡೆಯಲು ನಮ್ಮ ಈ ಭಾಗದ ಜನಪ್ರಿಯ ದಕ್ಷಿಣ ಜಿಲ್ಲಾ ಸಂಸದರು ಅವೆಲ್ಲಕನೆ ಅಭಿವೃದ್ಧಿ ಹರಿಕಾರರು ಐತೊಟ್ಟಿಗೆ ಒಂದು ವಿಶೇಷದಾದ ಬನ್ನಗ ಈ ಕಾರ್ಯಕ್ರಮಕ್ಕೆ ಒಂಜಿ ಅರ್ಥಪೂರ್ಣ ಒಂಜಿ ದಾದ ಬನ್ನಗ ಇನಿ ಪಾಕಿಸ್ತಾನದ ಭಯೋತ್ಪಾದಕ ಕುಮ್ಮಕ್ಕನು ಈ ದೇಶಕ್ಕೆ ಬೇತೆ ದೇಶಕ್ಕೆ ಗೊತ್ತಾಡ ನೆಟ್ಟು ಆ ಸರ್ವಪಕ್ಷ ನಿಯೋಗಡ್ಲ ನಮ್ಮ ಸಂಸದ ರೀತಿ ನಮ್ಮ ಹೆಮ್ಮೆ ಐತೊಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಾಗಲಿಗೆ ನೀನು ಸೌಭಾಗ್ಯ. ನಮ್ಮ ನಿವೃತ್ತ ಯೋಧರಾದ ನಮ್ಮ ಸಂಸದರು ಈ ಒಂಜಿ ವಿಜಯ ಸಿಂಧೂರ ಗೌರವವನ್ನು ಇನ್ನು ಪಡೆಯಲು ಅವೆಂಕಲ್ನ ಭಗತ್ ಸಿಂಗ್ ಸೇವಾ ತಿಕ್ಕಿನಂಚಿನ ಒಂಜಿ ಬಾರಿ ಮಲ್ಲ ಒಂಜಿ ಸೌಭಾಗ್ಯ ಅಂತ ಪನಲಿ ಈ ವಿಜಯ ಸಿಂಧೂರ ಗೌರವವನ್ನು ಪಡೆಯಬೈದಿನಂಚಿನ ನಮ್ಮ ಎಂಕಲ ಸಂಸದರು ಭಾರತೀಯ ಜನತಾ ಪಾರ್ಟಿದ ರಾಜ್ಯ ಕಾರ್ಯದರ್ಶಿ ಏನಂಚ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗೆ ನಮ್ಮ ಪೂರ್ಣ ಪ್ರವಧಿಯನ್ನು ಆತ್ಮೀಯನ ಸ್ವಾಗತ ಮಂತುಂಟಲ್ಲ. ನಮ್ಮ ಮುಖ್ಯದ ಸಂಸದರಿಗೆ ಎಂಗ್ಲ ಪ್ರತಿಷ್ಠಾನದ ಉಪಾಧ್ಯಕ್ಷರ ಗೋಪಿನಾಥ್ ಬಗ್ಗಬಿಲ್ ಅಂಚಿನ ಹರೀಶ್ ಮಗರು ಈ ಒಂಚಿ ಮಿತ್ತ ಚಾವಡಿ ಬತ್ತದ ಸಾಲ್ ಬೊಕ್ಕ ಸ್ಮರಣಿಗೆ ಈ ಒಂಜಿ ಲೇಸಿಗೆ ಮೋಕೆಡು ಎದುಕೊಂಡು ಬಂದಕ್ಕೆ ಏನೋದಿಲ್ಲ. ವಿಜಯ ಸುಂದರ ಸಾಹಸದ ಸಮಾರೋಪ ಸಮಾರಂಭದ ದ್ವೀಪ ಪ್ರಚಾರ ಮಂಡಳಿಯರು ನಮ್ಮ ಸಸ್ಸನೆ ನಮಗೆ ಬರ ಸಸ್ಸನೆ ಮಾಡ ಭಾರಿ ಪ್ರೀತಿ ದಯಪಾನಗಿನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಡು ಒಂಜಿ 30 ಜನ ಇತ್ತನ ಅಕ್ಲಿಗೆ ಒಂದು ರಾಜಕೀಯವಾದ ಸಾಮಾಜಿಕ ಸ್ಥಾನ ಮಾಡಿದ ಕೂಡ ಸಸ್ಸನ್ನ ಖಂಡಿತವಾದ ಎಂಕ್ಲೆ ಪೂರ ಆರು ಆಭಾರಿ ಅದು ಎಂಕುಲು ಆರೆಗೆ ಆಭಾರಿ ಆ ನೆಟ್ಟಡು ಭಗತ್ ಸಿಂಗ್ದ ಪೂರ ಇನಿ ಒಂದು ರಾಜಕೀಯವಾದ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಐಕ್ ಪೂರ ಕಾರಣಕರ್ತರ ಸಸ್ಸನ್ನೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಯಾಪಲ ಎಂಕ್ಲೆ ಮಾರ್ಗದರ್ಶಕರು ಅಂಜಾದುಪ್ಪನಾಗ ದುಂಬುದ ದಿನಟು ಆರು ಇತ ದಕ್ಷಿಣ ಜಿಲ್ಲಾದ ಅಧ್ಯಕ್ಷರಾದ ನನ್ನ ರಾಜ್ಯದ ರಾಷ್ಟ್ರ ಮಟ್ಟದ ನಾಯಕರ ಬೆಳಗಿನ ಐತಾದ ಖುಷಿ ನಮಗೆ ಪೂರ ಖಂಡಿತವಾದ ಖುಷಿ ಹಾಕೊಂಡು ಆ ನೆಟ್ಟಡು ಈ ಒಂದು ದೀಪ ಪ್ರಜ್ವಲನ ಮೂಲಕ ವಿಜಯ ಸಿಂಧೂರದ ಸಮಾರೋಪ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿರು ನಮ್ಮ ದಕ್ಷಿಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ನಮ್ಮ ಪುರ ಆತ್ಮೀಯರಾಯನ ಸತೀಶ್ ಅವರಿಗೆ ನಮ್ಮ ಪೂರ್ಣ ಪ್ರವಧಿಯನ್ನು ಆತ್ಮೀಯమైన ಸ್ವಾಗತ ಬಂದಿಲ್ಲ. ನಮ್ಮ ಮುಖ್ಯದ ಸತೀಶ್ ಕೊಂಪಲೆ ಮೇರೆಗೆ ರಾಕೇಶ್ ಬೈಫ್ರಸ್ ಅಂಟೇನೆ ದೀಕ್ಷಿತ್ ನಿಸರ್ಗ ಈ ಒಂಚಿ ಮಿತ್ತ ಚೌಡಿ ಬತ್ತದು ಸಾಲ್ ಬೊಕ್ಕ ನೆನಪುದ ಕಾಣಿಕೆ ಕೊಡೊಂದು ವಿನಂತಿ ಮಾತಂದಿಲ್ಲ. ಅವರ ಅಧ್ಯಕ್ಷರು ರಾಕೇಶ್ ಬೈಫ್ರಸ್ ಅಂಚನೆ ಸಾಂಸ್ಕೃತಿಕ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಜೋರೇನ ತಾಟಿ ಪಟ್ಟರು ಜನಗಳೇ ದಯಪಂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಟ್ಯಾಕ್ಸ್ ಬಾರ್ದು ನಿಂಗಳ ತಾಟಿಗೆ ಟ್ಯಾಕ್ಸ್ ಬಾರ್ದು ಸುಖ ಪೊಟ್ಟಿಲ್ಲ ದುಃಖ. ಕಾರ್ಯಕ್ರಮದ ಗುರುಕ್ಯಾರದ ಗದ್ದಿಗಡುಲರು ಜಗದೀಶ್ ಅಲ್ಲಪ್ಪ ಬೈಲ್ ಮಂಗಳೂರು ಮಂಡಲದ ಬಿಜೆಪಿದ ಅಧ್ಯಕ್ಷರು ಬಹಳ ಒಂದು ಸರಳ ಸಜ್ಜನಿಕ ವ್ಯಕ್ತಿಗೆ ಪುರೇರನ ಬೇರೆ ಒಂದು ಈ ಒಂದು ಮಂಡಲಡು ಭಾರತೀಯ ಜನತಾ ಪಾರ್ಟಿನ ಉತ್ತುಂಗ ಶಿಖರ ಏರಿನಂಚಿನ ಒಂದು ಕಲ್ಪನೆ ಇತ್ತನಾರು ಆರೆಗ್ಲ ಈ ಒಂದು ಸಂದರ್ಭಡು ಭಗತ್ ಸಿಂಗ್ ಪರವದ ಆತ್ಮೀಯమైన ಸ್ವಾಗತ ಮಂತಂದಿಲ್ಲ. ಜಗದೀಶ್ ಅನ್ನಗ ದಾಮೋದರ್ ನಡರಂಚನೆ ರಮೇಶ್ ಸಾಮ್ಯ
ದಯಮತ್ತದು ಇವಂಚಿ ಮಿತ್ತ ಚೌಡಿ ಬತ್ತದು ಸಾಲ್ ಬೊಕ್ಕ ಸ್ಮರಣಿಕದ ಗೌರವವನ್ನು ಕೊಡೋದಕ್ಕೇನದಿಲ್ಲ ಸಮರದ ವೇದಿಕೆ ಕೊಡನ್ ಸಸ್ಸನೂಲೇರು ಸತೀಶ್ ಕರ್ಕೇರ ಎಂಗ್ಲಪುರ ಆತ್ಮೀಯರು ಭಗತ್ ಸಿಂಗ್ದ ಪೂರ್ಣ ಆತ್ಮೀಯರ ಎಂಗ್ಲು ಅಂಚಾದ ಭಗತ್ ಸಿಂಗ್ದ ಓ ಕಾರ್ಯಕ್ರಮ ಎದುರ ಫಸ್ಟ್ ಸಸ್ಸನ ಎಂಗ್ಲ ಕಾರ್ಯಕ್ರಮ ಮಾಡೋದು ಅವರ ಸಂಪೂರ್ಣ ಸಹಕಾರದೊಟ್ಟಿಗೆ ಸಸ್ಸನ್ನ ಎಂಗ್ಲ ಪೂರ ಸತೀಶ್ ಕರ್ಕೇರ ಎಂಗ್ಲ ಪೂರ ಭಗತ್ ಸಿಂಗ್ ತಂಡಗೆ ಸಂಪೂರ್ಣ ಮಾರ್ಗದರ್ಶನ ಮಾಡ್ಬಿಡಾರು ಆರು ಈ ಒಂದು ಪ್ರೀತಿ ಎಂಗ್ಲ ವಿಜಯ ಸುಂದರ ಸಾಹಸದ ಈ ಒಂದು ವೇದಿಕೆ ಉಳ್ಳರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿದ ನಿರ್ದೇಶಕರಾದ ಬ್ರಹ್ಮಶ್ವ ಬೆಲೆ ವೇದಿಕೆದ ಗೌರವಾಧ್ಯಕ್ಷರಾದ ಒಂಜಾದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮುಸ್ತದಿಲ್ ಅన్నారు ಕೈಗಾರಿಕಾ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾದ ರಾಜಕೀಯವಾದ ಅರಂಜಿ ಬೆಳೆಯೊಂದಿಲ್ಲರು ಅವರಿಗೆ ಶ್ರೀದೇವರ ಅನುಗ್ರಹ ಉಪ್ಪಡ ಬಂದು ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಮಂತಂದಿಲ್ಲ ಸತೀಶ್ ಕರ್ಕರ್ ಮೇರೆಗೆ ರಾಜೇಂದ್ರ ಸೇವಂತಿ ಕೊಟ್ಟ ಅಂಚನೆ ಮೋಹನ್ ಸೇವಂತಿ ಕೊಟ್ಟ ಈ ಒಂಜಿ ಮಿತ್ತ ಚಾವಡಿ ಬರ್ತದೆ ಸ್ಮರಣಿಕ ಅಂಚನೆ ಸಾಲ್ ಬಾರ್ದು ಒಂಜಿ ಲೇಸಿಗೆ ಸ್ವಾಗತ ಮಾಡ್ಕೊಂಡು ಕೇಳೋದಿಲ್ಲ ವೇದಿಕೆಡು ಕುಡಂಜಿ ವಿನ್ನರ್ ಎಂಕೆಲ್ಲ ಪ್ರವೀಣ್ ಸುವರ್ಣ ಶ್ರೀ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ನೆತ್ತ ಮಾಲಕರಾದ ಈ ಭಾಗದ ಸಾಮಾಜಿಕ ಧಾರ್ಮಿಕವಾದ ಒಂಜಾತ್ ತನ್ನನ್ನು ತಾನು ತೊಡಗಿಸಿನಾರು ಪ್ರತಿ ಟೈಮ್ಗಳ ಎಂಕಲು ಪ್ರವೀಣನ ಎಂಕ್ಲಿಗೆ ಭಗತ್ ಸಿಂಗ್ ಪ್ರತಿ ಕಾರ್ಯಕ್ರಮಗಳ ಒಂದು ಸಹಾಯ ಸಹಕಾರ ಮಾಡಲು ಅವರಿಗೆ ಯಾನು ಆತ್ಮೀಯವಾದಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಂದಿಲ್ಲ ಪ್ರವೀಣನಗೂ ರಾಧಾಕಾಂತ್ ಪಡಿಯಾರ್ ಅಂಚನೆ ಶರತ್ ಭಂಡಾರಿ ರಾಧಾಕಾಂತ್ ಪಡಿಯಾರ್ ಅಂಚನೆ ಶರತ್ ಭಂಡಾರಿ ಎಂಜಿ ಮಿತ್ತ ಚಾವಡಿ ಬತ್ತದು ಸಾಲ್ ಬಕ್ಕ ಸ್ಮರಣಿಕೊರ್ದು ಸ್ವಾಗತಿಸಿರುವಂತ ಕೇಳೋದಿಲ್ಲ ವಿಜಯ ಸಿಂಧೂರ ಸಾಹಸದ ಈ ಒಂದು ವೇದಿಕೆ ಕುಡರಿ ಬಿನ್ನೆ ಶ್ರೀ ಜೈಶಂಕರ್ ಎಲ್ಲಬಾರ ಆತ್ಮೀಯರು ಸೀನಿಯರ್ ಮ್ಯಾನೇಜರ್ ಟೆಕ್ನಿಕ್ ಎನರ್ಜಿಸ್ ಬ್ಯಾಂಗ್ಳೂರು ಜೈಶಂಕರ್ ಎಂಗ್ಲ ಆತ್ಮೀಯರು ಆರ್ನ ಪಂಜಾತ್ ದಿವಂಗತ ದೇವಪ್ಪನ್ನೇ ಸಾಮಾಜಿಕವಾದ ಧಾರ್ಮಿಕವಾದ ಒಂಜಾತ್ ತನ್ನನ್ನು ತಾನು ತೊಡಗಿಸಿನಾರು ಅಂಚಿನ ವ್ಯಕ್ತಿತ್ವನ ಬೆಳೆಸ್ಕೊಂಡಂಚಿನ ಜೈಶಂಕರ್ ಈ ಒಂದು ವೇದಿಕೆಗೆ ಇದ್ದದ್ದು ಎಂಗಳಿಗೆ ಇಲ್ಲಿ ಈ ಒಂದು ವೇದಿಕೆ ಡೊಳ್ಳರು ಆರೆಗಳ ಯಾನ ಎಂಗ್ಲ ಭಗತ್ ಸಿಂಗ್ ಪರವಾದ ನಿಖಿಲ ಪರವಾದ ಆತ್ಮೀಯನ ಸ್ವಾಗತ ಮಂತಂದಿಲ್ಲ ಜಯಶಂಕರ್ ಮೇರೆಗೆ ಪ್ರಸಾದ್ ಕೊಂಡ ನಂಚಿನೆ ನವೀನ್ ಏಕೆ ಬೈಪಾಸ್ ಈ ಒಂಜಿ ಮಿತ್ತ ಚಾವಡಿ ಬತ್ತದು ಸಾಲ್ ಬಕ್ಕ ಸ್ಮರಣಿಕೊರ್ದು ಈ ಒಂಜಿ ಲೇಸಿಗೆ ಮೋಕೆಡು ಎತ್ಕೊಂಡು ಬಂದು ಕೇಳೋದಿಲ್ಲ ವಿಜಯ ಸಿಂಧೂರ ಸಾಹಸದ ಈ ಒಂದು ವೇದಿಕೆದ ಕುಡಂಜಿ ಪಿನ್ನರು ಶ್ರೀ ಜಯಂತ್ ಕೊಂಡನ ಅಧ್ಯಕ್ಷರು ಶ್ರೀ ಕೃಷ್ಣ ಅಷ್ಟಮಿ ಉತ್ಸವ ಸಮಿತಿ ಕುಂಬಳ ಈ ಭಾಗದ ಒಂದು ಬ್ರಹ್ಮಕಲಶ ಹೊಂದಿತ್ತು ನಾವು ಜಯಂತನ ಐತ ಮುಂದಾಳುತ್ತಾರ ನಮ್ಮ ಸಾಧಾರಣ ಸಂಕಟದ ತಲಪಾಡಿತ್ತು ನಾ ಜಯಂತ ನನ್ನ ಕೊಡುಗೆ ಅನನ್ಯ ಅಂಜಾದ ಪನಗ ದುಂಬದೇಟೆಂಗ್ಲ ಉಮಾಮಹೇಶ್ವರದ ಬ್ರಹ್ಮಕಲಶೋತ್ಸವ ಉಂಟು ಸಸ್ಸನ ಐತ ಅಧ್ಯಕ್ಷರು ಬಂದು ಎಂಗಲ್ಪುರ ಅನ್ನುವಂಥದ ಅಂಜಾದ ಈರ್ನಲ ಕೊಡುಗೆ ಬಡು ಭಗತ್ ಸಿಂಗಿಗೆ ಹೊರಗಾಣಿಕೆದ ಪ್ರತಿ ಆರು ಧಾರ್ಮಿಕವಾದ ಅಂಜಾತ ತೊಡಗಿಸಿನಾರು ತಿಯಾ ಸಮಾಜದ ಮುಖಂಡರಾದ ಈ ಭಾಗದ ಒಂಜಿ ಧಾರ್ಮಿಕ ನಾಯಕರ ಮೂಡಿ ನೆಂಚಿನ ಜಯಂತನಾಗಿ ಕೂಡ ಯಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂದರು ಎಂಗ್ಲ ಮೋಕ್ಯದ ಜಯಂತನಗೂ ಚಂದ್ರಶೇಖರ್ ಕೊಲ್ಯಂಚನೆ ಗಂಗಾಧರ ಅಂಬ್ಲ ಮಗರು ಈ ಒಂದು ಮಿತ್ತ ಚಾವಡಿ ಬತ್ತದು ಸ್ವಾಗತ ಮಾಡ್ಕೊಂಡಿಲ್ಲ ಗಣೇಶನ್ನ ಜಯಂತನ್ನೇ ನಮ್ಮ ಭಗತ್ ಸಿಂಗ್ದ ಉಪಾಧ್ಯಕ್ಷರ ಆದಿತ್ಯನಾರ್ ಇಷ್ಟೊಂದು ಬಿಸಿ ಆದ ಬೈರು ಏಪಲ ನಮ್ಮೊಟ್ಟಿಗೆ ಸಂಬ ಕೊಡ್ಪುನಾರು ಜಯಂತ್ ಕೊಂಡನ ಇಬ್ಬರಿಗೆ ಚಂದ್ರಶೇಖರ್ ಕೊಲ್ಯಂಚನೆ ನಮ್ಮ ಗಂಗಾಧರ ಅಂಬ್ಲ ಮಗರು ಸಾಲ್ಬಕ ಸ್ಮರಣೆಗೊರ್ದು ಸ್ವಾಗತ ಕೇಳೋದಿಲ್ಲ ಸಿಂಧೂರದ ಈ ಒಂದು ಕಾರ್ಯಕ್ರಮ ಒಂದು ಮಹಿಳಾ ಶಕ್ತಿ ವೇದಿಕೆ ಬೋರ್ಡ್ ಪಂಪನೆಗೆ ನಮ್ಮ ಶ್ರೀಮತಿ ಸುಲೋಚನಿ ಟೀಚರ್ ಉಳ್ಳರು ಆರು ವೃತ್ತಿಡ್ ನಿವೃತ್ತಿ ಆದ ಅಧ್ಯಾಪಕದ ನಿವೃತ್ತಿ ಆಯ್ತು ನಾವು ಈ ಕೊಲ್ಯ ಮಠದ ಮಾತೃಮಂಡಲದ ಪ್ರಮುಖ ಅಂದೇನು ಜೊತ್ತೊಂದು ಕೊಲ್ಯ ಕುಲಾಲ್ ಸಮಾಜದ ಅಧ್ಯಕ್ಷರಾದ ಪ್ರತಿದಿನ ಆರೊಂಜಿ ಭಜನೆ ಇತರ ಸತ್ಸಂಗಡ ಬೋರ್ದು ಖಾಲಿ ನಿವೃತ್ತಿ ಆವಂದೇನೆ ಆಗ್ತಂದೆ ಸತ್ಸಂಗ ಧಾರ್ಮಿಕ ತನ್ನ ಕಾರ್ಯವನ್ನು ತೊಡಗಿಸುತ್ತಿಲ್ಲರು ಆರೋಗ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂದಿಲ್ಲ ಜೈ ಶ್ರೀರಕ್ಕ ದಯಮಂತದ್ದು ಒಂಜಿ ಮಿತ್ತ ಚಾಡಿ ಬತ್ತದ ಅರೆಗೆ ಒಂಜಿ ಸಾಲ್ ಬಕ್ಕ ಸ್ಮರಣಿಕೊರ್ದು ಗೌರವಿಸೋದನ್ನು ಕೇಳೋದಿಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ವಿಜಯ ಸಿಂಧೂರದ ಒಂದು ಕಲ್ಪನೆ ಎಂಚ ಬತ್ತಿಟ್ಟು ಬಂದ ಎಂಗಲ ಅಧ್ಯಕ್ಷರು ವಿಜಯ ಸಿಂಧೂರದ ಕಾರ್ಯಕ್ರಮದ ಎಂಚ ವಿಜಯ ಸಮರ್ಪಣೆಗೆ ಒಂದು ಅರ್ಥಪೂರ್ಣವಾದ ಅಂಚಿನ ಕಾರ್ಯಕ್ರಮ ರೂಪುರೇಷೆ ಮಂದಿನಾರು ಎಂಕಲ ಅಧ್ಯಕ್ಷರು ಎಂಕಲೆಲ್ಲ ಗೊತ್ತಿಜಾಮ್ ಮೀಟಿಂಗ್ಲು ಎತ್ತರು ಎಂಕಲ ಕಾರ್ಯಕ್ರಮ ಎಂಚ ಬಂದು ಖಾಲಿ ಒಂಜಿ 15 ಏಟ ಆಯ್ನಂಚಿನ ಈ ಒಂದು ಕಾರ್ಯಕ್ರಮ ಜೀವನ್ ಕುಮಾರ್ ತಕೋಟ್ ಎಂಕಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರಿನ 14 ವರ್ಷದ ಆರ್ನ ಮುತಾಲಿಕೆಡು ಪಂಜಾತ್ ಆರತ್ ನಾಯಕರದ ಬೆಳೆಪುಣಂಚಿನ ಗುಣವನ್ನು ಮೈಗೂಡಿಸಿನಂಚಿನ ಜೀವನ್ ಕುಮಾರ್ ತಕೋಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಮಸ್ತ್ ಕಾರ್ಯಕ್ಕೆ ತನ್ನನ್ನು ತಾನೇ ತೊಡಗಿಸಿದು ಪಂಜಾತ್ ಸಾಮಾಜಿಕವಾದ ಕಲ್ಪನೆ ಕೊರಪ
ಪುಣಂಜ ಕಾರ್ಯಕ್ಕೆ ಆರು ಯಾಪಲ ಮೈಗೂಡಿಸಿನಾರು ಅಂಚಾದ ಇನ್ನು ಎಂಕ್ಲೆ ಬಾರಿ ಖುಷಿ ದಯಪಾನ ವಿಜಯ ಸಿಂಧೂರ ಸಾಹಸದ ಒಂದು ಕಾರ್ಯಕ್ರಮ ಇನ್ನು ಎಂಕ್ಲೆಗೆ ಬಾರಿ ಖುಷಿ ದಯಪಾನಗ ಮೂಜಿ ಕಡೆ ಇನ್ನು ತಿರ್ತು ಮಿತ್ತು ಅಲ್ಪ ಹಾಲ್ಡ್ ಪಂಜಾವತ್ ಮಸ್ತ್ ಜೋಕುಲು ಬರ್ತದೆ ಅಕ್ಕಲ ಪ್ರತಿಭೆನ ಅನಾವರಣ ಪಂಚನ ಅವಕಾಶ ದಿಕ್ಕದಿತ್ತನಾಡ ಐಕ್ಯ ಮುಖ್ಯವಾದ ಎಂಗ್ಲ ಅಧ್ಯಕ್ಷರ ಕಾರಣ ಎಂಗ್ಲ ಜೀವನ್ ಕುಮಾರ್ ತಗೂರು ಅಧ್ಯಕ್ಷರಿಗೆ ಆತ್ಮೀಯವಾದ ಈ ಒಂದು ಕಾರ್ಯಕ್ರಮ ಸ್ವಾಗತ ಹೊಂದೊಂದಲ್ಲ ನಮ್ಮ ವಿಶ್ವನಾಥ್ ಎಲ್ಲಿಯರ್ ಪದವು ಸಾಲ್ ಬೊಕ್ಕ ಸ್ಮರಣೆಗೊರ್ದು ಸ್ವಾಗತ ಅಂತಂದಿಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಂಗ್ಲ ಸಂಚಾಲಕರು ಬಂದ್ಮನ್ಪ ಅವ ಅಧ್ಯಕ್ಷರ ಒಂದು ಸೂಚನೆ ಅಂಚಾದ ಪನಗ ಇನ್ನೊಂದು ಬಾರಿ ಅತ್ಯದ್ಭುತವಾದ ಇನ್ನೊಂದು ಕಾರ್ಯಕ್ರಮ ವಿಜಯ ಸುಂದರ ಸಾಹಸದ ಸಂಚಾಲಕರು ಎಂಗ್ಲ ವೇದಿಕೆ ಇಟ್ಟಲೇರು ಇದು ನಾರ್ಯಾಪಲ ಮೈಕ ಬಂದು ಪುಣ್ಯ ಆರು ಎಂಗ್ಲ ವೇದಿಕೆ ಇಟ್ಟುಕೊಳ್ಳದ ಆರು ಕಾರ್ಯಕ್ರಮ ನಿರ್ವಹಣೆ ಮಂತಂದು ಐಟು ಪುಣ್ಯ ಅಂಚಜ್ಜಿ ನೀರು ವೇದಿಕೆ ಇಟ್ಟುಕೊಳ್ಳೋಡು ಈ ಒಂದು ಕಾರ್ಯಕ್ರಮದ ಇರು ಸಂಚಾಲಕರು ಕೊಟ್ಟ ಗೌರವ ಖಂಡಿತವಾದ ಕೊರೊಂದುಲ್ಲ ಬಂದು ಇರಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವೇನ ಸ್ವಾಗತ ಹೊಂದಲ್ಲ ಪ್ರೈನ್ ಬಸ್ತಿ ಮೇರೆಗೆ ಸತೀಶ್ ಪೂಜಾರಿ ನಮ್ಮ ಮುನ್ನೂರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಇವಂಚಿ ಮಿತ್ತ ಚೌಡಿ ಬತ್ತದು ಸಂಚಾಲಕರು ಹೆಚ್ಚಿನ ಪ್ರೈನ್ ಬಸ್ತಿ ಮೇರೆಗೆ ಸಾಲದ ಗೌರವವನ್ನು ಕೊಡೋಕೆ ಏನಂದಿಲ್ಲ ಸಿಂಗಿಗೆ ಪ್ರೀತಿದಿದ್ದು ನಮ್ಮ ರಾಜಕೀಯ ಮುಸ್ತದ್ದಿನಗಳು ಎದುರುಕೊಳ್ದೇರು ಮನೋಜ್ ಕುಮಾರ್ ನಾಣ್ಯ ನಿಶಾಂತ್ ಪೂಜಾರಿ ಹರಿಯಪ್ಪ ಸಾಲೇನ್ ಗಣೇಶ್ವರ ತುಂಬೆ ಶೇಖರ್ ಕಣ್ಣೀರ್ ತೋಟ ಬಕ ನಮ್ಮ ಸುಖೇಶ್ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನಮ್ಮ ಮಂಡಲದ ಅಧ್ಯಕ್ಷರಂಚಿನ ಸುಲೋಚನೆ ಶ್ರೀಮತಿ ಸಪ್ನಾ ಬಕ ವಾಣಿಗೌಡ ಮಸ್ತ್ ಎಂಗ್ಲ ಒಂದು ಕಾರ್ಯಕ್ರಮಗಳಿಗೆ ಪ್ರೀತಿ ಬುದ್ಧಿದ ಬೈದಾರು ಆನಂದ ಮಾಸ್ಟರ್ ಎಂಗ್ಲ ಗೌರವ ಸಲಹೆಗಾರರು ಬಾರಿ ಪಿಡಕೊಳ್ದೇರು ಆರೆಗ್ಲ ಆತ್ಮೀಯ ಸ್ವಾಗತ ಬಂದದ್ದು ಪುರುಷ ನೇತರು ಎಂಗ್ಲ ಸದಸ್ಯರೇನ ಮಾಧವನ್ ಇನಿತ ಒಂದು ನಿಜವಾದ ನಮ್ಮ ಅಧ್ಯಕ್ಷ ಬಗ್ಗೆ ಬಂದ್ಬೇಕು ಸಿಂಧೂರ ಪನ್ಪುನ ದೈ ನಡ್ನಿಂಚಿನ ಆ ಕಲ್ಪನೆ ಮಾಧವನ್ ಎಂಗಲ ಉಪಾಧ್ಯಕ್ಷರು ಎಂಗ್ಲ ಬಾರಿ ಹೆಮ್ಮೆ ಒಂದು ಇನ್ನೊಂದು ಸಿಂಧೂರ ಪನ್ಪುನ ಒಂದು ದೈ ನಡೆದು ಈ ಒಂದು ಕಾರ್ಯಕ್ರಮ ಕೊಡೊಂಜಿ ಅರ್ಥಪೂರ್ಣ ಕಾರ್ಯಕ್ರಮ ಒಂದು ರೂಪಕಾರ ಮಾಧವನ ಆತ್ಮೀಯನ ಸ್ವಾಗತ ಬಂದಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪೂರ ಪದಾಧಿಕಾರಿಗಳಿಗೆ ಅವೆಲ್ಲಕನೆ ಮಾಧ್ಯಮ ಬಂಧುಗಳಿಗೆ ಮುಖ್ಯವಾದ ಈ ಒಂದು ಕಾರ್ಯಕ್ರಮ 5 ಜನ 1 ಗಂಟೆಗೆ ವೈದ್ಯರು ಕೆಲವರು ಒಣಸ್ಲ ಮಂದಿಜರು ಮಸ್ತ್ ಸ್ಪರ್ಧಿನಗಳು ಈ ಒಂದು ಕಾರ್ಯಕ್ರಮ ವೈದ್ಯರು ನಿಖಿಲ ಪೋಷಕರುಗಳನ್ನು ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಬರೋದು ಆತ್ಮೀಯನ ಸ್ವಾಗತ ಬಂದಲ್ಲ ಎತ್ತರದ ಮತ್ತರ ಮೇಡು ಓಲಗ ಆತನ ಚಿತ್ರ ಮಾನಾದಿಗದ ಮಲ್ಲ ಬಿನ್ನೆ ನಕ್ಲನು ಅಂಚನೆ ಬತ್ತು ಸೇದನ ಚಿತ್ರ ಮಾತೇನ ಶಬ್ದ ಪುರ್ಪುಡು ಎದ್ಕೊಂಡ ಚಿತ್ರ ಗಣೇಶ್ ಕಾಪಿಕಾಡ್ ಆರಿಗಳ ಮೋಕೆಡ್ ಎದ್ಕೊಂಡು ಕವಿ ವರಿಯರು ಪಂಡಲೇಕ ಜಗದಿನಿ ಕೊಂಡದ್ದೇ ಜಗಕಿನಿ ಕೊಟ್ಟದ್ದೇ ಮಿಗಿಲು ಆವುದು ಇವೆರಡೊಳ್ ಬಗೆಯದೇ ಲೆಕ್ಕವನು ಜಗದೋಣಿಸನುಂಬವನು ಮೃಗ ಮಾತ್ರನಲ್ಲವೇ ಪಂಪುನ ಚಿತ್ತಿನ ತಿಲ್ಲದ ಸತ್ಯನು ಜೀವನದುದ್ದಗ ಪರಿಪಾಲನೆ ಮಲ್ಪುನ ಒಟ್ಟುಗು ಈ ಸಮಾಜಕ್ಕೆ ನಮ್ಮದು ದಾದಾನ ಕೊರೋಡು ಪಂಪಚಿನ ಮಾಮವಲ್ಲ ಅಂಗ ಆಸನದಿ ಒಂದು ಕಟ್ಟುನ ಚಿತ್ರ ಕೂಟನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಹೆಂಚಿತನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗುರುಕಾರಾಯಣ ಚಿತ್ರ ಪ್ರಾಸ್ತಾವಿಕ ನುಡಿ ಪುರ್ಪನು ಬಾಮಿನೋಡು ಪಡೆದು ಭಿನ್ನೈತೆ ಮತ್ತೊಮ್ಮೆ बोलो भारत माता की बोलो भारत माता की ಒಂದೇ ಒಂದೇ ಭಾರತೀಯ ಸೇನೆಗೆ ಆತ್ಮೀಯ ಬಂಧುಲೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ನೆತ್ತ ಒತ್ತಿಡ್ದು ಇನಿ ವಿಜಯ ಸಿಂಧೂರ ಸಾಹಸ ಪಂಪಂಚಿನ ಒಂಜಿ ವಿಶೇಷವನೆಂಚಿನ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಮ್ಮ ವೇದಿಕೆ ಪಂಚಿನ ನಮ್ಮ ಈ ಭಾಗದ ಲೋಕಸಭಾ ಕ್ಷೇತ್ರದ ಸಂಸದೆಲ್ಲ ಮಾಜಿ ಸೇನಾನಿಲ ಅದು ಪಂಚಿನಾರು ಅವಲೆಕ್ಕನೆ ಸಾಂಸ್ಕೃತಿಕವಾದ ಒಂಜಿ ಕುಡ್ಲದ ಕಂಬುಲದ ಉತ್ಸವದ ಮುಖಾಂತರವಾದ ಒಂಜಿ ಕಂಬುಲಗಳ ವಿಶೇಷವನೆಂಚಿನ ಒಂಜಿ ಆಕರ್ಷಣೆ ಬಗ್ಗೆ ಅದ್ದೂರಿತನ ಕೊರಿನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಅವಲೆಕ್ಕನೆ ನಮ್ಮ ಈ ಭಾಗದ ಒಂಜಿ ರಾಜಕೀಯ ವ್ಯಕ್ತಿದೊಟ್ಟಿಗೆ ಸಾಮಾಜಿಕ ಧಾರ್ಮಿಕ ಅಂಚಿನ ಮಾತ ಕ್ಷೇತ್ರಗಳ ಮುಂಚೂಣಿಯಾದ ಕೆಲಸ ಕಾರ್ಯ ಮಂತೊಂದು ಪುಣಂಚಿನ ಸರಳ ಸಜ್ಜನಿಕದ ಅಂಚನೆ ಒಂಜಿ ರೀತಿಯ ಬಾರಿ ಒಂಜಿ ಸಹನೆ ಡುಪುಣಂಚಿನ ಸಹನ ಮೂರ್ತಿಯಿಂದ ಬನಲಿ ನಮ್ಮ ಸತೀಶ್ ಅನ್ನರೆ ಅವೆಲಕ್ಕನೆ ವೇದಿಕೆ ಡುಪುಣಂಚಿನ ನಮ್ಮ ಇನ್ನಿತ ಅಧ್ಯಕ್ಷತೆ ವಹಿಸಿನಂಚಿನ ನಮ್ಮ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರೆಲ್ಲ ಅಂಚನೆ ಒಂಜಿ ರೀತಿಯ ಸಂಘಟಕ್ಕೆ ಅದು ಪುಣಂಚಿನ ಜಗದೀಶ್ ಆಳ್ವರೆ ಅವೆಲಕ್ಕನೆ ವೇದಿಕೆ ಡುಪುಣಂಚಿನ ಮಾತ ನಮ್ಮ ಗಣ್ಯರ ನಕ್ಲೆ ಅಂಚನೆ ಪುಣಂಚಿನ ಮಾತ ನಮ್ಮ ಬಂಧುಲೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂಜಿ ದೇಶದ ಗುಲಾಮಗಿರಿಡ್ದು ನಮ್ಮ ಭಾರತೀಯನ ಮುಕ್ತ ಮನ್ಪೊಡು ಪಂಪಂಚಿನ ಉದ್ದೇಶಡ್ ಒಂಜಿ ಪ್ರಾಣ ತ್ಯಾಗ ಮಂತಿನಂಚಿನ ಒಂಜಿ ಮಹಾನ್ ಹೋರಾಟಗಾರೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರೆ ಕ್ರಾಂತಿಕಾರಿ ಭಗತ್ ಸಿಂಗ್ನ ಪುದರ್ದಿದೆ ಎಂಕಲ್ ಕರಿನ 15 ವರ್ಷದಿಂಚ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸ್ಥಾಪನೆ ಮಂತದ್ದು ಐತ ಮುಖಾಂತರವಾದ ರಾಷ್ಟ್ರ ಚಿಂತನೆದ ರಾಷ್ಟ್ರ ಪ್ರೇಮದ ರಾಷ್ಟ್ರ ಜಾಗೃತಿದ ಕಾರ್ಯಕ್ರಮ ಐತೊಟ್ಟಿಗೆ ಸಾಂಸ್ಕೃತಿಕ ಬೊಕ್ಕ ಸಾಮಾಜಿಕ ಚಟುವಟಿಕೆಯನ್ನು ಮಂತೊಂದು ಬರೊಂದು ಪಂಚಿನ ಸಂಸ್ಥೆ
ಇನಿ ಕರೆನ ಒಂಜಿ ಏಪ್ರಿಲ್ 22 ತಾರೀಕಿಗೆ ಆ ರೀತಿದ ಒಂಜಿ ಇಡೀ ನಮ್ಮ ದೇಶದ ಜನಕ್ಕಲು ಒಂಜಿ ಭಾರಿ ಬೇಜಾರು ಪಡ್ಪಂಚಿನ ಒಂಜಿ ಘಟನೆ ಅಲ್ಪ ಕಾಶ್ಮೀರದ ಪಹಲ್ಗಾಮಡ್ ಉಗ್ರಗಾಮಿನಕಲ್ ನಮ್ಮ 26 ಜನನ ಕೆರ್ಪುಣಂಚಿನ ಒಂಜಿ ಘಟನೆ ಆತನ ಐಕ್ ಪ್ರತೀಕಾರವಾದ ನಮ್ಮ ಭಾರತದ ಪ್ರಧಾನಮಂತ್ರಿ ಅಂಚಿನ ನರೇಂದ್ರ ಮೋದಿ ತೆತ್ತೊನ್ನಂಚಿನ ಒಂಜಿ ದಿಟ್ಟವೈನಂಚಿನ ಹೆಜ್ಜೆ ಬಂಡ ಅವು ಆಪರೇಷನ್ ಸಿಂಧೂರ ಐಕ್ ಪುದರ್ ಸಿಂಧೂರ ದೀತಿನಿ ಅವು ನಮ್ಮ ಒಂಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ಆಪರೇಷನ್ ಸಿಂಧೂರದ ಮೂಲಕವಾದ ಪಾಕಿಸ್ತಾನಕ್ಕೆ ಸರಿಯಾನಂಚಿನ ಬುದ್ಧಿ ಕಲ್ಪನಂಚಿನ ಕೆಲಸ ನಮ್ಮ ಸೇನೆದ ಮುಖಾಂತರ ಆತಂಡ ಆಯ್ತ ವಿಶೇಷವಾದ ಆ ವಿಚಾರದ ಬಗ್ಗೆನೇ ಇನಿ ವಿಜಯ ಸಿಂಧೂರ ಸಾಹಸ ಪಂಪಂಚಿನ ಒಂಜಿ ಕಾರ್ಯಕ್ರಮದ ಒಟ್ಟಿಗೆ ಈ ಭಾಗದ ಉಪ್ಪುನಂಚಿನ ಮಾತ ನಮ್ಮ ಜೋಕ್ಲೆಗ್ ನಮ್ಮ ದೇಶದ ಬಗ್ಗೆ ಒಂಜಿ ಚಿಂತನೆ ಬೊಕ ಆಪರೇಷನ್ ಸಿಂಧೂರದ ಬಗ್ಗೆ ದೇಶಭಕ್ತಿ ಬೊಕ ಭಾರತೀಯ ಸೇನೆದ ಬಗ್ಗೆ ಎಲ್ಲ ಒಂಜಿ ಅಕ್ಲೆಗ್ ವಿಚಾರ ಗೊತ್ತು ಪೊಡು ಜಾಗೃತಿ ಮೂಡಿಸೋಡು ಪಂಪಂಚಿನ ಉದ್ದೇಶಡ್ ಈ ಒಂಜಿ ಕಾರ್ಯಕ್ರಮ ಗಾನಂ ಚಿತ್ರಂ ನುಡಿಂ ಪಂಪನ ಒಂಜಿ ಸ್ಪರ್ಧಾ ಕಾರ್ಯಕ್ರಮ ಅವು ದೇಶಭಕ್ತಿ ಗೀತೆ ಅವತ್ತೊಟ್ಟಿಗೆ ಭಾಷಣ ಸ್ಪರ್ಧೆ ಅವತ್ತೊಟ್ಟಿಗೆ ಚಿತ್ರಕಲಾ ಸ್ಪರ್ಧೆ ಈ ಮೂಜಿ ಸ್ಪರ್ಧೆ ಎಲ್ಲ ಮಧ್ಯಾಹ್ನ 1 ಗಂಟೆ ದಿಂಚ ಈ ಒಂಜಿ ಸಭಾಂಗಣ ನಡತನೆ ಸುಮಾರು 200 ಮಿತ್ತು ಸ್ಪರ್ಧಾಲ್ ನಕಲು ಚಿತ್ರಕಲಾ ಸ್ಪರ್ಧೆ 150 ಮಿತ್ತು ಅಕಲ್ ಬತ್ತದ ಮೂಲ ಸ್ಪರ್ಧೆ ಮಂತೀರು ಐತೊಟ್ಟಿಗೆ ಈ ಸಂಗೀತ ಬಕ್ಕ ಭಾಷಣ ಪಂಡ ಅವು ಎಂಕಲ್ ಅಕ್ಲೇನ ಸೆಲೆಕ್ಟ್ ಮಂತದ್ದು ಐಟ್ಲ ಸಾಧಾರಣ 200 ಮಿತ್ತು ಜೋಕುಲು ಆ ವಿಡಿಯೋನ ಪುರ ನಮ್ಮ ಕಡಪಡಿತೀರು ಅಕ್ಲೇಡ್ ಅಜ್ಪ ಜೋಕ್ಲಿನ ಗುರುತು ಮಂತದ್ದು ಇನ್ನಿ ಈ ಒಂಜಿ ಸಭಾಂಗಣಡ್ ಅಕ್ಲೆಗ್ ಆ ಒಂಜಿ ಸ್ಪರ್ಧೆ ಅಂದಿತ್ತ ಒಂಜಿ ಊಂಚಿದ ಒಂಜಿ ಸ್ಪರ್ಧೆ ಜೋಕುಲಿತ್ತೇರು ಭಾಷಣ ಸ್ಪರ್ಧೆ ಯಾವ ರೀತಿ ಇತ್ತು ಬಂಡ ಆ ಒಂಜಿ ಕೇರ್ನಗನೆ ನರೇಂದ್ರ ಮೋದಿ ಪಾತಿರ್ಲಕ್ಕ ಆ ರೀತಿ ಇತ್ತು ಅಂಚಿನ ಒಂಜಿ ಭಾಷಣ ಅಕ್ಲ ಒಂಜಿ ಆ ರೀತಿದ ಒಂಜಿ ಭಾಷಣ ಸ್ಪರ್ಧೆ ಜೋಕುಲು ಭಾಗವಹಿಸ್ತೀರು ಆಯ್ತೊಟ್ಟಿಗಿನ ಸಂಗೀತ ಸ್ಪರ್ಧೆ ಚಿತ್ರಕಲೆಡ್ಲ ಬಾರಿ ಪೊರ್ಲುಡ ಚಿತ್ರಕಲೆನ ಆಪರೇಷನ್ ಸಿಂಧೂರದನೇ ಬಗ್ಗೆ ಚಿತ್ರಕಲೆಲ್ಲ ಅದಿದ್ದಿತ್ತ ಈ ಕಾರ್ಯಕ್ರಮ ಒಂಜಿ ರೀತಿ ಬಾರಿ ಪೊರ್ಲುಡು ಯಶಸ್ವಿಯಾದ ನಿಕ್ಲ ಈ ಜೋಕ್ಲನ ಈ ಭಾಗದ ಉಪ್ಪುನಂಚಿನ ಜೋಕ್ಲನ ಒಂದು ಅಂಚನೆ ಅಕ್ಲ ಪೋಷಕರನಕ್ಲ ಒಂಜಿ ಸಂಪೂರ್ಣమైన ಸಹಕಾರ ಬಾರಿ ಪೊರ್ಲುಡು ಆತನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇವಲ ಇಂದು ಒಂಜಿ ಕಾರ್ಯಕ್ರಮ ಈ ಭಾಗದ ಕರಣ 17 ವರ್ಷದಿಂಚಲ ನಿರಂತರವಾದ ಜನ ಸಂಘಟನೆ ಅಂಚಿನ ಸಾಮಾಜಿಕ ಕೆಲಸ ಕಾರ್ಯನ ಮಂತೊಂದು ಬರ್ಪಂಚಿನ ಸಂಸ್ಥೆ ಶುರು ಆಯ್ನ 2007 ಶುರು ಆದಿತ್ತಿನ ಆ ವರ್ಷನೇ ಒಂಜಿ ಜನಕ್ಲೆಗ್ ಆಂಬುಲೆನ್ಸ್ದ ಯೋಜನೆ ಆಂಬುಲೆನ್ಸ್ ಒಂಜಿ ಲೋಕಾರ್ಪಣೆ ಮಂತದ ಉಪ್ಪುನಂಚಿನ ಈ ಭಾಗದ ಉಪ್ಪುನಂಚಿನ ಸುರುತ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅಂದು ಪಂಡ್ರೆ ಬಾರಿ ಖುಷಿ ಆಪುಂಡು ಆ ಸಂಸ್ಥೆದ ಮುಖಾಂತರ ಕರೆನ 10 ವರ್ಷದಿಂಚ ಎಂಕಲ್ ಆ ಸಂಸ್ಥೆದ ಮುಖಾಂತರ ಉಚಿತವಾದ ಒಂಜಿ ಆಂಬುಲೆನ್ಸ್ದ ಯೋಜನೆ ಈ ಭಾಗದ ಉಪ್ಪುನಂಚಿನ ಜನಕ್ಲೆ ಕೊರ್ಪುನಂಚಿನ ಕೆಲಸ ಮಂತದ ಆಯ್ತೊಟ್ಟಿಗೆ ಸಾಂಸ್ಕೃತಿಕವಾದ ಒಂಜಿ ಗೂಡು ದೀಪ ಸ್ಪರ್ಧೆ ದೀಪಾವಳಿ ಸಂಭ್ರಮವನ್ನ ಈ ಭಾಗದ ಉಳ್ಳಾಳದ ಈ ಭಾಗದ ಒಂಜಿ ವಿಶೇಷವಾದ ಆಚರಣೆ ಮನ್ಪಂಚಿನ ದೃಷ್ಟಿಡ್ ಅವಲ ಸುರೂಕಾದ ಗೂಡು ದೀಪ ಸ್ಪರ್ಧೆನ ನಮ್ಮ ಈ ಭಾಗದ ಮಂತಿನಂಚಿನ ಸಂಸ್ಥೆ ನಾವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪಂಡ್ರೆ ಬಾರಿ ಖುಷಿ ಆಪುಂಡು ಐತೊಟ್ಟಿಗೆ ವೃಕ್ಷಾಂಕುರ ರಕ್ಷ ಮನೆಗೊಂದು ಗಿಡ ಅವೆಲ್ಲಕ್ಕನೆ ವೃಕ್ಷ ತೋರಣ ಇಂಚಿಂತಿನ ಒಂದು ಕಾರ್ಯಕ್ರಮದ ಮುಖಾಂತರವಾದ ದೈ ನಡ್ಪುಣಂಚಿನ ಪರಿಸರ ಜಾಗೃತಿ ಅಂಚನೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಿನ ಕೆಲಸ ನಿರಂತರವಾದ ಕರಿನ 10 ವರ್ಷದಿಂದ ಇಂಕ್ಲು ಮಂತೊಂದು ಬರೋದಿಲ್ಲ ಅವತ್ತೊಟ್ಟಿಗೆ ಇನ್ನು ಸಾಮಾಜಿಕ ಕಾರ್ಯಕ್ರಮದೊಟ್ಟಿಗೆ ಜನಕ್ಲಿನ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಉಪ್ಪನಕ್ಲಿಗೆ ವ್ಯಕ್ತಿತ್ವ ವಿಕಸನದ ಆಯ್ತೊಟ್ಟಿಗೆ ಇತ್ತ ಗಣೇಶ್ ಪಂಡ್ಲಕ್ಕನೆ ಎಂಗ್ಲ ಭಗತ್ ಸಿಂಗ್ ಉಪ್ಪನಂಚಿನಕ್ಲು ಪೂರ ಒಂಜಿ ಸಾಮಾಜಿಕ ರಾಜಕೀಯ ಅತನ ಬೆತೆ ನೆಟ್ ಒಂಜಾತ್ ಪ್ರಮುಖ ಸ್ಥಾನಮಾನ ಉಪ್ಪುನಂಚಿನ ವ್ಯಕ್ತಿನಕ್ಲೆ ಎಂಕಲ ಈ ಭಗತ್ ಸಿಂಗ್ ಆ ವ್ಯಕ್ತಿತ್ವ ವಿಕಸನದ ಮುಖಾಂತರ ಆತನ ಪಂಡ್ರೆ ಖುಷಿ ಆಪುಂಡು ಇನ್ನಿತ ಈ ಒಂಜಿ ಸಂದರ್ಭಡ್ ಎಂಕ್ಲೆಗ್ ವಿಜಯ ಸಿಂಧೂರ ಸಾಹಸ ಪಂಪನ ಕಾರ್ಯಕ್ರಮ ನಮ್ಮ ಸಂಸದರೆಲ್ಲ ಇನ್ನಿತ ಈ ಕಾರ್ಯಕ್ರಮ ಭಾಗವಹಿಸಿದ್ರು ಬಾರಿ ವಿಶೇಷ ಅಂದ ಆಪುಂಡು ದಯಪಂಡ ವಿಜಯ ಸಿಂಧೂರ ಸಾಹಸಗಳ ನಮ್ಮ ಸಂಸದರಿಗೆ ಒಂಜಿ ರೀತಿ ಸಂಬಂಧ ಉಂಡು ದಯಪಂಡ ಆರಲ ಒಂಜಿ ಸೇನೆಡ್ ಭಾರತೀಯ ಸೇನೆಡಿತದ ಭಾರತಾಂಬೆನ ಸೇವೆ ಮಂತಿನಂಚಿನಂಜಿ ವ್ಯಕ್ತಿ ಆಯ್ತೊಟ್ಟಿಗೆ ನೆರೆಗೆ ವಿಶೇಷವಾದ ನಮ್ಮ ಪ್ರಧಾನಮಂತ್ರಿ ಅಂಚಿನ ನರೇಂದ್ರ ಮೋದಿ ಈ ಆಪರೇಷನ್ ಸಿಂಧೂರದನೆ ಬಗ್ಗೆ ಬೇತೆ ದೇಶಕ್ಕೆ ಹೋದು ನಮ್ಮ ಜಗತ್ತುಡುಪಿನ ಬೇತೆ ದೇಶಕ್ಕೆ ಹೋದು ಅಲ್ಪ ಕಪಟಿ ಪಾಕಿಸ್ತಾನದ ಬಗ್ಗೆ ಸಂಪೂರ್ಣವಾಯಿನಂಚಿನ ವಿಚಾರಣೆ ವಿದೇಶಡುಪಿನಂಚಿನ ಬೇತೆ ದೇಶದ ತೆರಿಪವನ ಬಗ್ಗೆ ನಮ್ಮ ಭಾರತೀಯ ಸೇನೆದ ಶೌರ್ಯ ಆಪರೇಷನ್ ಸಿಂಧೂರದ ಉದ್ದೇಶ ಇಂದೇನು ಮಾತ ತೆರಿಪವನಂಚಿನ ಕೆಲಸ ಅವು ಒಂಜಿ ಸರ್ವ ಪಕ್ಷದ ನಿಯೋಗದ ಸದಸ್ಯರಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅರೆಗಲ ಒಂಜಿ ಒದಗದ ಬೈದನ ಆರಿನಿ ಈ ಒಂಜಿ ನಮ್ಮ
ಕಾರ್ಯಕ್ರಮ ಇತ್ತಿನ ನಮಕ್ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಬೊಕ ಒಂದು ಅರ್ನ ಮಾತ ಕಾರ್ಯಕ್ರಮ ದೀದ ಎಂಕ್ಲ ಈ ಒಂದು ಕಾರ್ಯಕ್ರಮ ಬೈದಿನ ಕರೆಗೆ ಪ್ರೀತಿಪೂರ್ವಕವಾದ ಎಂಕ್ಲ ಕೃತಜ್ಞತೆ ಅರ್ಪಣೆ ಮಂತಂದಿಲ್ಲ ಅವೆಲಕನೆ ಬಂದಿದ್ದಂಚಿನ ಮಾತೆಗಳ ಯಾನ್ ಈ ಸಂದರ್ಭ ಪಣೊಂದು ಹೆಚ್ಚಿಗೆ ಪಾತ್ರ ಬೋಪುಜಿ ವಿಜಯ ಸಿಂಧೂರ ಸಾಹಸ ಕಾರ್ಯಕ್ರಮಕ್ಕೆ ನಿಕ್ಲ ಮಾತೆಲ್ಲ ಬೈದ ನಿಕ್ಲೆ ಮಾತೆರಗಳ ಈ ಸಂದರ್ಭ ಯಾನ್ ಕುಡೋರ ಎನ್ನ ಪರವಾದ ಸ್ವಾಗತ ಮಂತಂದು ಎನ್ನ ಈ ಒಂದು ಪ್ರಾಸ್ತಾವಿಕ ಭಾಷಣ ಮುಕ್ತಾಯ ಮಂತಲ ಜೈ ಹಿಂದ್ ಜೈ ಕರ್ನಾಟಕ ಪ್ರಾಸ್ತಾವಿಕದ ನೋಡಿ ಪುರ್ಪುನ ಬಾಂಬೆನ ಚಿತ್ರ ಜೀವನ್ ಕುಮಾರ್ ಕೋಟಾರಿಗೆ ಉಡಲ್ದಿಂಜಿನ ಅಸಲ್ಮೇನ ಸಂದಾಯಿತ ಮಲ್ತಂದು ಭಗವದ್ಗೀತೆಡು ಪಂಡಿಲಿಕ ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸ್ವರೂಪ ವಿಶ್ರಿತ ಪಂಡಿಲಿಕ ತುಡರು ಆದ ಪುಣವು ಈ ತಮಸ್ಸದ ಅಂಚೆ ಉಪಣಯಗೆ ಅಂಚಿತ್ತಿನ ತುಡರ್ದ ಪ್ರತೀಕನೇ ನಮ್ಮ ಇಲ್ಲ ದಿನ ಬೊಲ್ಪು ಬತ್ತಿಲಿಕ ಆಂಡು ನಮಕ್ ಅಂಜನೆ ನನ್ನದು ಮಗು ಅಂತರಂಗದ ತುಡರು ಅರಳಾವಳು ನಾಡ ನಮ್ಮ ಸತೀಶ್ ಕೊಂಪಳ ಆರ್ನ ನೋಡಿ ಪುರ್ಪು ನಮ್ಮ ಮಾತಿರಿಗಳ ಬೋಡು ಅಂಚಾದ ತುಡರು ಅರಳಾಯನ ಸನ್ಮಾನ ಶ್ರೀ ಸತೀಶ್ ಕೊಂಪಳ ಆರು ರಡ್ಡು ನೋಡಿ ಪುರ್ಪು ಮತ್ತೊಮ್ಮೆ ಚೌಟ ಅವರಿಗೆ ಆರ್ನ ಅಭಿನಂದನಾ ಪತ್ರನು ಆನಂದ್ ಕೆ ಅಸೈಗೋಳಿ ನಮ್ಮೊಟ್ಟಿಗೂ ಕುರುಳಿರು ಸನ್ಮಾನ ಶ್ರೀ ಬ್ರಿಜೇಶ್ ಚೌಟ ಆರ್ನ ಅಭಿನಂದನಾ ಪತ್ರ. ನಮ್ಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಗೌರವಾನ್ವಿತ ಸಂಸದರಾದಂತಹ ಬ್ರಿಜೇಶ್ ಚೌಟರ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಬೆಳೆದು ಭಾರತೀಯ ಸೇನೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಬ್ರಿಜೇಶ್ ಚೌಟರು ರಾಷ್ಟ್ರಭಕ್ತಿಯನ್ನು ಮೈಗೂಡಿಸಿಕೊಂಡವರು. BSc ಪದವಿಯನ್ನು ಪಡೆದ ತಾವು ದೇಶದ ಪ್ರತಿಷ್ಠಿತ ಸಂಸ್ಥೆ ಇಂದೋರ್ನ IIMನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಉನ್ನತ ಶಿಕ್ಷಣ ಪಡೆದಿರುವಿರಿ. ಕಾಲೇಜು ದಿನಗಳಲ್ಲಿ NCC ಕೋರ್ಸಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತ್ಯುನ್ನತ ಕ್ಯಾಡೆಟ್ ಆಗಿ ಗುರುತಿಸಿಕೊಂಡಿರುವಿರಿ. ಅಲ್ಲದೆ 2000 ಇಸವಿಯಲ್ಲಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪ್ಯಾರೇಡ್ ಕ್ಯಾಂಪ್ನಲ್ಲಿ ಭಾಗವಹಿಸಿರುವಿರಿ. ಆನಂತರ UPSC ಆಯೋಜಿಸಿರುವ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಚೆನ್ನೈಯಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಭಾರತೀಯ ಭೂಸೇನೆ ಸೇರುವಿರಿ. 2003ರಿಂದ 2021ರವರೆಗೆ ಉತ್ತರ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿರುವಿರಿ. ಸೇನಾ ಕಾರ್ಯದ ಭಾಗವಾಗಿ ಅಸ್ಸಾಂ ಮತ್ತು ಮಣಿಪುರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಿರಿ. 2013ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸಿಕೊಂಡ ತಾವು ಸೇನೆಯ ಬಳಿಕ ರಾಜಕೀಯ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಾ ಬಂದಿರುವಿರಿ. 2015ರಲ್ಲಿ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆ ಕಂಬಳ ನಿಷೇಧಗೊಳ್ಳುವ ಆತಂಕ ಮೂಡಿದಾಗ ಅದರ ವಿರುದ್ಧ ಹೋರಾಟ ಸಂಘಟಿಸಿ ಮಂಗಳೂರು ನಗರದಲ್ಲಿಯೇ ಕಂಬಳ ಆಗಬೇಕೆಂದು ಪಣತೊಟ್ಟು ಯುವ ಸಮೂಹವನ್ನು ಜೋಡಿಸಿಕೊಂಡು 9 ವರ್ಷಗಳಿಂದ ಮಂಗಳೂರು ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೀರಿ. 2024ರಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದೇಶದಲ್ಲಿಯೇ ಸಮೃದ್ಧ ಜಿಲ್ಲೆಯನ್ನಾಗಿ ಮಾಡುವ ಪಣತೊಟ್ಟು ಆ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಾ ಇದ್ದೀರಿ. ಹಾಗೆಯೇ ಪಹಲ್ಗಾಮ್ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು 26 ಜನ ಭಾರತೀಯರ ನರಮೇಧ ಮಾಡಿದ ಘೋರ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ಮಾಡಿದೆ. ಈ ಬಗ್ಗೆ ವಿಶ್ವದ ಮುಂದೆ ಪಾಕಿಸ್ತಾನದ ಬಂಡವಾಳ ಬಿಚ್ಚಿಡಲು ಪ್ರಧಾನಿ ನರೇಂದ್ರ ಮೋದಿಯವರು ರಚಿಸಿರುವ ಸರ್ವಪಕ್ಷದ ನಿಯೋಗದಲ್ಲಿ ಸ್ಥಾನವನ್ನು ಪಡೆಯುವ ನಮ್ಮ ಹೆಮ್ಮೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಕಾರ್ಯನಿರ್ವಹಿಸಿ ತುಳುನಾಡಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿರುವಿರಿ.
ತಿಳಿಸಿ ತಮಗೆ ಇನ್ನಷ್ಟು ಸೇವೆ ಮಾಡುವ ಶಕ್ತಿಯನ್ನು ತಾಯಿ ಮೂಕಾಂಬಿಕೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತಮಗೆ ಚಿಕ್ಕ ಒಂದು ಗೌರವವನ್ನು ಸಲ್ಲಿಸ್ತಾ ಇದೆ. ಈ ಸಿಂಧೂರ ಸಾಹಸ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅಭಿಮಾನದ ಗೌರವ ತೊಕ್ಕೋಟಿನ ಭಾಗದಲ್ಲಿ ಅನೇಕ ವರ್ಷಗಳಿಂದ ಸಮಾಜಮುಖಿ ಕೈಗಾರಿಕೆಗಳನ್ನು ಕೈಗೊಳ್ಳುತ್ತಾ ನಾಡಿನ ಜನರ ಪ್ರಶಂಸೆಗೆ ಪಾತ್ರ ಆಗಿರುವಂತಹ ಒಂದು ಉತ್ತಮ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಒಂದು ವಿಜಯ ಸಿಂಧೂರ ಸಾಹಸ 2025 ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅಭಿಮಾನದ ಗೌರವವನ್ನು ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಇದು ನಮ್ಮ ಊರಿನ ಅಭಿಮಾನದ ಗೌರವ ಇನ್ನಷ್ಟು ಉತ್ತುಂಗ ಶಿಖರಕ್ಕೆ ಏರಲಿ, ತಮ್ಮ ಕೀರ್ತಿ ಸತ್ಕೀರ್ತಿ ನಾಡೆಲ್ಲ ಪಸರಿಸಲಿ, ಊರೆಲ್ಲ ಮೆಚ್ಚಲಿ, ಬಾನಂತರಕ್ಕೆ ಹಾರಾಡಲಿ ಎನ್ನುವಂಥದ್ದೇ ಇನ್ನಷ್ಟು ಮಗದಷ್ಟು ದೇಶ ಸೇವೆ ಮಾಡುವಂಥ ಶಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ, ಆಶೀರ್ವದಿಸಲಿ ಎನ್ನುವಂಥದ್ದು ನಮ್ಮ ಈ ಪ್ರಾರ್ಥನೆ. ಸಾಹಸ 2025 ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕಾರ ಮಾಡಿದಂಥ ಸನ್ಮಾನ್ಯ ಶ್ರೀ ಬ್ರಿಜೇಶ್ ಚೌಟ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಯಿಸಿಕೊಳ್ತಾ ಇದ್ದಾರೆ. ನಮಸ್ಕಾರ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೀತಾ ಇರುವಂಥ ಈ ವಿಜಯ ಸಿಂಧೂರ ದಿವಸ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಸತೀಶ್ ಕುಂಪಲ ಅವರೇ, ಮಂಗಳೂರು ವಿಧಾನಸಭಾ ಕ್ಷೇತ್ರದ BJPಯ ಅಧ್ಯಕ್ಷರಾಗಿರುವ ಶ್ರೀ ಜಗದೀಶ್ ಆಳ್ವ ಕುವತ್ ಬೇಲ್ ಅವರೇ, ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿನ ನಿರ್ದೇಶಕರಾಗಿರುವ ಶ್ರೀ ಸತೀಶ್ ಕರ್ಕೇರ ಅವರೇ, ಟೆಕ್ನಿಪ್ ಎನರ್ಜೀಸ್ನ ಸೀನಿಯರ್ ಮ್ಯಾನೇಜರ್ ಆಗಿರುವ ಶ್ರೀ ಜಯಶಂಕರ್ ಅವರೇ, ಕೊಲ್ಯ ಮಠದ ಮಾತೃಮಂಡಳಿ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಸುಲೋಚನಿ ಅವರೇ, ಶ್ರೀ ಪ್ರವೀಣ್ ಸುವರ್ಣ ಅವರೇ, ಶ್ರೀ ಜಯಂತ್ ಕೊಂಡಾಣ ಅವರೇ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರು ಯುವ ಮೋರ್ಚಾದಲ್ಲಿ ನಮ್ಮ ಜೊತೆಗೆ ಕೆಲಸವನ್ನು ಮಾಡಿದಂಥ ಆ ಸಂದರ್ಭದಲ್ಲಿ ಅವರು ಮಂಗಳೂರು ಅಧ್ಯಕ್ಷರಾಗಿದ್ದರು, ನಾನು ಜಿಲ್ಲೆಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅಂತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಜೀವಂತ ಕೋಟು ಅವರೇ, ವೇದಿಕೆ ಮುಂಭಾಗದಲ್ಲಿ ತುಂಬ ಜನ ಸ್ವಾಗತ ಮಾಡೋರು ರಾಜಕೀಯ ಮುತ್ಸದ್ದಿಗಳು ಅಂತ ಹೇಳಿದರು. ಅಲ್ಲಿ ಗಣೇಶ್ ಸುವರ್ಣ ಅವರನ್ನು ಒಬ್ಬರನ್ನು ಬಿಟ್ಟರೆ ನನಗೆ ಮುತ್ಸದ್ದಿಗಳು ಯಾರು ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಬೇರೆಲ್ಲರೂ ನಮ್ಮ ರಾಜಕೀಯ ಸ್ನೇಹಿತರು. ಆದರೆ ನನ್ನ ತುಂಬ ಗಣೇಶ್ ಸುವರ್ಣರು ರಾಜಕೀಯ ಮುತ್ಸದ್ದಿ ಒಬ್ಬರು ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಅಂತ ಗಣೇಶ್ ಸುವರ್ಣರೇ, ಮನೋಜ್ ಆಚಾರ್ಯರೇ, ನಿಶಾನ್ ಪೂಜಾರಿ ಅವರೇ, ಸುಕೇಶ್ ಶೆಟ್ರೆ, ದಯಾನಂದ್ ತೊಕ್ಕೋಟ್ ಅವರೇ, ಹರಿಯಪ್ಪ ಸಾಲ್ಯಾನ್ ಅವರೇ, ಮಹಿಳಾ ಮೋರ್ಚಾದ ಅಧ್ಯಕ್ಷರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಸೇರಿರುವಂಥ ಪುಟಾಣಿ ಮಕ್ಕಳೇ, ವಿಜಯ ಸಿಂಧೂರ ದಿವಸವನ್ನು ಇವತ್ತು ಕೊಲ್ಯದಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಯಾಕೆಂದರೆ ಭಾರತ ಮೇ 7ನೇ ತಾರೀಕಿನಿಂದ ಮೇ 10ನೇ ತಾರೀಕಿನವರೆಗೆ ಮಾಡಿರುವಂಥ ಒಂದು ಕಾರ್ಯಾಚರಣೆ ಇವತ್ತಿನ ಆಧುನಿಕ ಯುದ್ಧದಲ್ಲಿ ತುಂಬ ಜನರಿಗೆ ಯುದ್ಧ ಹೇಗೆ ನಡೀತದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿದ್ದರೆ ನಮಗೆ ಯುದ್ಧದ ಇಫೆಕ್ಟ್ಗಳು, ಆಫ್ಟರ್ ಇಫೆಕ್ಟ್ಗಳು ಮತ್ತು ಯುದ್ಧ ಆಗುವ ಸಂದರ್ಭದಲ್ಲಿ ಯಾವೆಲ್ಲ ತೊಂದರೆಗಳನ್ನು ಜನ ಎದುರಿಸ್ತಾರೆ ಅನ್ನುವಂಥದ್ದು ಸ್ವಲ್ಪ ಗೊತ್ತಾಗೋದು ಸ್ವಲ್ಪ ತಡವಾಗಿ. ಉತ್ತರ ಭಾರತದವರ ಹತ್ರ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಪೂರ್ವೋತ್ತರ ರಾಜ್ಯಗಳು, ಈ ಎಲ್ಲ ರಾಜ್ಯಗಳ ಜನರ ಹತ್ರ ಕೇಳಿದರೆ ಅವರ ಅಜ್ಜನಿಂದ ತಂದೆಯಿಂದ ಅವರು ಯುದ್ಧದ ಕಥೆಗಳನ್ನು ಕೇಳಿರ್ತಾರೆ. ಯಾಕೆಂದರೆ ಈ ದೇಶ ಸ್ವಾತಂತ್ರ್ಯ ಹೊಂದಿದ ನಂತರ ನೇರ ಯುದ್ಧ ಮತ್ತು ಪರೋಕ್ಷ ಯುದ್ಧವನ್ನು ನಿರಂತರವಾಗಿ ಎದುರಿಸ್ತಾ ಬಂದ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ದರೆ ಅದು ಭಾರತ. 47ರಲ್ಲಿ ಈ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೊಂದಿದ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಈ ರಾಷ್ಟ್ರವನ್ನು 2 ರಾಷ್ಟ್ರಗಳನ್ನಾಗಿ ತುಂಡರಿಸಿದಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ಮತ್ತು ಭಾರತ ಅಂತ ಮಾಡಿದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಭಾರತದ ವಿರುದ್ಧ ಯುದ್ಧವನ್ನು ಸಾರಿದಂಥ ರಾಷ್ಟ್ರ ಪಾಕಿಸ್ತಾನ. ಸೊ ಅಂದು ಪ್ರಾರಂಭ ಆದಂಥ ಯುದ್ಧ 62ರಲ್ಲಿ ಯುದ್ಧ ಆಯಿತು, 65ರಲ್ಲಿ ಆಯಿತು, 71ರಲ್ಲಿ ಆಯಿತು, 99ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಈ ರೀತಿ ನಿರಂತರವಾಗಿ ನೇರ ಯುದ್ಧಗಳು ಮತ್ತು ಪರೋಕ್ಷ ಯುದ್ಧ ಕಳೆದ ಒಂದು 20, 25, 30 ವರ್ಷಗಳಿಂದ
ಕಾಶ್ಮೀರ ಭಾಗದಲ್ಲಿ ಭಾರತ ಎದುರಿಸ್ತವೇ ಬಂದಿದೆ. ಪ್ರಾಕ್ಸಿ ವಾರ್ ಅಂತ ನಾವು ಇದನ್ನು ಕರೀತೇವೆ, ಪರೋಕ್ಷ ಯುದ್ಧ. ಆದರೆ ವಿಶ್ವಕ್ಕೆ ಒಂದು ಸಣ್ಣ ಬಾಂಬ್ ಬ್ಲಾಸ್ಟ್ ಎಲ್ಲಿಯಾದರೂ ಒಂದು ಆದ ಕೂಡಲೇ ಇಡೀ ಜಗತ್ತೇ, ಪಶ್ಚಿಮದ ರಾಷ್ಟ್ರಗಳು ಇಡೀ ಜಗತ್ತೇ ಎದ್ದು ನಿಂತು ಉಗ್ರವಾದದ ವಿರುದ್ಧ ಹೋರಾಟ, ಎಲ್ಲೋ ಕೂತ್ಕೊಂಡ ಜನರು ಎಲ್ಲಿಗೋ ಬಾಂಬ್ ಬ್ಲಾಸ್ಟ್ ಮಾಡೋದು, ಈ ರೀತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿದ್ದರೆ ಭಾರತ ಇದನ್ನು ನಿರಂತರವಾಗಿ ಒಂದು ರಾಷ್ಟ್ರವಾಗಿ ಎದುರಿಸ್ತಾ ಬಂದಿದೆ. ನಾನು ಯಾಕೆ ಈ ಪೀಠಿಕೆಯನ್ನು ಹೇಳ್ತಾ ಇದ್ದೇನೆ ಅಂದರೆ, ಮೇ 7ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಭಾರತ ಮಾಡಿರುವಂಥ ಒಂದು ಕಾರ್ಯಾಚರಣೆ, ಇದು ಹೊಸ ಭಾರತ ಉಗ್ರವಾದಕ್ಕೆ ಉತ್ತರ ಕೊಡುವ ಒಂದು ರೀತಿಯ ಕಾರ್ಯಾಚರಣೆ. ಇದು ಹೊಸ ವಾಸ್ತವ. ಇದು ಏಪ್ರಿಲ್ 22ನೇ ತಾರೀಕು ಭಾರತದ ಮೇಲೆ ಪೆಹಲ್ಗಾಮ್ನಲ್ಲಿ ನಡೆದಂಥ ದಾಳಿ, ಇದು ಕೇವಲ ಯಾವುದೋ ಒಂದು ಪ್ರವಾಸಿಗರ ಮೇಲೆ ನಡೆದಂಥ ದಾಳಿ ಅಲ್ಲ, ಭಾರತದ ಮೇಲೆ ನಡೆದಂಥ ದಾಳಿ. ಯಾಕೆಂದರೆ ಅವರು ಆಯ್ಕೆ ಮಾಡಿರುವಂಥ ಟಾರ್ಗೆಟ್ಗಳು, ಅಂದರೆ ಯಾರನ್ನೋ ಕೊಲ್ಬೋದಿತ್ತು, 22-30 ಜನರನ್ನು ಕೊಲ್ಲೋದಿದ್ರೆ ಅವರನ್ನೇ ಹುಡುಕಿ ಕೊಲ್ಲಬೇಕಂತ ಏನಿರಲಿಲ್ಲ, ಎಲ್ಲಿಯೋ ಯಾರನ್ನೂ ಕೊಲ್ಬೋದಿತ್ತು. ಆದರೆ ಅವರಿಗೆ ಪ್ರವಾಸಿಗರೇ ಬೇಕಿತ್ತು. ಆ ಪ್ರವಾಸಿಗರಲ್ಲಿ ದೇಶದ ಎಲ್ಲ ಕಡೆಯ ಜನರು ಬೇಕಿತ್ತು. ಮತ್ತು ಕೊಲ್ಲುವ ರೀತಿ ಮಕ್ಕಳನ್ನು, ಹೆಂಗಸರನ್ನು ಬದಿಗೆಟ್ಟು ಗಂಡಸರ ಹತ್ರ ಅವರ ಧರ್ಮವನ್ನು ಪ್ರಶ್ನಿಸಿ, ಕೆಲವರ ಹತ್ರ ಕಲ್ಮ ಓದಲಿಕ್ಕೆ ಗೊತ್ತಿದೆಯಾ ನಿನಗೆ ಅನ್ನುವಂಥದ್ದನ್ನು ಕೇಳಿ, ಯಾರೋ ಪುಣ್ಯಕ್ಕೆ ಅದರಲ್ಲಿ ಯಾರೋ ಒಬ್ಬನಿಗೆ ಕಲ್ಮ ಗೊತ್ತಿತ್ತಂತೆ, ಹಾಗೆ ಅವನು ಬದುಕುಳಿದ. ಈ ರೀತಿ ಧರ್ಮದ ಆಧಾರದಲ್ಲಿ ಭಾರತದ ಬೇರೆ ಬೇರೆ ಭಾಗದಿಂದ ಪ್ರವಾಸಕ್ಕೋಸ್ಕರ ಕಾಶ್ಮೀರಕ್ಕೆ ಹೋದವರನ್ನು ಆಯ್ಕೆ ಮಾಡಿ ಕೊಂದ ರೀತಿ ಭಾರತಕ್ಕೊಂದು ಸಂದೇಶವನ್ನು ಕೊಡಬೇಕು. ಇಡೀ ಭಾರತದ ಮೂಲೆ ಮೂಲೆಗೆ ಈ ಸಂದೇಶ ಹೋಗಬೇಕು. ಕಾಶ್ಮೀರ ಭಾರತದ ಮುಖ್ಯವಾಹಿನಿಗೆ ಏನು ಬರ್ತಾ ಇದೆಯಾ 370ರ ವಿಧಿ ಹೋದ ನಂತರ, ಭಾರತದ ಮುಖ್ಯವಾಹಿನಿಗೆ ಕಾಶ್ಮೀರ ಬರಬಾರ್ದು, ಕಾಶ್ಮೀರಕ್ಕೆ ಭಾರತದ ಉಳಿಯ ಭಾಗದ ಜನರು ಹೋಗಬಾರ್ದು. ಹಿಂದೂ ಜೀವನ ಪದ್ಧತಿಯನ್ನು ಅನುಸರಿಸುವವನು ಕಾಶ್ಮೀರದಲ್ಲಿ ಸ್ವಚ್ಛಂದವಾಗಿ ಓಡಾಡಬಾರ್ದು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಇಡೀ ದೇಶದಾದ್ಯಂತ ಒಂದು ದಂಗೆ ಎಬ್ಬಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ದಾಳಿ. ಇದು ಸಾಧಾರಣವಾದ ದಾಳಿ ಅಲ್ವೇ ಅಲ್ಲ. ಆ ಕಾರಣಕ್ಕೆ ಇದಕ್ಕೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಮೇ 7ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಮಾಡಿದಂಥ ಉತ್ತರ. ಬಂಧುಗಳೇ, ಏಪ್ರಿಲ್ 22ನೇ ತಾರೀಕು ನಡೆದಂಥ ಈ ದಾಳಿ ಏನಿತ್ತ, ಭಾರತ ಒಂದು ಜವಾಬ್ದಾರಿತ ರಾಷ್ಟ್ರ, ಭಾರತದ ಸೇನೆ ಒಂದು ವೃತ್ತಿಪರತೆಯನ್ನು ಇಟ್ಕೊಂಡಿರುವಂಥ ಸೇನೆ. ನಾವು 47ರ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ಆದಂಥ ಸಂದರ್ಭದಲ್ಲಿ ಅವರು ನಮ್ಮ ಸೈನಿಕರಲ್ಲ, ಅವರು ಯಾರೋ ಬೇರೆಯವರು. 99ರಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ತನ್ನ ಸೈನಿಕರನ್ನೇ ಒಪ್ಪಿಕೊಳ್ಳದಂಥ ರಾಷ್ಟ್ರ ಪಾಕಿಸ್ತಾನ. ನಾವು ಪಾಕಿಸ್ತಾನದ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಾರತ ಈ ಜವಾಬ್ದಾರಿಯುತ ರಾಷ್ಟ್ರವಾಗಿ ಏಪ್ರಿಲ್ 22ನೇ ತಾರೀಕು ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತ ಹೇಳಿತ್ತು, ನೀವು ಈ ಉಗ್ರವಾದಿ ಚಟುವಟಿಕೆಯ ವಿರುದ್ಧ ಮತ್ತು ಈ ಉಗ್ರವಾದಕ್ಕೆ ಬೆಂಬಲವಾಗಿ ನಿಂತಿರುವಂಥ ವ್ಯವಸ್ಥೆಯ ವಿರುದ್ಧ ನೀವೊಂದು ಕಾರ್ಯಾಚರಣೆಯನ್ನು ಮಾಡಬೇಕು, ಅದರ ವಿರುದ್ಧ ಆ್ಯಕ್ಷನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಪಾಕಿಸ್ತಾನಕ್ಕೆ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಭಾರತ ಹೇಳಿತ್ತು. ಆದರೆ ಪಾಕಿಸ್ತಾನ ಅಂದ್ಕೊಂಡಿತ್ತು ಇದು ಅದೇ ಭಾರತ ಅಂತ. ಇದರ ಹಿಂದೆ ನಡೆದಂಥ ದಾಳಿ, ಮುಂಬೈಯಲ್ಲಿ ನಡೆದಂಥ ದಾಳಿಯ ಸಂದರ್ಭದಲ್ಲಿರ್ಬೋದು, ವಾರಣಾಸಿಯಲ್ಲಿ ನಡೆದಂಥ ದಾಳಿಯಲ್ಲಿರ್ಬೋದು, ಅಹಮದಾಬಾದ್ನಲ್ಲಿ ನಡೆದಿತ್ತು, ಬೆಂಗಳೂರಿನಲ್ಲಿ ನಡೆದಿತ್ತು, ಚೆನ್ನೈನಲ್ಲಿ ನಡೆದಿತ್ತು. ಹಿಂದಿನ ದಾಳಿಗಳಾದಂಥ ಸಂದರ್ಭದಲ್ಲೂ ಭಾರತ ಅದನ್ನೇ ಹೇಳ್ತಾ ಇತ್ತು, ಪಾಕಿಸ್ತಾನ ಅದೇ ರೀತಿ ವ್ಯವಹರಿಸ್ತಾ ಇತ್ತು. ಆದರೆ ಇದು ಹೊಸ ಭಾರತ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ. ಇದು 140 ಕೋಟಿ ಜನರ ಸಂಕಲ್ಪ ಶಕ್ತಿಯ ಭಾರತ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದ ಭಾರತ. ಭಾರತದ ಮೇಲೆ ಉಗ್ರವಾದದ ದಾಳಿ ಆದರೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ತಾಕತ್ತಿರುವಂಥ ಒಂದು ಸೈನ್ಯ ಇರುವಂಥ ಭಾರತ ಇದು. ಹಾಗಾಗಿ ಪಾಕಿಸ್ತಾನ ಅಂದ್ಕೊಂಡಿತ್ತು ಇದೇ ರಾಗ ಅದೇ ಹಾಡು. ಇವರು ಹೇಳ್ತಾರೆ, ನಾವು ಹೇಳ್ತೇವೆ ಅದು ನಾವಲ್ಲ ಉಗ್ರವಾದಿಗಳು ಅನ್ನುವಂಥದ್ದು, ನಾವು ಉಗ್ರವಾದಕ್ಕೆ ಬಲಿಯಾದವರು ಅನ್ನುವಂಥದ್ದನ್ನು ಹೇಳ್ತಾ ಕೂತ್ಕೊಳ್ಬೋದು ಅನ್ನುವಂಥದ್ದನ್ನು ಪಾಕಿಸ್ತಾನ ಅಂದ್ಕೊಂಡಿತ್ತು. ಅವರು ಉರಿ ಅಟ್ಯಾಕಿಗೆ ಭಾರತ ಕೊಟ್ಟ ಉತ್ತರವನ್ನು ಮರ್ತಿದ್ರು. ಅದ ನಂತರ ಬಾಲಾಕೋಟ್ನಲ್ಲಿ ನಾವು ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಮರ್ತಿದ್ರು.
ಹಾಗಾಗಿ ಮೇ 7ನೇ ತಾರೀಕಿಗೆ 15 ದಿವಸ ಕಾದ ನಂತರ ಮೇ 7ನೇ ತಾರೀಕಿನ ಬೆಳಿಗ್ಗೆ ಭಾರತ 9 ಉಗ್ರವಾದಿ ನೆಲೆಗಳನ್ನು, ಉಗ್ರವಾದಿ ಅಡಗುತಾಣಗಳು ಮಾತ್ರ ಅಲ್ಲ, ಉಗ್ರವಾದಿ ನೆಲೆಗಳು, ಉಗ್ರವಾದಿ ಟ್ರೈನಿಂಗ್ ಆಗುವಂಥ ಸೆಂಟರ್ಗಳು, ಉಗ್ರವಾದಕ್ಕೆ ಪೋಷಣೆ ಸಿಗ್ತಾ ಇರುವಂಥ 9 ಸೆಂಟರ್ಗಳನ್ನು, ಅದರಲ್ಲಿ 4 ಪಾಕಿಸ್ತಾನದ ಒಳಗೆ, 5 ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಒಳಗಿರುವಂಥ 9 ನೆಲೆಗಳ ಮೇಲೆ ಅತ್ಯಂತ ಕರಾರುವಕ್ಕಾಗಿ ನಾವು ದಾಳಿಯನ್ನು ಮಾಡಿದ್ದೆವು. ಇಲ್ಲಿರುವಂಥ ತುಂಬ ವಿದ್ಯಾರ್ಥಿಗಳಲ್ಲಿ ನೀವು ತುಂಬ ಜನರು ವಿಡಿಯೋ ಗೇಮ್ಸ್ ಆಡ್ತಿರ್ಬೋದು. ವಿಡಿಯೋ ಗೇಮ್ಸ್ನಲ್ಲೇ ಪ್ರಿಸಿಷನ್ ಅಟ್ಯಾಕ್ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಎಷ್ಟು ಜನ ಇದು ಆಟ ಆಡ್ತೀರಂತ ಗೊತ್ತಿಲ್ಲ. ವಿಡಿಯೋ ಗೇಮ್ನಲ್ಲಿ ಪ್ರಿಸಿಷನ್ ಅಟ್ಯಾಕ್ ಮಾಡುವಂಥದ್ದು ಸುಲಭ ಇಲ್ಲ. ಟಾರ್ಗೆಟ್ ಅದಿದ್ದರೆ ಟಾರ್ಗೆಟ್ಗೆ ಹೊಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಈಚೆ ಬೀಳ್ತದೆ. ಆದರೆ ನಾವು ಹೊಡೆದಿರುವಂಥ 9 ಟಾರ್ಗೆಟ್ಗಳು 1 ಮೀಟರ್ ರೇಡಿಯಸ್ನಲ್ಲಿ ಬಿದ್ದಿದೆ. 1 ಮೀಟರ್ನಲ್ಲಿ, ಅಂದರೆ ಟಾರ್ಗೆಟ್ ಆಯ್ಕೆ ಮಾಡಿದ 1 ಮೀಟರ್ನಲ್ಲಿ ಅದರಲ್ಲಿಯೂ ಒಂದು ಟಾರ್ಗೆಟ್ ಭಾರತದ ಗಡಿ ರೇಖೆಯಿಂದ 300 ಕಿಲೋಮೀಟರ್ ಒಳಗಿತ್ತು. ನಾನಿದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಾವು ಸಾಮಾನ್ಯ ಜನರು, ನಮಗೆ ಇದಕ್ಕಿರುವಂಥ ಆಳ, ಇದಕ್ಕಿರುವಂಥ ತಯಾರಿ, ಇದಕ್ಕೆ ಬೇಕಾದಂಥ ವೃತ್ತಿಪರತೆ ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ. ಇದೊಂದು ಸ್ವಲ್ಪ ನಾವು ಅದನ್ನು ವಿಜುವಲೈಸ್ ಮಾಡಿದರೆ, ಅರ್ಥ ಮಾಡಿದರೆ, ನಮ್ಮ ಸೈನಿಕರು ಸಾಧಿಸಿರುವಂಥ ಸಾಧನೆ ಏನನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಆ 9 ಟಾರ್ಗೆಟ್ಗಳನ್ನು ನಮ್ಮ ನೆಲದಲ್ಲಿ ಅಲ್ಲ, ಬೇರೆಯವರ ನೆಲದಲ್ಲಿರುವಂಥ 9 ಟಾರ್ಗೆಟ್ಗಳನ್ನು ಆಯ್ಕೆ ಮಾಡುವಂಥದ್ದು. ಆಯ್ಕೆ ಮಾಡಿದ ನಂತರ ಆ ಇನ್ಫಾರ್ಮೇಷನನ್ನು ಯಾರು ಆಪರೇಷನ್ ಮಾಡ್ತಾರೆ ಆ ವ್ಯವಸ್ಥೆಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಆಮೇಲೆ ಆ ಏರ್ಕ್ರಾಫ್ಟ್ಗಳು ಮೂವ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಅದರ ಗ್ರಿಡ್ಗಳನ್ನು ಹಾಕುವಂಥದ್ದು. ಆ ಗ್ರಿಡ್ ಹಾಕಿ ಅದು ಯಾವ ಅಲೈನ್ಮೆಂಟ್ನಲ್ಲಿ ಹೊಡಿಬೇಕು ಆ ರೀತಿ ಹೊಡೆದ್ರೆ ಮಾತ್ರ ಅದಕ್ಕೆ ಹೋಗಿ ಬೀಳೋದು. ಇದೆಲ್ಲದಕ್ಕಿಂತಲೂ ಮೀರಿದ್ದು ಭಾರತ ತನ್ನ ವಾಯುಪಡೆಗೆ ಮತ್ತು ಸೇನಾಪಡೆಗೆ ಕೊಟ್ಟಂಥ ನಿರ್ದಿಷ್ಟ ಸೂಚನೆ ಯಾವ ರೀತಿ ಇತ್ತು ಅಂದರೆ, ಯಾವುದೇ ಸಿವಿಲಿಯನ್ ಟಾರ್ಗೆಟ್ಗಳಿಗೆ, ಯಾವುದೇ ಜನವಸತಿ ಪ್ರದೇಶಗಳಿಗೆ ಹಾನಿ ಆಗಬಾರ್ದು, ಯಾವುದೇ ಮಿಲಿಟರಿ ಪಡೆಗಳಿಗೆ ಹಾನಿ ಆಗಬಾರ್ದು. ಈ 9 ಟಾರ್ಗೆಟ್ಗಳನ್ನು ಮಾತ್ರ ನಮ್ಮ ಒಬ್ಜೆಕ್ಟಿವ್ ಇದ್ದಂಥದ್ದು. ಆ 9 ಟಾರ್ಗೆಟ್ಗಳನ್ನು ಹೊಡೆದು ಉರುಳಿಸಬೇಕು ಅನ್ನುವಂಥದ್ದು ಟಾರ್ಗೆಟ್ ಇದ್ದದ್ದು. ಒಂದು ಏರ್ಕ್ರಾಫ್ಟ್ ನೆಲದಿಂದ ಮೇಲೆ ಎದ್ದ ಕೂಡಲೇ ಅಲ್ಲಿರುವಂಥ ಏರ್ ಡಿಫೆನ್ಸ್ ಅಂತ ಏನು ಹೇಳ್ತೀವ, ಪಾಕಿಸ್ತಾನದ ನಮ್ಮ ವಿರೋಧಿ ರಾಷ್ಟ್ರಗಳ ಏರ್ ಡಿಫೆನ್ಸ್ ಅದನ್ನು ಪಿಕ್ ಮಾಡ್ತದೆ. ಯಾವುದೇ ಒಂದು ಏರ್ಕ್ರಾಫ್ಟ್ ಮೇಲೆ ಹಾರುವಂಥದ್ದು, ಈ ಉದಾಹರಣೆಗೆ ನಮ್ಮ ಭಾರತದ ಸೋಮೇಶ್ವರದಿಂದ ಪಾಕಿಸ್ತಾನದ ಒಂದು ಏರ್ಕ್ರಾಫ್ಟ್ ಒಳಗಡೆ ಬಂದರೆ ನಮ್ಮ ಏರ್ ಡಿಫೆನ್ಸ್ ಅದನ್ನು ಪಿಕ್ ಮಾಡ್ತದೆ. ಅದಕ್ಕೆ ಅದರಷ್ಟಕ್ಕೆ ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ. ಏರ್ ಡಿಫೆನ್ಸ್ ಪಿಕ್ ಮಾಡಿದ ಕೂಡಲೇ ಅದನ್ನು ಲಾಕ್ ಮಾಡ್ತದೆ. ಅದು ಲಾಕ್ ಮಾಡಿದ ಕೂಡಲೇ ಇಲ್ಲಿಂದ ಮಿಸೈಲ್ ಅದಕ್ಕೆ ಹೊಡಿಲಿಕ್ಕೆ ಹೋಗ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ 25 ನಿಮಿಷದ ಸಮಯ ಅವರ ಏರ್ ಡಿಫೆನ್ಸ್ ನಮ್ಮ ಏರ್ಕ್ರಾಫ್ಟ್ಗಳನ್ನು ಲಾಕ್ ಮಾಡುವಂಥ ಸಂದರ್ಭಗಳಿರ್ತದೆ. ಅದನ್ನು ಮೀರಿ ಅದನ್ನು ಮೆನೂವರ್ ಮಾಡಿ ಅದರ ನಂತರ ಹೋಗಿ ಅವರನ್ನು ಅಟ್ಯಾಕ್ ಮಾಡಬೇಕು. ಇದು ಡ್ರೈವಿಂಗಲ್ಲಿ 120 ಕಿಲೋಮೀಟರ್ನಲ್ಲಿ ನಾವು ಗಾಡಿ ಓಡಿಸುವಾಗ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಗೊತ್ತಿದೆ. ಈ ವಿಮಾನಗಳು ಹೋಗುವಂಥ ಸ್ಪೀಡ್ ಎಷ್ಟು, ಅದನ್ನು ಲಾಕ್ ಮಾಡುವಾಗ ಇರುವಂಥ ನೀವು ಮಾನಿಟರನ್ನು ನೋಡಬೇಕು, ಮಿಸೈಲ್ನ ಇದನ್ನು ನೋಡಬೇಕು. ಇದೆಲ್ಲವನ್ನು ನೋಡಿ ಆ ಟಾರ್ಗೆಟ್ಗಳನ್ನು ಅಷ್ಟೇ ಪ್ರಿಸಿಷನ್ನಲ್ಲಿ ಹೊಡಿಬೇಕು. ನಾನು ಹೇಳುವಂಥ ಅಂಶ ಏನಂದರೆ, ನಿಮ್ಮ ಸ್ಪೀಡನ್ನು, ಉದಾಹರಣೆಗೆ ಆ ಸ್ಪೀಡ್ ಇರುವಂಥ ಸ್ಪೀಡ್ನಿಂದ ಒಂದು 10 ಕಿಲೋಮೀಟರ್ ಅಡಿಷ್ನಲ್ ಸ್ಪೀಡ್ ಹೋದರೆ ನಿಮ್ಮ ಮಿಸೈಲ್, ಇಲ್ಲಿಂದ ಹೊಡೆದ ಮಿಸೈಲ್ ಅಲ್ಲಿ ಆ ಟಾರ್ಗೆಟ್ಗೆ ಬೀಳುವುದಿಲ್ಲ. ಟಾರ್ಗೆಟ್ ಬಿಟ್ಟು ಎಲ್ಲೋ ಒಂದು ಕಡೆ ಬೀಳ್ತದೆ. ಅಂದರೆ ಅಷ್ಟೊಂದು ಪ್ರೊಫೆಷ್ನಲಿಸಮನ್ನು ನಮ್ಮ ಸೇನಾಪಡೆಗಳು ಈ 9 ಟಾರ್ಗೆಟ್ಗಳನ್ನು ಹೊಡೆಯುವಾಗ ಉಪಯೋಗ ಮಾಡಿದ್ದಾರೆ. ಇದು ಸಾಧಾರಣವಾಗಿ ವಿಶ್ವದ ಗ್ಲೋಬಲ್ ಡಿಪ್ಲೊಮೆಸಿಯಲ್ಲಿ ಏನಾಗ್ತದೆ ಅಂದರೆ, ಥರ್ಡ್ ವರ್ಲ್ಡ್ ಕಂಟ್ರಿಗಳು ಅಂತ ನಮ್ಮನ್ನೆಲ್ಲ ಕರೀತಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು. ವಿ ಆರ್ ಡೆವಲಪಿಂಗ್ ನೇಷನ್ಸ್ ಅಂತ ನಾವು ಹೇಳ್ತೀವಿ. ಇವರು 3ನೇ ರಾಷ್ಟ್ರಗಳು, 2 ಗುಂಪಿಗೆ ಸೇರಿದ 3ನೇ ರಾಷ್ಟ್ರಗಳು ಅಂತ. ನಾವು ಮಾಡಿರುವ ಸಾಧನೆ ಜಗತ್ತು ಒಪ್ಪಿಕೊಳ್ಳಿಕ್ಕೆ ಇವತ್ತು ರೆಡಿ ಇರೋದಿಲ್ಲ. ಇದೇ ಸಾಧನೆಯನ್ನು ಪ್ರಾಯಶಃ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವುದಾದ್ರೂ ಮಾಡಿದರೆ, ಇದು ವಿಶ್ವದ ಮಿಲಿಟರಿ ಆಪರೇಷನ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಆಪರೇಷನ್ ಅಂತ ಅವ್ರು ಹೇಳ್ತಿದ್ರು. ಮೊನ್ನೆ ನೀವು ಇರಾನ್ ಮತ್ತು ಅಮೆರಿಕದ ಯುದ್ಧವನ್ನು ನೀವೆಲ್ಲ ನೋಡಿರ್ಬೋದು. ಇರಾನ್, ಇಸ್ರೇಲ್ ಮತ್ತು ನಂತರ ಅಮೆರಿಕ ಮಧ್ಯದಲ್ಲಿ ಅದಕ್ಕೊಂದು ಸೇರಿ ಯುದ್ಧವನ್ನು ಮಾಡಿತ್ತು. ಒಂದು ದಿವಸ ಇರಾನ್ ವಾಪಸ್ಸಲ್ಲಿ ಕತಾರಿಗೆ ಹೊಡೆಯುವಾಗ ಮತ್ತೆ ಸಾಯಂಕಾಲ ಸೀಸ್ ಫೈರ್ ಮಾಡಿದರು. ಹಾಗಾಗಿ ಈ ರೀತಿಯ ಕಾಂಪ್ಲೆಕ್ಸ್ ವಾರ್ಫೇರ್ನಲ್ಲಿ 71ರ ಯುದ್ಧ, 65ರ ಯುದ್ಧ, ನೆಲದಲ್ಲಿ ನಡೆದಂಥ ಯುದ್ಧ, ಅದು ಬೇರೆ ರೀತಿಯ ಯುದ್ಧ. ಇವತ್ತು ಮಿಸೈಲ್, ಡ್ರೋನ್, ಏರ್ಕ್ರಾಫ್ಟ್, ಏರ್ ಡಿಫೆನ್ಸ್ ಇದರ ಮಧ್ಯೆ ನಡೆದಿರುವಂಥ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿರುವಂಥ ಈ 7ನೇ ತಾರೀಕಿನಿಂದ 10ನೇ ತಾರೀಕಿನ ನಡೆದಂಥ ಯುದ್ಧ. ಬಂಧುಗಳೇ, 7ನೇ ತಾರೀಕಿಗೆ
9 ಟಾರ್ಗೆಟ್ಗಳನ್ನು ಆಯ್ಕೆ ಮಾಡಿ ಹೊಡೆದಂಥ ರೀತಿ ಯಾವ ರೀತಿ ಇತ್ತು ಅಂದರೆ ಪಾಕಿಸ್ತಾನ ಕಕ್ಕಾಬಿಕ್ಕಿ ಆಗಿತ್ತು. ಅದರಲ್ಲೂ ಒಂದು ಟಾರ್ಗೆಟ್ ಬಾವಲ್ಪುರ್ ಅನ್ನುವಂಥ ಒಂದು ಟಾರ್ಗೆಟ್ ಇತ್ತು. ಬಾವಲ್ಪುರ್ ಮತ್ತು ಮುರಿಡ್ಕೆ ಅನ್ನುವ 2 ಟಾರ್ಗೆಟ್ ಇತ್ತು. ಈ ಬಾವಲ್ಪುರ್ ಮತ್ತು ಮುರಿಡ್ಕೆ ಟಾರ್ಗೆಟ್ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತಯ್ಯಬದ ಹೆಡ್ ಕ್ವಾರ್ಟರ್ಸ್ ಅದು. ಹೆಡ್ ಕ್ವಾರ್ಟರ್ಸ್ಗೆ ಹೊಡೆದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಟಿ ವಿಯಲ್ಲಿ ನೋಡಿರ್ಬೋದು ಮಸೂದ್ ಅಜರ್ ಹೇಗೆ ಅವನ ಕುಟುಂಬದವರ ಅಂತ್ಯ ಸಂಸ್ಕಾರದಲ್ಲಿ ಪಾಕಿಸ್ತಾನಿ ಜನರಲ್ಗಳ ಜೊತೆ ಭಾಗವಹಿಸಿದ್ದ ಅನ್ನುವಂಥದ್ದನ್ನು ನೋಡಿರ್ಬೋದು. ಅಂದರೆ ಪಾಕಿಸ್ತಾನ ಲಿಟ್ರಲಿ ಕಕ್ಕಾಬಿಕ್ಕಿ ಆಗಿತ್ತು. ಯಾವ ರೀತಿ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆ ರೀತಿ ಹೊಡೆದಿದ್ವಿ ನಾವು. ಅದರ ನಂತರ ಅವರು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು. ಚೀನಾದ ಡ್ರೋನ್ಗಳನ್ನು ಎಲ್ಲೆಲ್ಲಿ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕೆ ಭಾರತ ಉತ್ತರವನ್ನು ಕೊಟ್ಟಿತು. ನಂತರ 10ನೇ ತಾರೀಕಿಗೆ ಸೀಸ್ ಫೈರ್ ಕೂಡ ಆಯಿತು. ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ, ಸಂಭ್ರಮ, ಸಂತೋಷವನ್ನು ಪಡಬೇಕು ಭಾರತ ಮತ್ತು ಭಾರತ ಸೈನ್ಯದ ಈ ಸಾಧನೆಗೋಸ್ಕರ. ಇಂಥ ಒಂದು ಅಪರೂಪದ ರಾಷ್ಟ್ರದಲ್ಲಿ ನಾವಿದ್ದೇವೆ. ತುಂಬ ಜನ ಹೇಳ್ಬೋದು 10ನೇ ತಾರೀಕಿಗೆ ಯಾಕೆ ಸೀಸ್ ಫೈರ್ ಆಯಿತು, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು ಅನ್ನುವಂಥದ್ದು ತುಂಬ ಜನರ ಪ್ರಶ್ನೆಗಳಿದೆ. ಆದರೆ ಭಾರತ ಇವತ್ತೊಂದು ಅಭಿವೃದ್ಧಿ ಹೊಂದ್ತಾ ಇರುವಂಥ ರಾಷ್ಟ್ರ. ಭಾರತ ಇವತ್ತು ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ನಾವೊಂದು ಜವಾಬ್ದಾರಿಯುತ ರಾಷ್ಟ್ರ, ನಾವೊಂದು ವೃತ್ತಿಪರತೆಯನ್ನು ಕಾಯ್ದುಕೊಂಡಿರುವಂಥ ಸೇನಾಪಡೆಗಳು ಅನ್ನುವಂಥದ್ದನ್ನು ನಾನು ಮತ್ತೆ ನಿಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಒಬ್ಜೆಕ್ಟಿವ್ ಇದ್ದದ್ದು ಉಗ್ರವಾದಿ ನೆಲೆಗಳನ್ನು ಹೊಡೆಯುವಂಥದ್ದು. ಆ ಒಬ್ಜೆಕ್ಟಿವನ್ನು ನಾವು ಸಾಧಿಸಿದ್ದೇವೆ. ಆಮೇಲೆ ನಮ್ಮ ಮೇಲೆ ಮಾಡಿದಂಥ ದಾಳಿಗೆ ನಾವು ಪ್ರತ್ಯುತ್ತರವಾಗಿ ಹೊಡೆದಿದ್ದೇವೆ. ಆಮೇಲೆ ಅವರೇ ಆಯ್ಕೆ ಮಾಡಿದಂಥ ಸೀಸ್ ಫೈರನ್ನು ನಾವು ಒಪ್ಪಿಕೊಂಡು ಸೀಸ್ ಫೈರ್ ಮಾಡಿದ್ದೇವೆ. ಸೀಸ್ ಫೈರ್ ಆದ ನಂತರ ಇನ್ನು ಮುಂದೆ ಮಾತುಕತೆಗಳಾಗಬೇಕಾದ್ರೆ ಯಾವ ಆಧಾರದಲ್ಲಿ ಮಾತುಕತೆ ಆಗ್ತದೆ ಅನ್ನುವಂಥದ್ದನ್ನು ನಮ್ಮ ಟರ್ಮ್ಸ್ನಲ್ಲಿ ನಾವು ಅವರಿಗೆ ಹೇಳಿದ್ದೇವೆ. ಇನ್ನು ಮುಂದೆ ಮಾತುಕತೆ ಆಗೋದಿದ್ರೆ ಅದು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ನ ಮೇಲೆ ಮತ್ತು ಉಗ್ರವಾದದ ಮೇಲೆ ಮಾತ್ರ. ಈ 2 ಅಂಶಗಳನ್ನು ಬಿಟ್ಟು ಉಳಿದದನ್ನು ನಾವು ಮಾತುಕತೆ ಮಾಡಲಿಕ್ಕೆ ತಯಾರಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಹಾಗಾಗಿ ಇದೊಂದು ಅಭೂತಪೂರ್ವವಾದಂಥ ಜಯ ಭಾರತಕ್ಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಬೆಳಗಿನಿಂದ ಮಕ್ಕಳನ್ನೆಲ್ಲ ಜೋಡಿಸಿಕೊಂಡು ಮಾಡ್ತಾ ಇರುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯ. ನನ್ನ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೆ ನಾನು ಈ ಜಿಲ್ಲೆಯ ಜನಪ್ರತಿನಿಧಿಯಾದಂಥ ಆಯ್ಕೆ ಆಗಿರುವ ಕಾರಣಕ್ಕೆ ಮೊನ್ನೆ ಈ ಆಪರೇಷನ್ ಸಿಂಧೂರದ ಗ್ಲೋಬಲ್ ಡಿಪ್ಲೊಮೆಸಿಯ ಭಾಗವಾಗಿ ಒಂದು 7 ತಂಡಗಳನ್ನು ಮಾಡಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸುವಂಥ ಒಂದು ಸಂಗತಿ ಕೂಡ ಆಗಿತ್ತು. ಅದರಲ್ಲಿ ನನಗೂ ಒಂದು ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕಿತ್ತು. ಅದೆಲ್ಲ ತಮ್ಮ ಆಶೀರ್ವಾದದ ಕಾರಣಕ್ಕೆ, ತಮ್ಮ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷ ಆಗಿದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕಾರ್ಯಕ್ರಮ ಇನ್ನು ಮುಂದೆಯೂ ಕೂಡ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಸೇವೆ, ಸಹಕಾರ ಮತ್ತು ಸಂಸ್ಕಾರ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಹೇಗೆ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ ಅದೇ ರೀತಿಯ ಕೆಲಸವನ್ನು ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಮಾಡಿ ನಮ್ಮ ಕರಾವಳಿ ಕರ್ನಾಟಕದ ವಿಶೇಷತೆ ಈ 3 ಅಂಶಗಳು. ಒಂದು ಸಂಸ್ಕಾರ ಮನೆಯಲ್ಲಿಯೂ ಸಿಗ್ತದೆ, ನಮಗೆ ಸಮಾಜದಲ್ಲೂ ಒಂದು ಸಂಸ್ಕಾರಯುತ ಸಮಾಜ ನಮ್ಮದು. ಸಹಕಾರ ನಮ್ಮ ಬದುಕಿನ ಗುಣ. ಅದಕ್ಕೆ ಈ 2 ಅಂಶಗಳನ್ನು ಇಟ್ಕೊಂಡು ಸೇವೆಯ ದಿಸೆಯಲ್ಲಿ ನಾವು ಸಾಗಿದರೆ ಯಾವ ಕನಸನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ ಆ ಕನಸಿಗೆ ಪೂರಕವಾದಂಥ ವಿಕಸಿತ ದಕ್ಷಿಣ ಕನ್ನಡವನ್ನು ನಾವು ನಿರ್ಮಾಣ ಮಾಡ್ಬೋದು ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಈ ಕಾರ್ಯಕ್ಕೆ ತಮ್ಮಂಥ ಸಂಘಟನೆಗಳ ಸಹಕಾರ ಕೂಡ ಅಗತ್ಯ ಇದೆ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ಇಟ್ಟು ಆಹ್ವಾನಿಸಿದ ಮತ್ತು ಆ ಗೌರವವನ್ನು ಭಾರತೀಯ ಸೈನಿಕರಿಗೆ ಸಲ್ಲಿಸಿದಂಥ ಗೌರವವನ್ನು ಪಡೆಯುವಂಥ ಸೌಭಾಗ್ಯ ನನಗೆ ತಾಯಿ ಮೂಕಾಂಬಿಕೆ ನೀಡಿದ್ದಕ್ಕಾಗಿ ತಾಯಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮದ ವಿಶೇಷ ಘನತೆಯನ್ನು ತುಂಬಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಭಾರತೀಯ ಸೈನ್ಯದ ಸಾಹಸವನ್ನು ನೆನೆಯುತ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಎನ್ನುವಂಥದ್ದು ಇವರ ನುಡಿಮುತ್ತುಗಳ ತಾತ್ಪರ್ಯ. ಇನ್ನು ಮಾತಾಡಲಿಕ್ಕೆ ಸನ್ಮಾನ್ಯ ಶ್ರೀ ಸತೀಶ್ ಕೊಂಪಳ ಅವರ ಬಗ್ಗೆ ಹೇಳಬೇಕಾದ್ರೆ ಮಣ್ಣನ್ನು ಪರಿವರ್ತನೆ ಮಾಡಿ ಮಡಕೆ ಮಾಡಬೇಕಾದ್ರೆ ಒಬ್ಬ ಕುಂಬಾರ ಅಂತ ಇರ್ತಾನೆ, ಚಿನ್ನವನ್ನು ಆಭರಣವನ್ನಾಗಿ ಮಾಡಬೇಕಾದ್ರೆ ಒಬ್ಬ ಅಕ್ಕಸಾಲಿಗ ಅಂತ ಪರಿವರ್ತನೆ ಮಾಡಿ
ಒಂದು ಮೂರ್ತಿ ಮಾಡಬೇಕಾದ್ರೆ ಒಬ್ಬ ಶಿಲ್ಪಿ ಅಂತ ಇರ್ತಾನೆ. ಅದೇ ರೀತಿ ಸಾಮಾನ್ಯ ಜನರಲ್ಲಿ ಕೂಡ ಧಾರ್ಮಿಕತೆಯ ಬೆಳಕನ್ನು, ಆಧ್ಯಾತ್ಮಿಕತೆಯ ಬೆಳಕನ್ನು, ಸಾಮಾಜಿಕ ಮೌಲ್ಯವನ್ನು ಮೂಡಿಸೋಕೆ ಸತೀಶ್ ಕೊಂಪಾಳ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಲ್ಲ. ಅವರ ಒಂದೆರಡು ಮಾತುಗಳನ್ನು ನಾವೆಲ್ಲ ಆಲಿಸೋಣ. ವಿಜಯ ಸಿಂಧೂರ ಪನ್ಪನಂಚಿನ ಕಾರ್ಯಕ್ರಮ ಈ ವರ್ಷಗೆ ಬಕ್ಕ ದುಂಬದ ಪೂರ ಶತಮಾನಗೆ ಒಂಜಿ ಐತಿಹಾಸಿಕವಾಯಿನಂಚಿನ ನೆನಪು ದೀಪನಂಚಿನ ಒಂಜಿ ಕಾರ್ಯಕ್ರಮ ವಿಜಯ ಸಿಂಧೂರ ದಯಪಂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಾನಮನೆ ವಿಕಸಿತ ಭಾರತ ಅಂತ ಪನೊಂದಿಲ್ಲೇರ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದ ಬಗ್ಗೆ ವಿಕಸಿತ ದಕ್ಷಿಣ ಕನ್ನಡ ಪನ್ಪನ ಒಂಜಿ ಕಲ್ಪನೆಗೆ ಸರಿಯಾಯಿನ ಒಂಜಿ ಸಂಸದೆ ಸನ್ಮಾನ್ಯ ಬ್ರಿಜೇಶ್ ಚೌಟೇರನ್ನು ಬಂದ ತಪ್ಪ ಅವರಿಗೆ ಗೌರವಿಸಿನ ಒಟ್ಟಿಗೆ ಇನಿ ಸೇನೆಗೆ ವಿಶೇಷವಾಯಿನಂಚಿನ ಗೌರವ ಕೊರಡು ಪನ್ಪನ ರೀತಿಯಲ್ಲಿ ಈ ಒಂಜಿ ಕಾರ್ಯಕ್ರಮನ ಸಂಯೋಜನೆ ಮಲ್ದಾರೆ. ಐಕ್ ಪ್ರೀತಿದಿದ್ದು ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ಲ ಈ ಒಂಜಿ ಅರ್ಥಪೂರ್ಣವಾಯಿನಂಚಿನ ಕಾರ್ಯಕ್ರಮಕ್ಕೆ ಸರಿಯಾಯಿನ ಸಮಯಕ್ಕೆ ಬರ್ತದೆ, ಸರಿಯಾಯಿನ ರೀತಿದ ಸಂದೇಶನ ಕೊರ್ಪನ ಮುಖಾಂತರ ನಂಗೆ ಮಾತ್ರೆಗಳು ಅತ್ಯಂತ ಸಂತೋಷ ಕೊಡ್ತಾರೆ. ವಿಶೇಷವಾದವರಿಗೆ ಅಭಿನಂದನೆಯನ್ನು ಸಲ್ಲಿಸ ಒಂದು ಈ ಒಂಜಿ ವೇದಿಕೆಡೆ ಮಂಡಲದ ಅಧ್ಯಕ್ಷರೇ ಕ್ರಿಯಾಶೀಲ ನಮ್ಮ ಮಾತೆರ್ನಲ ಜನನಾಯಕ ಆದಪ್ಪನಂಚನ ಜಗದೀಶ್ ಆಳ್ವೇರು ಅಂಚನೆ ನಮ್ಮ ದೇವಪ್ಪನ ನಮಗೆ ಜಯಶಂಕರ್ ಅಂಚನೆ ಎಂಗ್ಲ ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿದ ಅಧ್ಯಕ್ಷರು ಜಯಂತ್ ಕೊಂಡಾನ ಅಂಚನೆ ಗೌರವಾಧ್ಯಕ್ಷರು ಎಂಗ್ಲ ಪ್ರವೀಣ್ ಸುವರ್ಣರು ಸ್ವಲ್ಪನೇ ಮಂದಿರದ ಮೀಟಿಂಗ್ ಮಲ್ದೋಲಿ ನಮ್ಮ ಆತ್ಮೀಯರು ಸತೀಶ್ ಕರ್ಕೇರ್ ನಮ್ಮ ಪ್ರವೀಣ್ ಬಸ್ತಿ ಸುಲೋಚನೆ ಅಕ್ಕ ಈ ಒಂಜಿ ಸಂಸ್ಥೆದ 18 ವರ್ಷ ಅತ್ಯಂತ ಯಶಸ್ವಿಯಾದ ಈ ಸಂಘಟನೆ ದುಮ್ಕೊನಂಚಿನ ನಮ್ಮ ಅಧ್ಯಕ್ಷರು ಜೀವನ್ ಎದುರುಪ್ಪನಂಚಿನ ಮನೋಜ್ ನಿಶಾನ್ ಅರಿಯಪ್ಪನ್ನೆ ಗಣೇಶನ್ನೆ ಶೇಖರನ್ನೆ ಸುಕೇಶರು ದಯಾನಂದರು ಮಾಸ್ಟ್ರು ಮಾಧವಿ ಸ್ವಪ್ನ ವಾಣಿಗೌಡ್ರ ಬಕ್ಕ ನಮ್ಮ ಜಯಶ್ರೀ ಈ ಒಂಜಿ ನೇಟು ಬಾರಿ ಶೋಕುಡು ಒಂದೇ ಮಾತ್ರ ಪನ್ನಂಚಿನ ವಿಶ್ವನಾಥರು ಸೇರಿದ ಮಾತಾ ಆತ್ಮೀಯರು ಭಗತ್ ಸಿಂಗ್ದ ಮಾತಾ ಆತ್ಮೀಯ ಬಂಧುಲು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಒಂಜಿ ಭಗತ್ ಸಿಂಗ್ನ ದೇಶ ಪ್ರೇಮಿ ದೇಶಭಕ್ತನ ಪುದರಡು ನಡತನಂಚಿನ ಒಂಜಿ ಸಂಘಟನೆ. ಈ ವರ್ಷ ವಿಶೇಷವಾದ ನಿಕ್ಲೆ ಮಾತ್ರೆಗಳ ನೆನಪು ಮಲ್ಪರೆ ಇಚ್ಛಿಸುವೆ. ಈ ವರ್ಷ ವಿಶೇಷದಾಯ ಪಂಡ ಒಂಜಿ ವಿಜಯ ಸಿಂಧೂರ ಅಂಡ ಈ ವರ್ಷ ನಮ್ಮನೇ ಊರದ ರಾಣಿ ಹಬ್ಬಕ್ಕನ 500ನೇ ವರ್ಷ. ಈ ಸಲ 500ನೇ ವರ್ಷದ ಕಾರ್ಯಕ್ರಮ ಆಪನಂಚಿನ ಒಂಜಿ ಸೌಭಾಗ್ಯತಿಕಿನಂಚಿನ ಉಳ್ಳಾಲ ನಮ್ಮ ಆ ಇಡೀ ದೇಶದಾದ್ಯಂತ ರಾಣಿ ಹಬ್ಬಕ್ಕನ ಈ ಸಲ ಕಾರ್ಯಕ್ರಮ ಆಪನು ಅಂತ ಹೊರತು ರಾಣಿ ಹಬ್ಬಕ್ಕನ ಪಂಡಿಬೆಟ್ಟಿಗೆ ಒಂತ ಜನ ಕ್ಲಾಪ್ ಹಾಕ್ಬೇರೆ ನೆನ್ನಿನಿ ನಮ್ಮ ರಾಣಿ ಹಬ್ಬಕ್ಕನ ಬಗ್ಗೆ ನೆನಪು ಆತಿದ್ದೀನಿ ಗೊತ್ತಾಣಿ. ರಾಣಿ ಹಬ್ಬಕ್ಕನ 500ನೇ ವರ್ಷ ಮೂಲೆ ಉಪ್ಪುನಿ ಹಬ್ಬಕ್ಕ ಸರ್ಕಲ್ ಮುಲ್ಪದನೆ ಸೀತಾರಾಮನ್ನೇ ಮಲ್ತನಂಜನ ಮುರಣಿ ಭಾರತದ ಬಿಜೆಪಿದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಅಗರ್ವಾಲ್ ಬತ್ತದು ಐಕ್ ಮಾಲಾರ್ಪಣೆ ಮಲ್ಪನ ಮುಖಾಂತರ 500ನೇ ವರ್ಷ ಮೂಲ ಆಪುನಿಂದ ನೆನಪು ಮಲ್ತು ಹೋಗ್ತೇವೆ. ನಮ್ಮ ಈ ಸಲ ಅರ್ಣ ಕಾರ್ಯಕ್ರಮ ಮಲ್ಪೋಡು ಐದು ಒಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಒಂಜಿ ಸಂಸ್ಥೆನ ಯಾನ್ಲ ನೆನಪು ಮಲ್ಪನ್ ದಯಪಂಡ ಯಾನ್ ಮಸ್ತ್ ವರ್ಷ ಭಗತ್ ಸಿಂಗ್ದ ಮಾತ ಜವನೇರ್ನ ಒಟ್ಟಿಗೆ ರಾಣಿ ಹಬ್ಬಕ್ಕಾಗಿ ಮಾಲಾರ್ಪಣೆ ಮಲ್ಪರೆ ಎಂಕ್ಲು ಫೋನಿತ್ತ ಅಪಗ ಬರೋಂದಿಜ್ಜಾಡಿ ಇರಲ್ಲ ಅಪಗ ವರ್ಷ ಎಂಕ್ಲು ರಾಣಿ ಹಬ್ಬಕ್ಕ ನಾಡೆ ಮಾಲಾರ್ಪಣೆ ಮಲ್ಪರೆ ಫೋನಿತ್ತ ಬಕ್ಕ ಮಾತಾ ಸಂಘ ಸಂಸ್ಥೆದಕ್ಲ ವಿದ್ಯಾರಣ್ಯ ಕಲಾವೃಂದದಕ್ಲ ಐಕ್ ದುಂಬೆ ಬರೋಂದಿತ್ತೇರೆ ಇತ್ತೆ ಪೂರೆರ್ಲ ಕಾರ್ಯಕ್ರಮ ಒಲ್ ಮಲ್ಪನೆ ಬಂಡ ರಾಣಿ ಹಬ್ಬಕ್ಕ ಸರ್ಕಲ್ ಮಾತಿರ್ಲ ಅಡೆಗೆ ಬಾರಿ ಫೋಕಸ್ ಆಂಡ್ ರಾಣಿ ಹಬ್ಬಕ್ಕನ ಆ ಒಂಜಿ ಕಾರ್ಯಕ್ರಮದ ಆಪನಂಚಿನ ಸಂದರ್ಭ ನಿಕ್ಲು ಪೂರೆಲ್ಲ ಬಾರಿ ಮಲ್ಲ ಸಂಖ್ಯೆ ಭಾಗವಹಿಸೋಡು ಸಾಧ್ಯ ಅಂಡ ಒಂಜಿ ಕಾರ್ಯಕ್ರಮ ಭಗತ್ ಸಿಂಗ್ದ ಮುಖಾಂತರಲ್ಲ ರಾಣಿ ಹಬ್ಬಕ್ಕನ ಕಾರ್ಯಕ್ರಮ ಮಲ್ಪರೆ ಪ್ರಯತ್ನ ಮಲ್ಪಲೆ ಜೀವನ್ ಎಡ್ಡೆ ಕಾರ್ಯಕ್ರಮ ಉಳ್ಳಾಲದ ಬಾಗಡ್ ಮಲ್ಪಲೆ ಅರ್ಥವತ್ತಾಯನಂಚಿನ ಕಾರ್ಯಕ್ರಮ ಮಲ್ಪರೆ ಪ್ರಯತ್ನ ಮಲ್ಪಲೆ ರಾಣಿ ಹಬ್ಬಕ್ಕ ಉಳ್ಳಾಲಡೆ ಅರ್ನ ಸೋಮನಾಥ ದೇವೇರ್ನ ಸಾನ್ನಿಧ್ಯಡೆ ಅರ್ನ ಕೀರ್ತಿದ ಪತಾಕೆನ ಪಾರಾಯಣಂಚಿನ ಒಂಜಿ ಪೋರ್ಚುಗೀಸರ್ನ ವಿರುದ್ಧ ಹೋರಾಟ ಮಲ್ತನಂಚಿನ ಈ ದೇಶದ ಪ್ರಥಮ ಮಹಿಳೆ ರಾಣಿ ಹಬ್ಬಕ್ಕ ಅಂಚಾದ ಅರ್ನ ಕಾರ್ಯಕ್ರಮ ಮಲ್ಪೋಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಬೇತೆ ರೀತಿದ ಸಮಾಜ
ಸಮಾಜಮುಖಿ ಆಯ್ನಂಚಿನ 18 ವರ್ಷಲ ಬಾರಿ ಎಡ್ಡೆ ಕಾರ್ಯಕ್ರಮ ಮಲ್ಪನ ಮುಖಾಂತರ ಸಮಾಜಡ್ ಭಗತ್ ಸಿಂಗ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡ್ ಒಂಜಿ ಎಡ್ಡೆ ಸಂಘಟನೆ ಅದು ಸಮಾಜಮುಖಿ ಅದು ಎಡ್ಡೆ ಬೇತೆ ಬೇತೆ ರೀತಿಯ ಆಲೋಚನೆ ಮಲ್ಪನ ರೀತಿಡ್ ಇನಿ ನಮ್ಮ ವನ ಮಹೋತ್ಸವ ಆದಪ್ಪು ರಕ್ತದಾನ ಶಿಬಿರ ಆದಪ್ಪು ಬೇತೆ ಬೇತೆ ಶಿಬಿರದ ಮುಖಾಂತರ ವರ್ಷಗೊರ ನಮ್ಮ ಬಲ್ಪುದ ಪರ್ಬ ದೀಪಾವಳಿನ ಆಚರಣೆ ಮುಖಾಂತರ ಇನ್ನಿತರ ಬೇತೆ ಬೇತೆ ಗುರುವಂದನ ಕಾರ್ಯಕ್ರಮ ಅಲ್ಪನ ಮುಖಾಂತರ ಇಡೀ ಎಡ್ಡೆ ಸಮಾಜಡ್ ಮಾತರ್ನಲ ಮನಸ್ಸುಡು ಉಳ್ಳಾಲಡ್ ಅಚ್ಚು ಒತ್ತಿನ ಲೆಕ್ಕ ರೀತಿಡ್ ಸಂಘಟನೆ ಬುಲೆಪವನಂಚಿನ ಕೆಲಸಲೇನು ಜೀವನ್ ಕುಮಾರ್ನ ಬಕ್ಕ ಅರ್ನ ಇಡೀ ತಂಡ ಬಾರಿ ಎಡ್ಡೆ ರೀತಿಡ್ ಮಲ್ಪನ ಪ್ರಯತ್ನ ಮಲ್ತಂಡು ನಿಕ್ಲೇಶ್ವರ ಮಾತರ್ನಲ ಪರವಾದ ಅಭಿನಂದನೆಯನ್ನು ಸಲ್ಲಿಸವೊಂದು ಇನಿ ವಿಜಯ ಸಿಂಧೂರ ಪನ್ಪನ ಕಾರ್ಯಕ್ರಮ ಮಲ್ಪನ ಮುಖಾಂತರ ಮುರಣಿ ಭಾರತ ಬಕ್ಕ ಪಾಕಿಸ್ತಾನದ ಸಂದರ್ಭಡ್ ಆ ರೀತಿದ ಯುದ್ಧ ಆತನ ಅತ್ ದುಷ್ಕರ್ಮಿನಕ್ಲೇನು ಉಗ್ರರೇನು ಸದೆ ಪಡೆಯುವಂಚಿನ ಕೆಲಸ ಮಲ್ದೇರ ಎಕಡೆ ಬೇರೆ ಸಂಸದರು ಬಂಡೇರು ನಮಕ್ ಕೆಲವು ಸಲ ಐನು ಮಸ್ತ್ ಗಣನೆಗಿದೆ ನೋಡು ಮಸ್ತ್ ಜನ ಪನ್ಪೇರು ಮೋದಿ ನನಲಾತ್ ಪುಡತ್ತುದೊಲಿ ನನಾತ್ ಮಲ್ತುದೊಲಿ ಪೂರ ಪನ್ಪೇರು ಆಂಡ ಒಂಜಿ ನೆನೆಪುದಿಲೆ 300 ಚಿಲ್ಲರೆ ಜನ ಬಾಂಬೆಡ್ ದಾವೂದ್ ಇಬ್ರಾಹಿಂ ಬಾಂಬ್ ಬ್ಲಾಸ್ಟ್ ಮಲ್ತಿನಂಚಿನ ಸಂದರ್ಭಡ್ ಈ ಕಾಂಗ್ರೆಸ್ ಸರ್ಕಾರ ಒಂಜಿ ದಮ್ಮುದೈಜಿ ಒರಿಯನ್ ಮುಟ್ಟು ದೂತಿಜಿ ಪಾಕಿಸ್ತಾನ ಐದು ಪಕ್ಕ ತಾಜ್ ಮಹಲ್ಗೆ ಅಟ್ಯಾಕ್ ಮಲ್ಪನಾಗ 180 ಚಿಲ್ಲರೆ ಜನ ಸೈತಿದೇರು ಈ ದೇಶದ ಕಾಂಗ್ರೆಸ್ ಸರ್ಕಾರ ಒಂಜಿ ಜನನ ಮುಟ್ಟು ದೂತಿಜಿ ಇನಿ ನರೇಂದ್ರ ಮೋದಿನ ಕಾಲ ಅಂದು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಐಕ ಬಂಡಿನಿ ಇನ್ನಿತ ಕಾಲ ಬದಲಾತನು ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬದಲಾತನು ದಕ್ಷಿಣ ಕನ್ನಡ ಜಿಲ್ಲೆಡ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ನ ನೇತೃತ್ವಡ್ ಅಭಿವೃದ್ಧಿಲ ಅವೇ ರೀತಿ ವೇಗ ರೀತಿ ಆವನು ಇನಿ ನಮ್ಮ ನಂತೂರದ ಒಂಜಿ ಜಾಗಡ ತುಲೆ ಅಭಿವೃದ್ಧಿದ ಕೆಲಸಲು ಇನಿ ಕಲ್ಲಡ್ಕ ಫ್ಲೈಓವರ್ದ ಕಲ್ಲಡ್ಕ ಪನ್ಪನು ಏತವ ಜನ ನೇಕ ಸಹಕಾರ ಕೊರ್ದುಪ್ಪೇರು ಆರೇ ಮಲ್ತಿನಿಂದ 6 ಒಲ್ಲ ಪನೊಂದಿಜ್ಜೇರು ಆರು ಒಂಜೆ ಪನ್ಪನಿ ನೇಕ ಪೂರ ಪ್ರಧಾನಮಂತ್ರಿ ಮೋದಿಯೇ ಕಾರಣ ಅಂತ ಪನ್ಪೇರು ಹೊರತು ಆರು ನೇಕ ಏರು ಕಾರಣ ಆರು ಕಾರಣ ಅಂತ 6 ಸಲ ಪನೊಂದಿಜ್ಜೇರು ನರೇಂದ್ರ ಮೋದಿ ನೇಕ ಪೂರೆಕ್ಲ ಕಾರಣ ದಯಬಂಡ ನರೇಂದ್ರ ಮೋದಿ ನಂಚಿನ ಪ್ರಧಾನಮಂತ್ರಿ ಇತ್ತಿನ ಮಾತ್ರ ಇಂಚಿತ್ತಿನ ಕೆಲಸ ಮಲ್ಪೇರು ಆಪುನಿಂದ ಪನ್ಪುನೇನು ಈ ದೇಶದ ತೋಜ ಅದು ಕೊಡ್ತೇರು ಅಂಚಾದ ಸಮರ್ಥವಾದ ನಮ್ಮ ಬ್ರಿಜೇಶ್ ಚೌಟೇರ್ಲ ನಮ್ಮ ಸಂಸದೇರ್ಲ ಬಾರಿ ಎಡ್ಡ ರೀತಿದ ಹೊಸ ಆಲೋಚನೆ ಮಲ್ಪನ ಮುಖಾಂತರ ಹೊಸ ರೀತಿದ ಅಭಿವೃದ್ಧಿ ಕೆಲಸ ಮಲ್ಪನ ಮುಖಾಂತರ ಈ ಜಿಲ್ಲೆಗೊಂಜಿ ಹೊಸತನ ಕನಪನಂಚಿನ ಪ್ರಯತ್ನ ಮಲ್ದೇರು ಇನಿ ಮುಲ್ತುಡ್ದು ಬೆಂಗಳೂರು ಪೋನಾಗ ನಂಗೆ ಗೊತ್ತಾಪು ಬೆಂಗಳೂರ್ದ ವರ ಮಸ್ತ್ ಸಲ ಪೋದು ಬತ್ತಿನಕ್ಲೇ ಗೊತ್ತಾವು ನಮ್ಮ ಪರಿಸ್ಥಿತಿ ಎಂಚೆ ಇತ್ತಂದ್ರೆ ಇನಿ ಎಂಚ ಆವನುಂಡು ನನ್ನ ದುಂಬಾಗ ಬೇತೆನೇ ರೀತಿದ ಕಡಿಮೆ ಪೊರ್ತುಡು ಮುಲ್ಪಡ್ದು ಬೆಂಗಳೂರಿಗೆ ಪೋಪುನ ಲೆಕ್ಕಂತನ ಒಂಜಿ ರಸ್ತೆ ಮಲ್ಪಡೋದು ಪನ್ಪನ ರೀತಿಡ ಅವ್ರ ಪ್ರಯತ್ನ ಮಲ್ತೊಂದುಲ್ಲೇರಿ ಅವನಿಗೆ ನಂಗೆ ನಿಜವಾದ ಮಸ್ತ್ ನಂಗೆ ಹೆಲ್ಪ್ ಆಪನು ನಮ್ಮ ಊರಿಗೆ ಎಡ್ಡೆ ಆಪನು ಈ ರೀತಿಡ್ ಅಭಿವೃದ್ಧಿ ಕೆಲಸಲೆಲ್ಲ ಏರು ಪೂರ ದುಂಬ ಇತ್ತನಾಗ್ಲು ಪೂರ ಇರಲ್ಲ ಮಲ್ತದೇರ ಐನ ಎಡ್ಡ ರೀತಿಡ ಪಿರ ಮುಂದುವರಿಸೊಂದು ಪೋಪನ ಮುಖಾಂತರ ಈ ಜಿಲ್ಲೆಡ್ ಒಂಜಿ ಅಭಿವೃದ್ಧಿ ಕೆಲಸದ ಒಟ್ಟಿಗೆ ಒಂಜಿ ಸಮರ್ಥ ಸೈನಿಕ ಆದ ಕೆಲಸ ಮಲ್ತೊಂದುಲ್ಲೇರಿ ಆರು ಸೈನಿಕ ಏನ್ ಹಿಡ್ದಾತ್ರ ಆರು ಕ್ಯಾಪ್ಟನ್ ಏನ್ ಹಿಡ್ದಾತ್ರ ಆರು ಸಮರ್ಥ ಏನ್ ಹಿಡ್ದಾತ್ರ ಆರಿಗೆ ವಿದೇಶಗೆ 10 ಜನ ಸಂಸದರ ನಕ್ಲಿನೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಎಂಪಿಗಳ ಒಂದು ಅವಕಾಶ ತಿಕ್ಕಿನ ನಮ್ಮ ಜಿಲ್ಲೆದ ಸೌಭಾಗ್ಯ ಕರ್ನಾಟಕ ರಾಜ್ಯದ 2 ಜನಕ್ಕೆ ಮಾತ್ರ ದಿಕ್ಕದೀನಿ ಒಂಜಿ ತೇಜಸ್ವಿ ಸೂರ್ಯಾಗ್ಲ ಒಂಜಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿಗ್ಲ 2 ಜನಕ್ಕೆ ಅವಕಾಶ ತಿಕ್ಕದೀನಿ ಅಂಚಾದ ನಮ್ಮ ಹೆಮ್ಮೆಡು ಪನೊಲಿ ನಮ್ಮ ಸಂಸದರು ನಮ್ಮ ಸಂಸದೆ ನಮ್ಮ ಹೆಮ್ಮೆ ನಮ್ಮ ಸಂಸದರು ಸಮರ್ಥ ಸಂಸದರು ಪನ್ಪನ ರೀತಿ ಕೆಲಸ ಮಲ್ತೊಂದುಲ್ಲೇರೆ ಆರೇನು ಇನಿ ಲೆತ್ತದು ಮೂಲ ಅರೆಗೆ ಅಭಿನಂದನೆ ಮಲ್ಪನ ಮುಖಾಂತರ ವಿಜಯ ಸಿಂಧೂರ ಪನ್ಪನ ಕಾರ್ಯಕ್ರಮಕ್ಕೆ ಸರಿಯಾಯನ ಸಿಂಧೂರ ಪಾಡಿದ್ದಾರೆ ಸರಿಯಾಯನ ಚಿಲಕ ದೀತಾರೆ ಎಂದು ಪನೊಂದು ನಿಕ್ಲಿ ಮಾತು ಅವಕಾಶ ಕೊರ್ನೇಕೆ ನಿಕ್ಲಿ ಮಾತ್ರೆಗಳ ಧನ್ಯವಾದ ಸಲ್ಲಿಸದೆ ಎನ್ನ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ ಪೂರ್ಪೋಡೆ ಎಡಿಪುನು ಬಾಮೆನ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ ಅರೆಗೆ ಉಡಲ್ದಿಂಜಿನ ಸುಲ್ಮಿನ ಸಂದಾಯಿತ ಮಲ್ತೊಂದು ಬಂದುಡೆ ಇನ್ನಿತ ಒಂಜಿ ಕಾರ್ಯಕ್ರಮಡು ಪಾಲು ಪಡೆದು ಈ ಒಂಜಿ ಕಾರ್ಯಕ್ರಮಗೂ ವಿಶೇಷವಾಯಿನಂಚಿನ ರಂಗದಿಂಜಾಯಿನಂಚಿನ ವಿಶೇಷ ಮೆರುಗು ಕುರ್ನಂಚಿನ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನನ್ನೊಂಜಿ ಕಾರ್ಯಕ್ರಮಗೂ ಪೋಯರೆ ಎತ್ತಿನದವರ ಈ ಕಾರ್ಯಕ್ರಮದು ಆಗುತ್ತದೆ ಅರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿದ್ದು ಉಡಲ್ದಿಂಜಿನ ಸುಲ್ಮಿನ ಸಂದಾಯಿತ ಮಲ್ತನ್ವ ಬಂದುಡೆ ಮಿತ ಚಾವಡಿ ನನ್ನ ಕಾರ್ಯಕ್ರಮ ತುಂಬರಿಪ ಒಂದೇ ಪೊರ್ತುಡೆ ಇನ್ನಿತ ಕಾರ್ಯಕ್ರಮ ಪಾಲು ಪಡೆಯನ ಗಿಂದ ನಕ್ಲಿಗೆ ಇನಾಮು ಪಟ್ಟಣ ಲೇಸ್ ನಮ್ಮ ನಲಪೆರೋಳ
ಅಂಚನೆ ಇನ್ನಿತ ಒಂಜಿ ಕಾರ್ಯಕ್ರಮದ ಉದ್ದೀಪದ ಲೇಸಿನ ನಡಪದ ಕುರಿತಂಚಿನ ಸನ್ಮಾನ ಶ್ರೀ ಸತೀಶ್ ಕುಂಪಳ ಆರೆಗಳ ನಾನೊಂಜಿ ಕಾರ್ಯಕ್ರಮಕ್ಕೆ ಪೋಯಿನ ಇತನದವರ ಈ ಗೊತ್ತೊಂದುಳರೆ ಉಡಲ್ದಿನ ಸಲ್ಮಿನ ಸಂದಾಯಿತ ಮಲ್ತಂದು ಬಂದುಳೆ ಈ ಭೂಮಿನ ಅಪ್ಪೆ ಪಂದು ಆರಾಧನೆ ಮಲ್ಪೇಶವಾಯಿನ ನಾರಿ ಮಾಡಿ ನಮ್ಮೊಟ್ಟಿಗೆ ಒಳ್ಳೆಯರು ಶ್ರೀಮತಿ ಸುಲೋಚನೆ ಗುರುಕಾರ್ತಿ ಮಾತೃ ಮಂಡಳಿ ಕೊಲ್ಲಿಯ ಮಠ ಆರು ಒಂಜಿ ರಡ್ಡು ನೋಡಿ ಪರ್ಪನು ಬಾಮಿನ ಪಡೆದು ಭಿನ್ನೈತೆ ಮಾಡ್ತಾರೆ. ದೇವಿ ಮೂಕಾಂಬಿಕೆ ಶುಭೆ ಕೊಲ್ಯ ಸ್ಥಿತಿ ಜಗನ್ಮಾತ ಸರ್ವೇಶ ಮಂಗಳಂ ಕುರು. ಶ್ರೀದೇವಿ ಮೂಕಾಂಬಿಕಾ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಹಾಗೆಯೇ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸುತ್ತಾ ನಮ್ಮ ಗ್ರಾಮ ದೇವರಾದ ಸೋಮನಾಥ ದೇವರಿಗೂ ವಂದಿಸುತ್ತಾ ಎಲ್ಲ ಸುತ್ತುವರಿಯಿರುವ ಎಲ್ಲ ದೇವರುಗಳಿಗೂ ವಂದಿಸ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಹಾಗೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಬಂಧುಗಳೇ ಮತ್ತು ಪುಟಾಣಿ ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಇವರು ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಯುವ ಪೀಳಿಗೆಯಲ್ಲಿ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಚೈತನ್ಯವನ್ನು ಅವರ ಹೊರಹಾಕಲು ಒಂದು ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಸಹ ಬಹಳ ಸುಂದರವಾದ ವಿಷಯ ಅದೇನೆಂದರೆ ವಿಜಯ ಸಿಂಧೂರ ಸಾಹಸ. ಇದರಿಂದ ಮಕ್ಕಳಲ್ಲಿ ಚಿತ್ರಕಲೆ, ಸಂಗೀತ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಎಲ್ಲ ಅತಿ ಹೆಚ್ಚು ಮಕ್ಕಳು ಇದರಲ್ಲಿ ಭಾಗವಹಿಸಿ ಅವರಲ್ಲಿ ದೇಶ ಪ್ರೇಮ, ದೇಶಭಕ್ತಿ ಮೂಡುವಂತೆ ಆಗಿದೆ. ಹಾಗೆಯೇ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನವು 18 ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ಈಗಾಗಲೇ ಹೇಳಿರ್ತಾರೆ. ಇದು ಬಹಳ ಸಂತಸದ ವಿಷಯ. ಹೀಗೆ ಅನೇಕ ಸ್ಪರ್ಧೆಗಳನ್ನೆಲ್ಲ ಏರ್ಪಡಿಸಿಕೊಂಡು ಈ ಸಂಘ ಸಂಸ್ಥೆಗಳು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರೋದು ಬಹಳ ಸಂತಸದ ವಿಷಯ. ಸಮಾಜದಲ್ಲಿ ಸಂಘಗಳು ತುಂಬ ಸ್ಥಾಪನೆ ಆಗ್ತದೆ, ಆದರೆ ಅದು ಹೆಚ್ಚು ಕಾಲ ಉಳಿಯುವುದು ಸ್ವಲ್ಪ ಕಷ್ಟವಾಗ್ತದೆ. ಅವರಲ್ಲಿ ವೈಮನಸ್ಸು ಉಂಟಾಗ್ತದೆ, ಸ್ವಲ್ಪ ಸಮಯದಲ್ಲಿ ಆ ಸಂಘಗಳು ನಿಂತು ಹೋಗ್ತದೆ. ಆದರೆ ಈ ಸೇವಾ ಸಂಘವು ಬಹಳ ಸುಂದರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಬಹಳ ಸುಂದರವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ತಾಯಿ ಮೂಕಾಂಬಿಕೆಯು ಆಯುರಾರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿ ಸಮಾಜ ಸೇವೆ ಮಾಡುವಂತೆ ಆಶೀರ್ವದಿಸಲಿ ಎಂದು ಬೇಡುತ್ತೇನೆ. ಹಾಗೆಯೇ ನನಗೆ ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಕ್ಕುತ್ತಿದ್ದೇನೆ. ನಿರಂತರವಾಗಿ ಸಮಾಜಮುಖಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚಿ ಒಂದೆರಡು ಶುಭ ಹಾರೈಕೆಯನ್ನು ಇತ್ತಂತ ಶ್ರೀಮತಿ ಸುಲೋಚನಾ ಅವರಿಗೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಜೈಶಂಕರ್, ಸೀನಿಯರ್ ಮ್ಯಾನೇಜರ್ ಟೆಕ್ನಿಕ್ ಎನರ್ಜೀಸ್ ಮಂಗಳೂರು, ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಯಿಸಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಈ ವಿಜಯ ಸಿಂಧೂರ ಸಾಹಸ ಇದರ ಬಗ್ಗೆ ಅರ್ಥಪೂರ್ಣವಾಗಿ ಹಾಗೂ ಒಳ್ಳೆಯ ಒಂದು ಇದರ ಯಾವ ಒಂದು ಕಷ್ಟ ಉಂಟು, ಈ ಒಂದು ಸಾಹಸವನ್ನು ನಾವು ಪೂರೈಸಲು ಯಾವ ಒಂದು ಕಷ್ಟವಿದೆ ಅಂತ ಒಂದು ಬಂದು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಂಧೂರದ ಒಂದು ಅಭಿಮಾನದ ಒಂದು ಅಭಿಮಾನವನ್ನು ಪಡೆದಂತಹ ನಮ್ಮ ಸಂಸದರು ಬ್ರಿಜೇಶ್ ಚೌಟನವರು ಈಗಷ್ಟೇ ಇಲ್ಲಿ ಎಲ್ಲರಿಗೆ ಇದರ ಬಗ್ಗೆಯನ್ನು ಹೇಳಿ ಹೋಗಿದ್ದಾರೆ. ಅವರಿಗೆ ಕೂಡ ನಾನು ಇಲ್ಲಿ ನೆನಪಿಸ್ತೇನೆ. ಹಾಗೆ ಸತೀಶ್ ಕುಂಪಲ ಜಿಲ್ಲಾಧ್ಯಕ್ಷರು BJP ಅವರು ಕೂಡ ಈಗ ಬಂದು ನಮ್ಮ ಸ್ವಲ್ಪ ತೆರೆತು ಪರಿಸ್ಥಿತಿಯಲ್ಲಿ ಅವರು ಸ್ವಲ್ಪ ಮುಂದೆ ಕಾರ್ಯಕ್ರಮವನ್ನು ಹೋಗಿದ್ದಾರೆ. ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಇರುವಂತಹ ಎಲ್ಲರಿಗೆ ನಾನು ವಂದಿಸುತ್ತಾ ಈಗ ಬಂದಂತಹ ಎಲ್ಲ ಪುಟಾಣಿ ಮಕ್ಕಳು, ಯುವಕರು ಹಾಗೂ ಪೋಷಕರು ಹಾಗೂ ದೇಶಭಕ್ತಿಗಳು ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ಎರಡೇ ಒಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಮ್ಮ ದೇಶ ಈಗ ಮೊದಲು ಒಂದು 10-15 ವರ್ಷದ ಮೊದಲೇ ಹೇಗೆ ಇತ್ತು ನಮ್ಮ ಭಾರತ ದೇಶ, ಈಗ ಭಾರತ ದೇಶ ಎಲ್ಲಿವರೆಗೆ ಹೋಗ್ತಿದೆ ಎಂಬುದನ್ನು ನಮ್ಮ ಪ್ರಧಾನಮಂತ್ರಿಯವರು ಹೇಗೆ ನಮ್ಮ ದೇಶವನ್ನು ರಾಜ ಹೇಗೆ ಆಳುತ್ತಿದ್ದಾರೆ, ಒಂದು ಒಳ್ಳೆಯ ಪ್ರಜೆಗಳನ್ನು ಒಂದು ಉತ್ತಮ ರೀತಿಯಲ್ಲಿ ಹಾಗೂ ನಮ್ಮ ದೇಶವನ್ನು
ಉತ್ತಮ ರೀತಿಯಲ್ಲಿ ಹೋಗಿ ವಿಶ್ವಗುರುವಲ್ಲಿ ಸಾಧಿಸುವಲ್ಲಿ ನಾವೆಲ್ಲರೂ ನಮ್ಮ ಪುಟ್ಟ ಮಕ್ಕಳು ಕೂಡ ಹಾಗೂ ಮುಂದಿನ ಪೀಳಿಗೆಗೆ ಇದನ್ನು ದೇಶಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಒಳ್ಳೆ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಶ್ರೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು 16 ವರ್ಷಗಳಿಂದ ಸಮಾಜ ಸೇವೆ ಹಾಗೆ ದೇಶ ಪ್ರೇಮ ಮಕ್ಕಳ ಪರಿಸರದಲ್ಲಿ ಕೂಡ ಪರಿಸರವನ್ನು ಯಾವ ರೀತಿಯಲ್ಲಿ ನಾನು ಕೂಡ ನೋಡಿದ್ದೇನೆ. ಖಾಲಿ ನಾವು ಮಾತ್ರವಲ್ಲ, ನಮ್ಮನ್ನು ಪ್ರೇರಣೆ ಮಾಡುವುದು, ಮನೆಯಲ್ಲಿ ಹೋಗಿ ಸಣ್ಣ ಪುಟ್ಟ ಸಸಿಗಳನ್ನು ಕೊಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೂಡ ಒಂದು ವಿಶಿಷ್ಟ ಕಾರ್ಯಕ್ರಮ ಈ ಭಗತ್ ಸಿಂಗ್ ಪ್ರತಿಷ್ಠಾನ ಕೂಡ ಮಾಡ್ತಾ ಬಂದಿದೆ 16 ವರ್ಷಗಳಿಂದ. ಇದರಲ್ಲಿ ಕೂಡ ನಮ್ಮ ಪರಿಸರವನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ನಾವು ಇಡ್ಬೋದು, ಯಾವ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯನ್ನು ಇದನ್ನು ಕೊಂಡೋಗಿ ಹೋಗುವುದು ಅಂತ ಹೇಳಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಆಸಕ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವ ರೀತಿಯಲ್ಲಿ ಅದನ್ನು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 16 ವರ್ಷಗಳಿಂದ 18 ವರ್ಷ ಅಂತ ಹೇಳಿದ್ದಾರೆ. ಇದನ್ನು ಕೇವಲವಾಗಿ ಈ ನಮ್ಮ ಪರಿಸರ ಕೊಲ್ಯ ತೊಕ್ಕೊಟ್ಟು ಪರಿಸರದಲ್ಲಿ ಮಕ್ಕಳಿಗೆ ಕೂಡ ಗೊತ್ತಾಗಿದೆ. ಈಗ ಇದನ್ನು ನಾವು ಮುಂದಿನ ಪೀಳಿಗೆಗೆ ಇದನ್ನೇ ನಾವು ಯುವಕರಿಗೆ ಇದನ್ನು ಕಲಿತುಕೊಂಡು ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಉತ್ತಮವಾದಂತಹ ಒಂದು ಫಲವನ್ನು ನಾವು ಇನ್ನು ಮುಂದಕ್ಕೆ ಕೂಡ ಇದನ್ನು ಕೊಂಡೋಗಬೇಕು. ಅದೇ ರೀತಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ರೀತಿ ಇನ್ನೂ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಇನ್ನು ಮುಂದಕ್ಕೂ ಕೂಡ ಈ ಸಮಾಜಕ್ಕೆ ಕೊಡಲಿ. ಆ ದೇವರು ಅವರಿಗೆಲ್ಲರಿಗೆ, ಆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಕೂಡ ಎಲ್ಲರಿಗೂ ಕೂಡ ನಾನು ವಂದನಿಸ್ತಾ ಆ ದೇವರ ನಾನು ಅದೇ ಅವರಿಗೆ ಎಲ್ಲರಿಗೆ ದೇವರಿಗೆ ಇನ್ನು ಮುಂದಕ್ಕೆ ಕೂಡ ಇಂಥ ಕಾರ್ಯಕ್ರಮ ಮಾಡುವಂತಹ ಇನ್ನು ಹೆಚ್ಚಿನ ಕಾರ್ಯಕ್ರಮ ಮಾಡಿ ಇನ್ನೂ ಮುಂದಿನ ಪೀಳಿಗೆಗೆ ಇದರ ಉಪಯೋಗವನ್ನು ಸಿಗುವಂತೆ ಮಾಡಲಿ ಅಂತೇಳಿ ಆ ದೇವರ ಹತ್ರ ನಾನು ಹೇಳ್ತೇನೆ. ಹಾಗೂ ಧನ್ಯವಾದಗಳು ಎಲ್ಲರಿಗೂ. ರೀತಿಯ ಸಮಾಜಮುಖಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಶ್ಲಾಘನೀಯ ನುಡಿ ಮಾತುಗಳನ್ನು ಆಡಿದಂತಹ ಜಯಶಂಕರ್ ಇವರಿಗೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೂರ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಸತೀಶ್ ಕರ್ಕೇರ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುರುಕಾದ ಗ್ರಾಮದೇವರು ಸೋಮನಾಥನ ಎನ್ನೊಂದು ಅಂಚನೆ ಈ ಜಾಗದ ಮೂಕಾಂಬಿಕಪ್ಪೇನು ಪಾದ ಕಮಲಗ ಅಡ್ಡ ಬರೋದು ಇನ್ನಿತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಮುಕುಲ 18 ವರ್ಷದ ಈ ಒಂಜಿ ಸಮಾರಂಭ ನೆಟ್ಟು ಆಪರೇಷನ್ ಸಿಂಧೂರ ಪಂಡದು ಒಂಜಿ ಹೊಸ ನಮ್ಮ ಸಿಂಧೂರ ಪಂಡ ನಿಕ್ಲೆ ಗೊತ್ತಿತ್ತಿಲ್ಲಗನೆ ಏಪ್ರಿಲ್ 22 ತಾರೀಕು ಫಾಲ್ಗಂಡ್ ಆಯ್ನಂಚಿನ ಒಂಜಿ ಹೇಯ ಕೃತ್ಯಗೋಸ್ಕರ ಅಲ್ಪ 26 ಜನ ನರಮೇಧಾದಿನ ಪೊರ್ತುಡು ಆ ಪುಂಜೋಲ್ನ ಸಿಂಧೂರ ಅಲಸಿನ ಆ ಸ್ಮರಣಾರ್ಥ ನಮ್ಮ ಆಪರೇಷನ್ ಸಿಂಧೂರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮೇ 3 ತಾರೀಕಿರ್ದು ಮೇ 7 ತಾರೀಕಿರ್ದು 10 ತಾರೀಕು ಮುಟ್ಟ ನಮ್ಮ ಒಂಜಿ ಮಿಲಿಟ್ರಿ ಪಡೆ ಅಡೆ ದಾಳಿ ಬಂದದ್ದು ಅವು ಹೊರಂಬ ಅಕಲ್ನ ಸೇನಾ ಪಡೆನು ಧ್ವಂಸ ಮಂತಿನ ಒಂಜಿ ಸ್ಮರಣಾರ್ಥ ವಿಜಯ ಸಿಂಧೂರ ಪಂಬನ ಒಂಜಿ ಈ ನೆನಪು ಬಹುಶಃ ಭಗತ್ ಸಿಂಗ್ ಪ್ರತಿಷ್ಠಾನ ಕರಿನ 18 ವರ್ಷದಿಂದ 10 ಹಲವಾರು ಐಟು ನಮ್ಮ ಅಕ್ಕಲ್ನ ಒಂಜಿ 10 ವರ್ಷ ನಿರಂತರ ಆ್ಯಂಬುಲೆನ್ಸ್ ಸೇವೆ ಅಂಚೆನೆ ಬ್ಲಡ್ ಬ್ಯಾಂಕ್ ಅಂಚೆನೆ ಯಾನ್ ತೂಯಿನ ಮಟ್ಟಿಗೆ ಪ್ರತಿ ವರ್ಷ ಮಾಧವನ ನೇತೃತ್ವಡು ವೃಷಾಂಕುರ ಐಟ್ ಯಾನ್ಲ ಮುಕ್ಕಲೊಟ್ಟಿಗೆ ಪ್ರತಿ ವರ್ಷಲ ಪಾಲ್ಗೊಳ್ಳಲಿಕ್ಕೆ ಬಂತೊಂದುಪ್ಪೆ ಒಂಜಿ ಜೀವನ ಒಂಜಿ ರಡ್ಡು ದೈಲ ಎಡ್ಡಲ ನಡಪಾದರು ಬಹುಶಃ ಬಾರಿ ಈ ಭಗತ್ ಸಿಂಗ್ದ ಮಾತಾ ಪದಾಧಿಕಾರಿಗಳು ನಮ್ಮ ಎನ್ನ ಮಿತ್ರೆ ಜೀವನ ಬಾರಿ ಮುತುವರ್ಜಿದು ಪ್ರತಿ ವರ್ಷಲ ಒಂಜೊಂಜಿ ಭಿನ್ನತೆ ಬಂತದ್ದು ನಮ್ಮ ತೊಕ್ಕೋಡು ಪರಿಸರ ಈ ದೀಪಾವಳಿ ಉತ್ಸವ ಗೂಡು ದೀಪ ಸ್ಪರ್ಧೆ ಬಹುಶಃ ಮೂಲು ದುಂಬು ಕುದ್ರೋಳಿ ರೀತಿನ ಆ ದೀಪಾವಳಿ ಉತ್ಸವನು ತೊಕ್ಕೋಡು ಕಂತದ್ದು ಬಾರಿ ವಿಜೃಂಭಣೆ ಸತತ 10 ವರ್ಷದ ಬಂತೊಂದು ಹೈಕ್ ಸುರುಕಾದ ನಮ್ಮ ಎನ್ನ ಮಿತ್ರೆ ಜೀವನಕ್ಕೆ ಬಕ ಮಾತಾ ತಂಡಕ್ಕೆ ಬಕಲ್ನ ಪದಾಧಿಕಾರಿ ಅವಡು ಮಾತೆರೆಗಳ ಸುರುಕಾದ ಅಭಿನಂದನೆ ಕೊರೊಂದಿಲ್ಲೆ ಅಂಚನೆ ಎದುರು ಕುಲ್ದೇರನ್ನ ಪ್ರಾಧ್ಯಾಪಕರೈನ ಆನಂದ್ ಮಾಸ್ಟರ್ ಬಹುಶಃ ಎನ್ನ ಒಂಜಿ 10ನೇ ಕ್ಲಾಸ್ 10ನೇ ಕ್ಲಾಸ್ ಬಿಟ್ಟ ಹಿಂಗೆ ಅಧ್ಯಾಪಕರಾದಿತ್ತೇರು ಹರೆಲ್ಲ ಈ ಬರ್ತುಡು ನಾನು ಸ್ಮರಿಸುವೆ ಅಂಚನೆ ಮಾತಾ ಹರೀಶ್ ಅಂಬಲಮಗರವಡು ನಮ್ಮ ಗಣೇಶ್ ಕಾಪಿಗಾಡ್ ಅವಡು
ದೀಕ್ಷಿತ್ ನಿಸರ್ಗ ಅಂಚಿನ ಮಾತ ಕಿರಣ್ ಕೊಲ್ಯ ಮಾತೆಯರ್ಲ ಎಲ್ಲ ಪೂರ ಆತ್ಮೀಯರು ಮುಖ್ಯ ಮಾತೆಯರ್ಗಳ ಯಾನು ಅಭಿನಂದನೆ ಮಂತೊಂದು ಸಂಘದ ಮಾತಾ ಪದಾಧಿಕಾರಿಗಳ ಮಾತೆಯರ ಸದಸ್ಯರುಗಳ ಅಭಿನಂದನೆ ಅಂತೂ ಈ ಒಂಜಿ ಕಾರ್ಯಕ್ರಮ ಭಾರಿ ಪೊರ್ಲು ನಡ್ತಂದು ಇನಿ ಆ ಜೋಕುಲು ಕಾಂಡಿಡ್ದು ಮಧ್ಯಾಹ್ನ ಹಿಡ್ದು ಬಯ್ಯ ಮುಟ್ಟ 200-300 ಜೋಕುಲು ಭಾಗವಹಿಸಿರ ಮಾತಾ ಭಾಗವಹಿಸಿದ ಜೋಕುಲಿಗೆ ಏರು ವಿಜಯ ಯಾತ್ರೆರ ಏರು ಸೋತ್ಯರದ ವಿಷಯ ಮುಖ್ಯತ್ತು ಪಾಲ್ಗೊಳ್ಳಿಗೆ ಮುಖ್ಯ ಪಣಂದು ಮಾತೆಗಳ ಶುಭ ಓಡ್ಪಣಂದು ಎಲ್ಲ ರೆಡ್ಡು ಪಾತೆರನ್ನು ಮುಕ್ತ ಜೈ ಹಿಂದ್. ಪ್ರತಿಷ್ಠಾನದ ಪ್ರತಿಯೊಂದು ಕಜ್ಜಗೂ ವಿಶೇಷವಾದ ಸಹಯೋಗ ಸಹಕಾರ ಕೊರೊಂದು ಬೈದನಾರು ಸತೀಶ್ ಕರ್ಕೇರ ಆರ್ನ ರಡ್ಡು ಬಾರಿ ಪೂರ್ಲದ ನುಡಿ ಪೂರ್ಪುಲ್ ನಮ್ಮ ಮಾತ ಕೆಬಿಕೊಂಡು ಮಲ್ತದಕ್ಕೇನಂದ ಉಡದ ಜಿನ ಸುರುಮಿನ ಸಂದಾಯ್ತ ಮಲ್ತಂದು ಮಿತ ಚಾವಡಿಡು ಓಲಗ ಆತನ ಚಿತ್ರ ಸನ್ಮಾನ್ಯ ಶ್ರೀ ಜಗದೀಶ್ ಆಳ್ವಾ ಗುರ್ಕಾರ್ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಆರ್ನ ರಡ್ಡು ನುಡಿ ಪೂರ್ಪುಲು ಕೇ ನೋಡಬಾರ್ದು ಬಾಂಬೆ ನೋಡಬಾರ್ದು ಕೇ ನೋಡ್ಬಾರ್ದು ಮಹಾಗಣಪತಿ ದೇವರನ್ನೇ ನೆನೆತಂದು ಸೋಮನಾಥ್ ದೇವರಿಗೆ ಅಡ್ಡ ಬುಡ್ದು ಕ್ಷೇತ್ರೋಡು ಆರಾಧನೆ ಮಲ್ತೊಂದು ಬತ್ತನ ಚಿತ್ತಿನ ಅಪ್ಪೆ ಮೂಕಾಂಬಿಕಾ ದೇವರಿಗೆ ಅಡ್ಡ ಬುಡ್ದು ವೇದಿಕೆಡಿತ್ತಿನ ಗಣ್ಯರೇ ವೇದಿಕೆದ ಎದುರು ಆಸೀನರಾದಿತ್ತಿನ ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಜೋಕುಲೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತನ್ನ 18ನೇ ವರ್ಷ ನೆಡು ಬಾರಿ ಒಂಜಿ ಅಭೂತಪೂರ್ವವಾಯಿನ ಕಾರ್ಯಕ್ರಮನು ಈ ಮೂಕಾಂಬಿಕಾ ದೇವಿನ ಸನ್ನಿಧಿಡು ಒಂಜಿ ಇನಿ ಆಯೋಜನೆ ಮಲ್ತಂಡು ಯಾನ್ ಆಗ್ಲಿಗೆ ಹೃತ್ಪೂರ್ವಕ ಅಭಿನಂದನೆ ಅಂದು ಸಲ್ಲಿಸಾರೆ ಇಷ್ಟಪಡೆಪೆ ಎಂಕಲ ಭಗತ್ ಸಿಂಗ್ ಪ್ರತಿಷ್ಠಾನದಕ್ಲೆಗ್ಲ ಒಂಜಿ ಅವಿನಾಭಾವ ಸಂಬಂಧ ಯಾನ್ ಸಂಘಟನೆ ಹಿಡಿದು ಸೀದಾ ರಾಜಕೀಯಗೂ ಬತ್ತನೆ ರಾಜಕೀಯದ ಎಂಕೆ ಅರಿವು ಅಂತ ಕಮ್ಮಿ ಆಂಡ ಯಾನ ರಾಜಕೀಯಡು ಇನಿ ಯಶಸ್ವಿ ಒಂಜಿ ಆವಡುಂದಾಂಡ ನೆಕ್ ಮೂಲ ಕಾರಣ ನಮ್ಮ ಜೀವನ್ ಕುಮಾರ್ ಇಡೀ ಭಗತ್ ಸಿಂಗದ ತಂಡದ ಪ್ರತಿಯೊಂದು ಸದಸ್ಯರ್ಲ ನೆಕ್ ಮೂಲ ಕಾರಣ ಅಂದ ಪಂಡಿಯರ ಬಾರಿ ಖುಷಿ ಪಡೆಪೆ ಎಂಜಿನ ಅಂದ ಪಂಡ ಅಕ್ಕಲ್ದ ಇತ್ತಿನ ಎಂಜಿನ ಅನುಭವ ಉಂಡ ಐನು ನಂಗೆ ಮಾತೆರೆಗಳ ದಾರೆ ಮಲ್ತದೆ ಐನು ಬಾರಿ ಪೊರ್ಲುಡು ಆಯೋಜನೆ ಮಲ್ತನಂಜಿನ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನನು ಎನ್ನ ಜೀವಮಾನ ಇಡಿಯಾನ ಮರಪುಣಂಜಿ ಪ್ರಸಂಗನೇ ಇಜ್ಜಿ ಇನಿ ಬಾರಿ ಅಭೂತಪೂರ್ವೈನ ಒಂಜಿ ಕಾರ್ಯಕ್ರಮ ಸಿಂಧೂರ ವಿಜಯ ಯಾತ್ರೆ ನೆತ್ತ ಪ್ರಯುಕ್ತ ಏನಿ ಸಿಂಧೂರ ವಿಜಯ ಸಾಹಸ ಅಂದೆ ಬಾರಿ ಪೊರ್ಲುಡು ಆಯೋಜನೆ ಮಲ್ದೇರೆ ಐಕೆ ಏರು ಅರ್ಹ ವ್ಯಕ್ತಿ ಉಂಡ ನಮ್ಮ ಸಂಸದರು ಒಂಜಿ ಸೇನೆಡು ಮಲ್ತನಂಜಿನ ಒಂಜಿ ಸೇವೆಯನ್ನು ಗುರುತಿಸದು ಇನಿ ಆ ರಾಜಕೀಯೋಡು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಶಾಸಕರು ಇಜ್ಜಿಂಡಲ ಒಂಜಿ ಶಾಸಕರು ಬನ್ಮನ ದೃಷ್ಟಿಡಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಡು ಭಾರಿ ಮಲ್ಲ ಕೊಡುಗೆ ಕೊರ್ನಾರ ನಮ್ಮ ಸಂಸದರಾಯನ ಬ್ರಿಜೇಶ್ ಚೌಟಿರು ಅರೆ ನೀನು ಅರ್ಹವಾದ ಮೂಲು ನಮ್ಮ ಅರೆಗೆ ಆ ವಿಜಯ ಸಿಂಧೂರ ಗೌರವವನ್ನು ಅರ್ಪಣೆ ಮಲ್ತದ ಐಂಚಾದ ಅಂಚಿನ ಒಂಜಿ ಮಲ್ಲ ಒಂಜಿ ಆ ವಿಜಯ ಸಿಂಧೂರ ಗೌರವ ತಿಕ್ಕನಂಜಿನ ಸಂಸದರೇನೆ ಅಭಿನಂದನೆ ಮಲ್ತೊಂದು ಅಂಚೆನೆ ಬಾರಿ ಶೋಕದ ಕಾರ್ಯಕ್ರಮ ನಂಗೆ ಮಾತೆರೆಗಳ ಗೊತ್ತುಂಡು ಪಾಕಿಸ್ತಾನದ ವಿರುದ್ಧ ನಮ್ಮ ಎಂಚಿನ ಮಲ್ತ ವಿಜಯ ಸಿಂಧೂರ ಯಾತ್ರೆ ಎಂಚಿನ ಆಂಡ ಆ ಜೋಕ್ಲೆಗೆ ಐಕೊಂಜಿ ಅರಿವು ಮೂಡಿಸವನ ಒಂಜಿ ಸಲುವಾದೀನಿ ಭಾರಿ ಶೋಕದ ಜೋಕ್ಲೆಗೆ ದೇಶಭಕ್ತಿ ಗೀತೆ ಸ್ಪರ್ಧೆ ದೇಶದ ಬಗ್ಗೆ ಭಾಷಣ ಸ್ಪರ್ಧೆ ಅಂಚೆನೆ ಆ ಚಿತ್ರಕಲೆ ಮಲ್ಪನ ದೃಷ್ಟಿಡು ಆ ಜೋಕ್ಲೆಗೆ ನಮ್ಮ ದೇಶದ ಬಗ್ಗೆ ಅರಿವು ಮೂಡಿಸದು ಆ ಧಾರ್ಮಿಕ ಪ್ರಜ್ಞೆದೊಟ್ಟಿಗೆ ದೇಶಭಕ್ತಿನ ಆ ಜೋಕಲ್ನ ಮನಸ್ಸು ಪುಟ್ಟು ನಂಜಿನ ಮಲ್ಲ ಬೇಲೆ ನೀನೆ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಲ್ತರಿಂದ ಪಣಿಯರೆ ಹೆಂಗೆ ಭಾರಿ ಖುಷಿ ಆಗುಂಡು ಆ ಜೋಕುಲು ನನ್ನದ ನಮ್ಮ ದೇಶದ ಎಡ್ಡೆ ನಾಗರಿಕರಾದ ಬದುಕಿದು ನಮ್ಮ ದೇಶನು ಎಂಚ ಮುನ್ನಡೆಸೋಡು ಪನ್ಪುನೇನೆ ಆ ಜೋಕಲ್ನ ಮನಸ್ಸು ಒಂಜಿ ಅರಿವು ಮೂಡಿಸೈನ ಭಗತ್ ಸಿಂಗ್ ಪ್ರತಿಷ್ಠಾನದಗಳಿಗೆ ಅಭಿನಂದನೆಯನ್ನು ಸಲ್ಲಿಸದು ನಮ್ಮ ದೇಶ ವಿನಾಶದ ಅಂಚಿಗೆ ಹೋನಾಗ 2017 ಒಂಜಿ ಅವತಾರ ಪುರುಷವಾದ ನರೇಂದ್ರ ಮೋದಿ ನಮ್ಮ ಈ ದೇಶದ ಚುಕ್ಕಾಣಿನ ಬತ್ತೇರು ಆರು ಚುಕ್ಕಾಣಿನ ಪತ್ತನೆಡ್ದೊಕ್ಕ ಇನಿ ದೇಶ ಓಡೆ ಮುಟ್ಟ ಎತ್ತಿನಿಂದ ಮನ್ಪುನೇನು ತುಂಡ ಇಡೀ ವಿಶ್ವದ ಪ್ರತಿ ಒಂಜಿ ದೇಶಲ ನಮ್ಮ ಭಾರತದಂಚೆ ತೂದು ಭಾರತನೇ ಇನಿ ದೇಶದ ಇಡೀ ಪ್ರಪಂಚದ ಒಂಜಿ ಮಲ್ಲನ್ನೇ ಪನ್ಪುನಾಡೆ ಮುಟ್ಟ ಪ್ರತಿ ಒಂಜಿ ರಾಷ್ಟ್ರಲ ಗುರುತಿಸದ ಪನ್ನೀರ ನಮ್ಮ ಬಾರಿ ಖುಷಿ ಪಡೆಯಪ್ಪ ಅಂಚನೆ ನಮ್ಮ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನನಾತ್ ಸಮಾಜಮುಖಿ ಕೆಲಸ ಮಲ್ತದೆ ನಮ್ಮ
ಸತೀಶನ್ನೇ ಪನ್ಲೆಗನೆ ನಮ್ಮ ರಾಣಿ ಅಬ್ಬಕ್ಕನ ಪುದರ್ ಇಡೀ ದೇಶಗೂ ಬೋಪ್ನಂಜಿ ಮಲ್ಲ ಕಾರ್ಯಕ್ರಮವನ್ನು ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಮಲ್ಪುಗ ನಮ್ಮ ದಕ್ಷಿಣ ಕನ್ನಡಡೆ ಒಂಜಿ ಎಡ್ಡೆ ಒಂಜಿ ಪ್ರತಿಷ್ಠಾನ ಆದ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮೂಡುದು ಬರಡು ನನಾತ್ ಎಡ್ಡೆಡ್ಡೆ ಬೇಲೆನ್ ಮಲ್ತದು ಜನಕುಲ್ಡ ದೇಶಭಕ್ತಿ ಧಾರ್ಮಿಕ ಪ್ರಜ್ಞೆ ಅಂಚನೆ ಸಂಸ್ಕಾರ ನೇನು ಕೊರ್ಪುಣಂಜನ ಮಲ್ಲ ಬೇಲೆನ ಮಲ್ಪುನ ಅವಕಾಶನು ದೇವಿರು ಅಕ್ಲೆ ಕೊರಡು ಮಂಡದ ಪ್ರಾರ್ಥನೆ ಮಲ್ತೊಂದು ಎನ್ನರಡ್ಡು ಪಾತೆರನ್ನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ಅದು ಸಾಮಾಜಿಕವಾದ ನನಾತ್ ಸೇವೆನ ಕೊರ್ಪುಣ ಶಕ್ತಿ ಕೊರಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾತ ಪದುಕರಿಗೆ ಪಂಪುಣ ಚಿತ್ರ ಉಂಬೇರ್ನ ನುಡಿ ಪುರ್ಪದ ತಾತ್ಪರ್ಯ ಉಡಲ್ದಿಂಜಿನ ಸೊಲ್ಮಿನ ಸಂದಾಯಿತ ಮಲ್ತೊಂದು ಬಂದುಡೆ ಕಾಂಡ ಹಿಡಿದು ಮಧ್ಯಾಹ್ನ ಹಿಡಿದು ಈತು ಮುಟ್ಟ ಕಾತೊಂದು ಪುಣಚಿತ್ರ ನಿರೀಕ್ಷೆದ ಫಲಿತಾಂಶ ಏರಿಗೆ ಆದುಪು ಮೂಜಿ ವಿಭಾಗಡು ಗೆಂದಿನಕ್ಳು ಏರು ಪಣದು ಕಾತೊಂದು ಒಳ್ಳೆರು ಅಂಚಾದ ತಡ ಮಲ್ಪೋಜಿ ಅಕ್ಲಿಗೆ ಆದ ಇತ್ತೆ ಇನಾಮು ಪಟ್ಟಣ ಚಿತ್ರ ಲೇಸು ಎತ್ತರದ ಮತ್ತರ್ಮಡು ನಡಪೆರಂಡು ಇತ್ತೆ ಭಾಷಣ ಪಂತೋಡು ಗೆಂದಿನಕ್ಲಿನ ಪಟ್ಟಿನ ವಿಶ್ವನಾಥ್ ಎಲಿಯರ್ ಪದವು ಪಡೆಯರೊಳ್ಳಿರು ಗೆಂದಿನಕ್ಲು ಪುದರ್ ಪಾಂಡಿಪಟ್ಟಿಗೆ ವೇದಿಕೆ ಬದ್ದು ಇನಾಮು ದಿತ್ತನೋಡು ಪಡೆದು ಭಿನ್ನೈತ ಮಲ್ತ. ಭಾಷಣ ಸ್ಪರ್ಧೆ ಜೂನಿಯರ್ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು ಕ್ರಮ ಸಂಖ್ಯೆ 9 ತಕ್ಷಕ್ ಆಚಾರ್ಯ ಉಳ್ಳಾಲ ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ದ್ವಿತೀಯ ಬಹುಮಾನ ಕ್ರಮ ಸಂಖ್ಯೆ 80 ಹನ್ಷಿತ್ ಆಳ್ವ ವಿಶ್ವಮಂಗಳ ಹಿರಿಯ ಪ್ರಾಥಮಿಕ ಶಾಲೆ. ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಕ್ರಮ ಸಂಖ್ಯೆ 4 ಮಹಿನ್ ಶ್ರೀರಾಮ್ ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ತಾಟಿದ ಹೊರಟು ಅಭಿನಂದನೆ ಮಲ್ಪುಗ ಸುರುತ ಇನಾಮನ್ನು ಮಂತನ ಚಿತ್ರ ಪಡೆಯಿನ ಚಿತ್ರ ಫಿರ್ಮಿದ ವ್ಯಕ್ತಿಗೆ ವಿಜಯ ಸಿಂಧೂರ ಸಾಧ ಸಾಪನ ಶೀರ್ಷಿಕೆಡು. ಇನ್ನು ಮುಂದೆ ಭಾಷಣ ಸ್ಪರ್ಧೆಯಲ್ಲಿ ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 3 ತೃತೀಯ ಬಹುಮಾನ ಸುನೀಕ್ಷಾ ಪೂಜಾರಿ ಮಾರ್ನಾಡ್ ಮೂಡಬಿದ್ರೆ. ಸುನೀಕ್ಷಾ ಪೂಜಾರಿ ಮಾರ್ನಾಡ್ ಮೂಡಬಿದ್ರೆ ಬಹಳ ದೂರದಿಂದ ಬಂದು ತೃತೀಯ ಬಹುಮಾನ ಈ ಒಂದು ಕಾರ್ಯಕ್ರಮದಲ್ಲಿ ತೃತೀಯ ಬಹುಮಾನವನ್ನು ಬಗಲಿಗೇರಿಸಿಕೊಂಡಿದ್ದಾರೆ. ಅಭಿನಂದಿಸೋಣ. ಜೋರಾದ ಚಪ್ಪಳೆ ಮೂಲಕ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ಶ್ರೀಧಾ ಫಸ್ಟ್ ಸ್ಟ್ಯಾಂಡರ್ಡ್ IS ಶ್ರೀಧಾ IS ಶಾರದಾ ವಿದ್ಯಾನಿಕೇತನ ತಲಪಾಡಿ. ಅದೇ ರೀತಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ನಿನಾದ್ ಕೈರಂಗಳ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ. ಸುರುತ ಇನಾಮನ್ನು ಪಡೆಯಿನ ಜೊತೆನ ಈ ಸ್ಪರ್ಧಾರ್ಥಿಗರ ಈ ಕೈ ಕೋಡಿಯಾದ ತಾಟಿ ಪುಟ್ಟದ ಅಭಿನಂದನೆ ಮಲ್ಪುಲ್ಗ. ಧನ್ಯವಾದಗಳು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದ ಹೇಳ್ತಿದ್ದೇನೆ. 12 ಸ್ಪರ್ಧೆಗಳಲ್ಲಿ 3 ಸ್ಪರ್ಧಿಗಳು ವಿಜೇತರಾಗ್ತಾರೆ. ಆದರೆ ಭಾಗವಹಿಸಿದ ಎಲ್ಲ ಮಕ್ಕಳು ವಿಜೇತರೇ. ಅಷ್ಟೇ ಉತ್ತಮವಾಗಿ ಹಾಡಿದ್ದಾರೆ ಕೂಡ. ನಮಗೆ ವಿಡಿಯೋ ಕಳಿಸ್ಬೇಕಾದ್ರೆ ಒಂದು ಸಾಧಾರಣ 100-150 ವಿಡಿಯೋ ಬಂದಿತ್ತು. ನಮ್ಮ ತಂಡ ಎಲ್ಲ ಕೂತ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಆಗಿದೆ. ಅಷ್ಟು ಒಳ್ಳೆ ಕಲಾವಿದರಿದ್ದರು. ಯಾರನ್ನು ಸಿಲೆಕ್ಟ್ ಮಾಡೋದು ಯಾರನ್ನು ಬಿಡೋದು ಅಂತೇಳಿ ಗೊತ್ತಾಗಲಿಲ್ಲ. ಅದರಲ್ಲಿ 12 ಮಂದಿ ಸಿಲೆಕ್ಟ್ ಆಗಿ ಈಗ ಫೈನಲ್ ಹಂತದಲ್ಲಿ 3 ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಸಬ್
ಜೂನಿಯರ್ ವಿಭಾಗದಲ್ಲಿ ಮೊದಲಿಗೆ ವಿಜೇತರನ್ನು ಅನೌನ್ಸ್ ಮಾಡ್ತೇನೆ. ತೃತೀಯ ಬಹುಮಾನ ವನ್ಯಾಯಸ್. ತೃತೀಯ ಬಹುಮಾನ ವನ್ಯಾಯಸ್. ಸುಶ್ರಾವ್ಯವಾಗಿ ಹಾಡಿ ನಿಮ್ಮ ತೃತೀಯ ಬಹುಮಾನ ಬಗಲಿಗೇರಿಸುವಂಥ ಪುಟಾಣಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಒಂದಷ್ಟು ಕಲಾವಿದರು ತಮ್ಮ ಕಲಾ ಪ್ರೌಢಿಮೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮೆರೆದಿದ್ದಾರೆ. ದ್ವಿತೀಯ ಬಹುಮಾನ ವೃಷ್ಟಿ ವಿಕೆ. ದ್ವಿತೀಯ ಬಹುಮಾನ ವೃಷ್ಟಿ ವಿಕೆ. ಕ್ರಮ ಸಂಖ್ಯೆ 4 ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ವೃಷ್ಟಿ ವಿಕೆ. ಅವರ ಕುಟುಂಬದವರು ಮನೆಯವರು ಯಾರಾದ್ರು ಇದ್ದರೆ ಬಂದು ಸ್ಪರ್ಧಾಳುಗಳ ಹೆತ್ತವರು ಯಾರಾದರೂ ಇದ್ದಲ್ಲಿ ಪ್ರಥಮ ಬಹುಮಾನ ಅಶ್ವಿತ್ ಎಜೆ. ಪ್ರಥಮ ಬಹುಮಾನ ಅಶ್ವಿತ್ ಎಜೆ. ಸಂಗೀತ ಪಂಥದ ಸರಳ ಇನಾಮು ಪಡೆಯುತ್ತಿದ್ದ ಪೆರ್ಮೆದ ಕಲಾವಿದೆ. ಜೂನಿಯರ್ ವಿಭಾಗ 8ರಿಂದ 10ನೇ ತರಗತಿವರೆಗೆ ತೃತೀಯ ಬಹುಮಾನ ತನ್ಮಯ್ ಎಸ್ ಸೋಮಯಾಜಿ. ತನ್ಮಯ್ ಎಂ ಸೋಮಯಾಜಿ. ತನ್ಮಯ್ ಎಂ ಸೋಮಯಾಜಿ ಇಲ್ಲ. ದ್ವಿತೀಯ ಬಹುಮಾನ ಪ್ರಯಾಗ್. ಜೂನಿಯರ್ ವಿಭಾಗದ 8ರಿಂದ 10ನೇ ತರಗತಿವರೆಗಿನ ಸಂಗೀತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪ್ರಯಾಗ್. ಮೊದಲನೇ ವಿಜೇತ ಪ್ರಥಮ ಬಹುಮಾನ ಯಾರಿಗೆ ಹೋಗಿದೆ? ಎನಿಗೆಸ್? ನಿಶ್ವಾನ ಶೆಟ್ಟಿ. ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಪ್ರಥಮ ಬಹುಮಾನವನ್ನು ತಮ್ಮದಾಗಿಸಿಕೊಂಡಂತಹ ಜೂನಿಯರ್ ವಿಭಾಗದ ಪ್ರಥಮ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿನಿ. ಸೀನಿಯರ್ ವಿಭಾಗ PUC ಅದೇ ರೀತಿ ಡಿಗ್ರಿ ವಿಭಾಗದಲ್ಲಿ ನಡೆದಂತಹ ಸಂಗೀತ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದಂತಹ ಪ್ರಥಮ್ ಅಮೀನ್. ಪದವಿ ಮತ್ತು ಪದವಿ ಪೂರ್ವ ವಿಭಾಗಕ್ಕೆ ಜರುಗಿದಂಥ ಸ್ಪರ್ಧೆ ಈಗ ತೃತೀಯ ಬಹುಮಾನವನ್ನು ಪಡೆದಂಥ ಕಲಾವಿದ. ದ್ವಿತೀಯ ಬಹುಮಾನ ಸನ್ನಿಧಿ ಪೂಜಾರಿ ಕಾರ್ಕಳ. ಪಳೆ ಬರಲಿ. ದೇಶಭಕ್ತಿ ಗೀತೆ ಸೀನಿಯರ್ ವಿಭಾಗದಲ್ಲಿ ಪ್ರಥಮನ ಸ್ಥಾನವನ್ನು ಪಡೆದಂತಹ ವಿಜೇತ ಯಾರು? ಸೀನಿಯರ್ ವಿಭಾಗದ್ದು ಯಾರು ಕೇಳಲಿಲ್ಲ ಕಾಣಬೇಕು. ಯಶಿಕಾ. ಕಾಟಿ ಬರಡು ಸುರುತೈನಾಮನು ಪಡಿನ ಚಿತ್ರ ಕಲಾವಿದೆಗೆ ಒಂಜಾತ ಪೈಪೋಟಿ ಕೊಡದು ಅಕೇರಿಗೆ ಸುರುತೈನಾಮು ಪಡಿನ ಚಿತ್ರ ಪೆರ್ಮೆದ ಕಲಾವಿದೆ. ಸುರ್ಮಿಲು ರಾಧಾಕಾಂತ್ ಪಡಿಯಾರ್ ಅವರಿಗೆ ರಾಧಾಕಾಂತರ
ಬಂಗ ಇತ್ತೀನಿ ಚಿತ್ರಕಲೆ ಸ್ಪರ್ಧೆ ದಯಪಂಡ ಎಂಗ್ಲ 15 ದಿನ ಪುನಃ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಎಂಗ್ಲ ಗೆಸ್ಟ್ ಮಂತಿದ್ದೆ ಒಂದು 50 ಜನ ತತ್ತನೊಂದು 75 ಜನ ಜೋಕುಲು ಬರೋ 153 ಜೋಕುಲು ಬೈದ 153 ಜೋಕುಲು ಕಾಲು ಎಂಗ್ಲ 15 ದಿನದ ಪ್ರಚಾರ ದಯಪಂಡ ಜಡ್ಜ್ಮೆಂಟ್ 4 ಜನ ಅನುಭವಿತಿನಕ್ಲೆ ಎಂಗ್ಲ ಇದ್ದ ಬಾರಿ ಅಕ್ಲೆಗೆ ಒಂದು ಸಾಧಾರಣ ಒಂದು ಅರ್ಧ ಗಂಟೆ ಪೋತುನು ಜಡ್ಜ್ಮೆಂಟ್ ಬಂಡ ಒಂಜರ್ದೊಂಜಿ ಉಂಚಿದ ಇತ್ತೀನಿ ಪೂರ ಡ್ರಾಯಿಂಗ್ ಐಟ್ ಅಕಲ್ ದಾದ ರಿಸಲ್ಟ್ ಕೊಡ್ತಾರ ಅವೇನೇನು ಅನೌನ್ಸ್ಮೆಂಟ್ ಬಂದಲ್ಲ ಸುರಕು 2ನೇ ಕ್ಲಾಸ್ 4ನೇ ಕ್ಲಾಸ್ ಮುಟ್ಟ ಐಟ್ ಮೂಜಿನ ಇನಾಮು ನಿಧಿ ಕೈರಂಗಲ ಭಾರಿ ಪುರ್ಲುದ ಚಿತ್ರ ಮಲ್ತದು ಮೂಜನ ಇನಾಮು ಪಡಿನ ಈ ಬಾನಿಗೆ ಬರ ಜೋರಾಯಿನ ತಾಟಿದವರು ಅಭಿನಂದನೆ ಕುರ್ಕ ಅಂಚನೆ 2ನೇ ಇನಾಮು ನಂಬರ್ ಮೂಜಿ ಸಾನ್ವಿ ಪಿ ಸನಿಲ್ ಅಂಚನೆ ಸುರುತ ಇನಾಮ್ ನಂಬರ್ 14 ಪ್ರತೀಕ್ಷ್ ಕೆಜಿ ದಯಮಂತದ್ದು ಇವಂಚಿ ಬಾಲಿಗೆ ಜೋರಿ ಅಂತ ಆಟಿಬಿಟ್ಟು ಬಾರಿ ಪೊರ್ಲದ ಒಂಜಿ ಡ್ರಾಯಿಂಗ್ ಮಂತದ ಮೂಜಿಲ ಪೊಣ್ಣುಲೆ ಜೋರ ದಾಟಿಬಿಟ್ಲಿ ಮೂಜಿ ಇನಾಮಲ ಪೊಣ್ಣುಲೆ ತಂದ್ರೆ ಬಾರಿ ಪೊರ್ಲದ ವಿಜಯ ಸಿಂಧೂರ ಪಂಪಳದ ದಯಪಂಡ ಎಂಗ್ಲ ಕಾರ್ಯಕ್ರಮ ಪುದಾರೆ ಸಿಂಧೂರ ಅಂಚ ಸಿಂಧೂರ ಪಾಡ್ನಿಚ ಪೊಂಜೋಲೆ ಅಂಚ ಬಾರಿ ಪೊರ್ಲೋಡೆ ಇವಂಚಿ ಡ್ರಾಯಿಂಗ್ ಇಡಕ್ಲೆ ನಮ್ದು ಅಂಚನೆ ನನ್ನ ಜೂನಿಯರ್ ವಿಭಾಗ 567 ಇಂದತ್ತ ಮೂಜಿನ ನಾಮ ಕೋಂದುಂಡು ಸುಶಾಂತ್ ಶೆಟ್ಟಿಗಾರ್ ನಂಬರ್ 2 ಅಂಚನೆ 2ನೇ ನಾಮು ಶ್ರೀವತ್ಸ ನಂಬರ್ 27 ಅಂಚನೆ ಸುರುತೈ ನಾಮು ನಂಬರ್ 13 ಪ್ರದ್ಯುನ್ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಪ್ರದ್ಯುನ್ ಅವರಿಗೆ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ ಮೂಜನೇ ನಾಮ್ ಮನ್ವಿತ್ KL ನಂಬರ್ 35 ತಾಟಿ ಬೊಟ್ಟು ನಾಕೇನು ಜಿ ಕಾಸು ದಾಂತಿನ ಈ ತಾಟಿಗೆ ತಾಯಿ ಗಿಂಚಿನ ಜಾತ ತಾಟಿ ಬೊಟ್ಟದು ಕಲಾವಿದರಿಗೆ ಆಶೀರ್ವಾದದ ಕುರ್ಕ 2ನೇ ನಾಮು ನಂಬರ್ 14 ಲಕ್ಷ್ಯ ಚಪ್ಪಾಳೆ ಶಬ್ದ ಮುಳುಗಿ ಬರಲಿ ಈ ಪುಟಾಣಿಗಳು ಮುಂದೆ ದೊಡ್ಡ ಕಲಾವಿದರಾಗಿ ಬೆಳೆದು ಬರಲಿ ಎನ್ನುವಂಥದ್ದೇ ನಮ್ಮ ಸದಾಶಯ ಹೈಸ್ಕೂಲ್ ವಿಭಾಗ ಫಸ್ಟ್ ಪ್ರೈಸ್ ನಂಬರ್ 9 ಕೀರ್ತನ್ ಹೈಸ್ಕೂಲ್ ಅಂತ ಆಂಜೋಲ್ ಎಂಗ್ಲ ಮರ್ಯಾದೆ ಉರಿಪಾಯಿರು ಜೀವನನ್ನ ಮತ್ತೆ ಆದ್ಮೇಲೆ ಮರ್ಯಾದೆ ಉರಿಪಾಯಿರು ಹೈಸ್ಕೂಲ್ ಆಗಲಿ ಅಕೇರದ ಸುತ್ತು PUC ಅಂಚಿನ ಡಿಗ್ರಿ ಇಂದತ್ತ ಮೂಜಿನಿ ನಾಮು ದಯಪಂಡ ಇಂದಟ್ಟು ಮಸ್ತ್ ಟಫ್ ಕಾಂಪಿಟೇಷನ್ ಇತ್ತು ಮಸ್ತ್ ಬಂಡ ಮಸ್ತ್ ಜಡ್ಜಿನ ಕ್ಲಿಗೆ ಸಾಧಾರಣ ಒಂದು 15 ನಿಮಿಷ ಹೋತುಂಡು ಮೂಜಿನಿ ನಾಮು ನಂಬರ್ 8 ಮನ್ವಿತ್ KL ಪದವಿ ಪದವಿ ಪೂರ್ವ ವಿಭಾಗದ ಚಿತ್ರಕಲಾ ಪಂತಡು ಮೂಜನ ಇನಾಮ್ ಪಡೆಯಿನಾರಿಗೆ ಅವರ ಜೋರಾಯಿನ ತಾಟಿದವರು ಅಭಿನಂದನೆ ಕುರ್ಕ ಅಂಚನೆ ಈ ಭಾಗದ 2ನೇ ಇನಾಮ್ ನಂಬರ್ 2 ಇನಾಮು ರಿತಿಶಾ ಎಸ್ ಭಾರಿ ಪೊರ್ಲುದ ಒಂಜಿ ಚಿತ್ರಣ ಎಂಕಲವಳು ರಿಸಲ್ಟ್ ಏನು ಬಾರ್ದು ಎಂಕಲು ಅವಳಿಂದ ಪಾಡುವ ವಿನ್ನರ್ಸ್ ನಕ್ಲ ಫೋನಾಗ ತೂತು ಪೋಲೆ 5 ವಿಭಾಗದಲ್ಲ ಎಂಕಲವಳು 4 ವಿಭಾಗದಲ್ಲ ವಿನ್ನರ್ಸ್ ನಕ್ಲ ಒಂಜಿ ಡ್ರಾಯಿಂಗ್ ಎಂಕಲು ಪಾಡ್ರಲ್ಲ ಕಡೆತ ವಿಭಾಗದ ಕಡೆತ ಸುರುತ ಇನಾಮು ಸುರುತ ಇನಾಮ್ ನಂಬರ್ 1 ಜ್ಯೇಷ್ಠ ಪದವಿ ಪೂರ್ವ ವಿಭಾಗದ ಚಿತ್ರಕಲಾ ಪತ್ತದ ಸುರತ್ ಇನಾಮು ಪಡಿನ ಜೋರಾಯಿನ ತಾಟಿದ ಹೊರಟು ಅಭಿನಂದನೆ ಕುರ್ಕ ಜ್ಯೇಷ್ಠ ಉದಾರಕ್ಕೆ ತಕ್ಕನೆ ಜ್ಯೇಷ್ಠವಾದ ಬಾರಿ ಪೊರ್ಲದ ಒಂಜಿ ಡ್ರಾಯಿಂಗ್ ವಿಭಾಗದಲ್ಲ ಎಂಕಲ್ ಮೂಜಿ
ಡ್ರಾಯಿಂಗ್ ನಿಕ್ಲ ದೀತ ನಿಖಿಲ ಫೋನ್ ತೂಲೆ ಸೋಲ್ ಮೇಲೂ ಈ ಒಂಜಿ ಬಹುಮಾನ ವಿತರಣೆ ಮಾಡ್ತಿನಕ್ಲೆಗೆ ಈ ಒಂಜಿ ಬತ್ತಿನ ಮಾತೆರೆಗಳ ಸೋಲ್ಮೆ ಸಂದ ನಮ್ಮ ಒಂಜಿ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಂಚಿನ ಶ್ರೀ ಪ್ರವೀಣ್ ಬಸ್ತಿ ಮೇರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೊಕ್ಕೊಟ್ಟು ದೇತ ಆಶ್ರಯಡು ವಿಜಯ ಸಿಂಧೂರ ಸಾಹಸ ಬಾರಿ ಯಶಸ್ವಿಯಾದ ನಡತನೆಗೆ ಲಿಕ್ಲೆಗೆ ಮಾತೆರೆಗಳ ಸುರುಕಾದ ಸುಲ್ಮೇಲಿನ ಸಂದಾಯ್ತ ಮಂತಲ ಮಾತ ಜೋಕ್ಲ ಇಲ್ಲದಕ್ಲೆಗೆ ಶಾಲೆದಕ್ಲೆಗೆ ಮಾತೆರೆಗಳ ಸುಲ್ಮೇಲಿನ ಸಂದಾಯ್ತ ಮಂತಂದಿಲ್ಲ ಕಾರ್ಯಕ್ರಮದ ಅಂತಿಮ ಹಂತಗೂ ಬೈದ ಮುರಣಿದಾತ್ ಕಾರ್ಯಕ್ರಮಗೂ ಎಂಕಲು ವಿಡಿಯೋ ಕಡಪಡ್ದು ಈ ಒಂಜಿ ವಿಡಿಯೋಡು ಸೆಲೆಕ್ಷನ್ ಮಾಡ್ಬಿಡ್ದು ರಡ್ಡು ದಿನಕ್ಕೂ ದುಂಬು ಭಾಷಣ ಸ್ಪರ್ಧೆಗೆ ಬೈದನಂಚಿನ ಸ್ಪರ್ಧೆಲಿನ ಸಂಖ್ಯೆ ರಡ್ಡು ಮೂಜಿ ಮಾತ್ರ ಆಂಡ ಹಿಡಿದು ಪಕ್ಕ ರಡ್ಡು ದಿನ ಹಿಡಿದು ಪಕ್ಕ ಬತ್ತನಂಚಿನ ಸಂಖ್ಯೆ ಸರಿ ಸುಮಾರು 100 ಜಾಸ್ತಿ ಆತನೆ ಐಕೆ ಬೋಡದ ಇಲ್ಲದಕ್ಲೆ ಮಾತೆರೆಗಳ ಸುಲ್ಮೇಲಿನ ಸಂದೇತ ಮಂತೊಂದು ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಇತ್ತದೆ ಈ ಒಂಜಿ ಕಾರ್ಯಕ್ರಮಡು ವಿಜಯ ಸಿಂಧೂರ ಗೌರವ ಪಡೆಯನಂಚಿನ ಇತ್ಯಾದಿ ನಿರ್ಗಮಿಸಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗೆ ಸುಲ್ಮೇಲಿನ ಸಂದೇತ ಮಂತೊಂದುಲ್ಲ ಅವೇ ರೀತಿ ದೀಪ ಪ್ರಜ್ವಲನೆ ಮಲ್ತನಂಚಿನ ಶ್ರೀ ಸತೀಶ್ ಕುಂಬಾಲ ಮೇರೆಗಳ ಸುಲ್ಮೇಲಿನ ಸಂದೇತ ಮಂತದ್ದು ಚಾಬಡಿದ ಮಿತ್ತಿಡ್ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ವಹಿಸಿನಂಚಿನ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಂಚಿನ ಶ್ರೀ ಜಗದೀಶ್ ಆಳ್ವ ಕೋಯತಬೆಲು ಮೇರೆಗಳ ಸುಲ್ಮೇಲನ ಸಂದೇತ ಮಂತೊಂದುಲ್ಲ ಅವೇ ರೀತಿ ಮುಖ್ಯ ಬೆನ್ನೆರಾದ ನಮ್ಮೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮ ಎನ್ನ ಆತ್ಮೀಯರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತೊಕ್ಕೋಟು ದೇತ ನಿರ್ದೇಶಕರ ಎಂಚಿನ ಶ್ರೀ ಸತೀಶ್ ಕರ್ಕೆರ ಇರೆಗ್ಲ ಸುಲ್ಮೇಲನ ಸಂದೇತ ಮಲ್ಪುರ ಅವೇ ರೀತಿ ನನ್ನೋರಿ ನನ್ನ ಆತ್ಮೀಯರು ಸೀನಿಯರ್ ಮ್ಯಾನೇಜರ್ ಎಂಚಿನ ಶ್ರೀ ಜೈಶಂಕರ್ ಇರೆಗ್ಲ ಈ ಕಾರ್ಯಕ್ರಮಗೂ ಮುಖ್ಯದ ಸುಲ್ಮೇಲನ ಸಂದೇತ ಮಂತೊಂದುಲ್ಲ ಕಾರ್ಯಕ್ರಮಡು ಮಹಿಳಾ ಮಣಿ ಮಾತೃ ಮಂಡಳಿ ಕುಳ್ಯ ಮಠದ ಅಧ್ಯಕ್ಷರ ಎಂಜಿನ ಶ್ರೀಮತಿ ಸುಲೋಚಿನಿ ನಮ್ಮೊಟ್ಟಿಗೆ ಅರೆಗ್ಲ ಸುಲ್ಮೇಲನ ಸಂದೇತ ಮಂತೊಂದುಲ್ಲ ಅವೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಕುಂಪುಲ ನೇತ ಅಧ್ಯಕ್ಷರೇ ಶ್ರೀ ಜಯಂತ್ ಕೊಂಡಾನ ಇರೆಗ್ಲ ಸುಲ್ಮೇಲನ ಸಂದೇತ ಮಂತೊಂದುಲ್ಲ ಶ್ರೀ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಬಂದರು ಮಂಗಳೂರು ದೇತ ಮಾಲಕಿಯರು ಶ್ರೀ ಪ್ರವೀಣ್ ಸುವರ್ಣ ಮಿರೆಗ್ಲ ಸುಲ್ಮೇಲನ ಸಂದೇತ ಮಂತೊಂದುಲ್ಲ ಅವೇ ರೀತಿ ಕಾರ್ಯಕ್ರಮ ಈತ ಪೂರ ಯಶಸ್ವಿ ಅವಡಿರ್ತಿನ ಈ ಒಂಜಿ ಸಂಘಟನೆದ ಅಧ್ಯಕ್ಷರೇ ಈ ಸಂಘಟನೆಯ ದುಂಬುಕೊನಪ್ಪನಂಚಿನ ಜೀವನ್ ಕುಮಾರ್ ತೊಕ್ಕೋಟು ಎಲ್ಲರ ಇರೆಗ್ಲ ಕಾರ್ಯಕ್ರಮಗೂ ಸುಲ್ಮೇಲನ ಸಂದೇತ ಮಂತೊಲ್ಲ ಹೆಂಚಿನ ಪ್ರೈಸಾ ಈ ಒಂಜಿ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಲೈಟಿಂಗ್ ದ ವ್ಯವಸ್ಥೆ ಮಂತನಂಚಿನ ರಾಜೇಶ್ ಎಣ್ಣೆ ದೆಮಲ್ತದ ಚಾಬಡಿಗೆ ಬರ್ತದೆ ಇಂಕೆಲ್ಲ ಸ್ಮರಣಿಕೆದ ಗೌರವನು ಸ್ವೀಕಾರ ಮಲ್ಪಡು ಪಂಡದ ವಿನಂತಿನ ಮಲ್ತಂದಿಲ್ಲ ಈ ಸ್ಮರಣಿಕೆನ ಅಧ್ಯಕ್ಷರೇ ಸ್ಮರಣಿಕೆನ ಕೊರಡು ಪಂಡದ ವಿನಂತಿ ಅಂದಿಲ್ಲ ರಾಜೇಶ್ ಎಣ್ಣೆ ದೆಮಲ್ತದ ಚಾಬಡಿಗೆ ಬರ್ತದೆ ಗೌರವದ ಮಲ್ತಂದಿಲ್ಲ ಅವೇ ರೀತಿ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರ ಹೆಂಚಿನ ಹಬ್ಬಕ್ಕ ಅವೇ ರೀತಿ ಪಸಕರಲ್ ಮೆಕ್ಲೆಗ್ಲ ಸೊಲ್ಮೇಲನೆ ಸಂದಾಯ್ತ ಮಂತೊಂದಿಲ್ಲ ಅವೇ ರೀತಿ ಈ ಕಾರ್ಯಕ್ರಮಡು ಇಷ್ಟಪಡಿದ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಫೋಟೋಗ್ರಾಫರ್ ಅದೇ ಸುಧಾಕರ್ ಬಜಾಲ್ ಮೇರ್ನ ತಂಡ ಉಂಡು ಇರೆಗ್ಲ ಏನಿತ ಕಾರ್ಯಕ್ರಮಗೂ ಮೋಕೆಡೆ ಸೊಲ್ಮೇಲನೆ ಸಂದಾಯ್ತ ಮಂತೊಂದಿಲ್ಲ ವೇದಿಕೆದ ತೀರ್ಥ ಮರ್ಗೇಳ್ಡ್ ಬಾರಿ ಬಿಜೆಪಿದ ಘಟಾನುಘಟಿ ನಾಯಕಿಯರು ಮಾಧವ್ಯಕ್ಕ ಸಪ್ನಾ ಶೆಟ್ಟಿ ಅವೇ ರೀತಿ ವಾಣಿಗೌಡರು ಅಕ್ಲೆಗ್ಲ ಸೊಲ್ಮೇಲನೆ ಸಂದಾಯ್ತ ಮಂತೊಂದಿಲ್ಲ ಅವೇ ರೀತಿ ಈ ಕಾರ್ಯಕ್ರಮಕ್ಕೂ ಸ್ಥಳ